जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभा गिरिवरधारी। जय गोपी जन वल्लभा गिरिवरधारी। यशोदा नंदन व्रज जन रंजन। यशोदा नंदन व्रज जन रंजन। यमुना तीरा वनचारी। यमुना तीरा वनचारी। जय राधा माधव कुंज बिहारी। जय राधा माधव कुंज बिहारी। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಠಿಕೀ. ಸೊ ಈ ಅಧ್ಯಾಯದಲ್ಲಿ ಇಷ್ಟವರೆಗೂ ನಾವು ಏನು ಓದಿದ್ವಿ, ಯಾರಾದರೂ ಹೇಳ್ಬೋದಾ? ಅಧ್ಯಾಯ 9 2ನೇ ಸ್ಕಂದ, ಭಗವದ್ ವಚನ ಆಧರಿಸಿದ ಉತ್ತರಗಳು. ಸೊ ಇದ್ರಲ್ಲಿ ನಾವು ಆಗ್ಲೇ 24-25 ಶ್ಲೋಕ ಮಾಡಿದ್ದೇವೆ. ಸೊ ಇಷ್ಟವರೆಗೂ ಏನೇನು ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ಪರವಾಗಿಲ್ಲ, ಆರ್ಡರ್ ಆಚೆ ಈಚೆ ತೊಂದರೆ ಇಲ್ಲ. ಏನ್ ನೆನಪಿದೆ ಹೇಳಿ, ತೊಂದರೆ ಏನೇನು ಬ್ರೀಫ್ ಆಗಿ ನಾವು ಯಾರಾದ್ರೂ ಹೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು, ತೊಂದರೆ ಇಲ್ಲ. ಪ್ರಭುಜಿ, ಅಂದ್ರೆ ಭಗವಂತನನ್ನ ಪ್ರಶ್ನೆ ಕೇಳಿರ್ತಾನೆ. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಇವರು ಅಂದ್ರೆ ಈ ನಮ್ಮ ಈ ಪರೀಕ್ಷಿತ್ ಮಹಾರಾಜ ಹೇಗೆ ಅವರು ಭೌತಿಕ ಶರೀರ, ಈ ಶರೀರ ಹೇಗೆ ಸಿಕ್ಕುತ್ತೆ ಆತ್ಮನಿಗೆ, ಆತ್ಮ ಯಾವಾಗ್ಲೂ ಭಗವಂತನ ಅಂಶ, ಅದು ಹೇಗೆ ಸಿಕ್ಕುತ್ತೆ ಅಂತ ಕೇಳಿರ್ತಾರೆ. ಸೊ ಅದಕ್ಕೆ ಇವಾಗ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಇದು ಈ ಐಹಿಕ ಪ್ರಪಂಚ ಹೇಳೋದು ಈ ಶುದ್ಧಾತ್ಮನಿಗೆ ಐಹಿಕ ಶರೀರಕ್ಕೆ ಯಾವ ಸಂಬಂಧನೂ ಇರೋದಿಲ್ಲ. ಆದ್ರೆ ಇದು ಲೈಕ್ ಇಟ್ ಇಸ್ ಲೈಕ್ ಅಂದ್ರೆ ಅದು ಕನಸಿನಂತೆ. ಕನಸುಗಾರ ಹೇಗೆ ತನ್ನ ಶರೀರವನ್ನ ಕನಸು ಕಾಣ್ತಾನೆ, ಅದೇ ತರ ಆತ್ಮನಿಗೂ ಕೂಡ ಈ ಶರೀರ ಹೇಳೋದು ಕನಸು ಕಂಡಂತೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಜಿ. ಆಮೇಲೆ ಇದು ಹೇಗೆ ಅಂತ ಕೇಳಿದ್ರೆ, ತಪ್ಪಾಗಿ ಅವನು ಮಾಯೆಯ ಒಂದು ಇದರಿಂದ ಪ್ರಭಾವದಿಂದ ಜೀವಿ ಅದು ನಾನು ನನ್ನದು ಹೇಳ್ತಕ್ಕಂತ ರೀತಿಯಲ್ಲಿ ತಪ್ಪಾಗಿ ಅವನು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಹಾಗಾಗಿ ಆ ಒಂದು ಶರೀರಕ್ಕೆ ಆ ಒಂದು ಎಲ್ಲ ಕರ್ಮಗಳಿಂದ ನಾನು ನನ್ನದು ಹೇಳ್ಕೊಂಡು ಅವನು ಕರ್ಮ ಮಾಡ್ತಾನೆ. ಸೊ ಹಾಗಾಗಿ ಕರ್ಮದಿಂದ ಆ ಕರ್ಮಕ್ಕೆ ಅನುಗುಣವಾಗಿ ಅವನಿಗೆ 84 ಲಕ್ಷ ಜೀವಿಗಳಲ್ಲಿ ಒಂದು ತರ ಶರೀರ ಸಿಕ್ಕುತ್ತೆ ಅವನ ಕರ್ಮಾನುಸಾರ ಅಂತ ಹೇಳಿದ್ರೆ. ಹಾಗಾಗಿ ಅವನು ಯಾವಾಗ ತನ್ನ ಸ್ವರೂಪ ಸ್ಥಿತಿಯನ್ನ ಅವನು ಮರ್ತು ಬಿಡ್ತಾನೆ ಭೌತಿಕ ಪ್ರಪಂಚಕ್ಕೆ ಬಂದು, ಆಗ ಅವನು ಮತ್ತೆ ಕಾಲ ಮತ್ತು ಐಹಿಕ ಶಕ್ತಿಯಲ್ಲಿ ಇರ್ತಾನೆ ಅಂದರಂತ ಹೇಳಿದ್ದಾರೆ ಪ್ರಭುಜಿ. ಹಾಗಾಗಿ ಅವನು ಈ ರೀತಿಯಾಗಿ ತಪ್ಪಾಗಿ ತನ್ನ ಒಂದು ಭೌತಿಕ ಶರೀರವನ್ನ ಪಡ್ಕೊಳ್ತಾನೆ ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಾನೆ ಅಂತ ಹೇಳಿದ್ದಾರೆ ಪ್ರಭುಜಿ. ಎಸ್. ಸೊ ಫಸ್ಟ್ ಮೊದಲೇ ಅಧ್ಯಾಯ ಪ್ರಾರಂಭ ಇದೆ ನಾವು ನೋಡೋದು. ಎಸ್, ಧನ್ಯವಾದಗಳು ಮಾತಾಜಿ. ಸೊ ನಾವು ಶುದ್ಧ ಆತ್ಮ, ನಮಗೆ ಯಾವ ಸಂಬಂಧನೂ ಇಲ್ಲ, ಆದರೂ ಕೂಡ ಈಗ ನಾವು ಭಗವಂತನ ಈ ಮಾಯಾಶಕ್ತಿಗೆ ಒಳಗಾಗಿದ್ದೇವೆ ನಾವು. ಹೌದು. ಸೊ ಅದು ಫಸ್ಟ್ ಪ್ರಶ್ನೆಗೆ ಅದು ಉತ್ತರ. ಸೊ ನಂತರ ಏನಾಯ್ತು, ಇನ್ನೊಬ್ರು ಯಾರಾದ್ರು ಹೇಳ್ಬೋದಾ? ಮತ್ತೇನ್ ವಿಷಯ ನಾವು ಪ್ರಭುಜಿ ಹೇಳ್ಬೋದಾದ್ರೆ ಹೇಳ್ತೇನೆ ಪ್ರಭುಜಿ. ಇನ್ನೊಬ್ರು ಯಾರು ಹೇಳಿ ಮಾತಾಜಿ, ಅವ್ರು ಯಾರು ಹೇಳಿ ಅಂದ್ರೆ ನೀವೇ ಹೇಳಿ ಮತ್ತೆ ನೋಡೋಣ. ಇನ್ನೇನು ಕೇಳಿದ್ವಿ ಅಧ್ಯಾಯದಲ್ಲಿ?
ಆಮೇಲಿಂದ ಭಕ್ತಿಯೋಗ, ಬ್ರಹ್ಮ ಭಕ್ತಿಯೋಗ ಮಾಡಿ ಸೃಷ್ಟಿ ಕಾರ್ಯ ಮಾಡ್ತಾನೆ ಅನ್ನೋದನ್ನ 4ನೇ ಶ್ಲೋಕದಿಂದ ಹೇಳ್ತಾ ಇದ್ದಾರೆ ಪ್ರಭುಜಿ. ಒಳ್ಳೆಯದು. ಸೃಷ್ಟಿ ಕಾರ್ಯ ಮಾಡೋದಕ್ಕೆ ಮುಂಚೆ ಬ್ರಹ್ಮ ಭಗವಂತನ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರಿಗೆ ತಪಸ್ಸು ಮಾಡ್ಬೇಕು ಅಂತ ಗೊತ್ತಾಯ್ತು. ಅವಾಗ ಅವರು ತಪಸ್ಸು ಮಾಡಿ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಅಂದ್ರೆ ಮುಂಚೆ ಅವ್ರಿಗೆ ಸೃಷ್ಟಿ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಅವಾಗ ಅವರಿಗೆ ತಪ ತಪ ಅನ್ನೋ ಶಬ್ದ ಕೇಳುತ್ತೆ. ಅದು ವರ್ಣಮಾಲೆಯ ಇದು 16ನೇ ಬರುವಂತ ಅಕ್ಷರಗಳು ತಪ ಅನ್ನೋದು ಕೇಳಿಸ್ತು. ಎರಡು ಸೇರಿದಾಗ ಅವ್ರಿಗೆ ಗೊತ್ತಾಯ್ತು ತಪಸ್ ಮಾಡ್ಬೇಕು ಅಂತ. ಅದನ್ನ ಸ್ಪರ್ಶ ವರ್ಣಗಳು ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಅದನ್ನ ಅರ್ಥಕೊಂಡು ಅವರು ತಪಸ್ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಸೃಷ್ಟಿ ಕಾರ್ಯ ಯಾವ ತರ ಮಾಡ್ಬೇಕು ಅಂತ. ಆಮೇಲೆ ಅವರು ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಅದಕ್ಕೂ ಮುಂಚೆ ಅವರು ಸ್ವಪ್ರಯತ್ನದಿಂದನೂ ಪ್ರಯತ್ನ ಮಾಡ್ತಾರೆ. ಅಂದ್ರೆ ನಾನು ಎಲ್ಲಿದ್ದೀನಿ, ನಾನು ಕೆಳಗಡೆ ಹೋಗಿ ಕಮಲನಾಳದಾಗ ಇಳಿದು ಕೆಳಗಡೆ ಇಳಿದು ನಾನು ಎಲ್ಲಿ ಮೂಲ ಎಲ್ಲಿದೆ ಅನ್ನೋ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಅದ್ರಲ್ಲಿ ಸಫಲ ಆಗೋದಿಲ್ಲ ಅವರು. ಆಮೇಲೆ ಆ ಶಬ್ದ ಕೇಳಿ ತಪಸ್ ಮಾಡ್ಬೇಕು ಅಂತ ಗ್ರಹಿಸಿ ತಪಸ್ ಮಾಡಿದಾಗ ಅವ್ರಿಗೆ ಸೃಷ್ಟಿ ಕಾರ್ಯ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಸೊ ಬ್ರಹ್ಮದೇವರು ತಪ ಅಂತ 2 ಬಾರಿ ಕೇಳೋದು, ಮತ್ತೆ ನೀವು ಹೇಳಿದ್ರೆ ಅದ್ರ ಮುಂಚೆ ಭಗವಂತನಿಂದಲೇ ಅವರು ಅವರೇ ಸ್ವಪ್ರಯತ್ನ ಮೊದಲಿಗೆ ಎಲ್ಲಿಂದ ಹುಟ್ಟಿ ಬಂದೆ, ನಾನು ಯಾರ ಕಾರಣ, ಮತ್ತೆ ನಾನು ಸೃಷ್ಟಿ ಮಾಡ್ಬೇಕು ಅಂತ ಅವ್ರಿಗೇನೋ ಒಂದು ಆತರ ಹುಟ್ಟತಾನೆ ಅವ್ರಿಗೊಂದು ಆತರ ಪ್ರೇರೇಪಣೆ ಇದೆ. ಆದ್ರೆ ಅದಕ್ಕೆ ಸ್ವಲ್ಪ ಜ್ಞಾನ ಬೆಳೆಸೋ ರೀತಿಯಲ್ಲಿ ಅವರು ಎಲ್ಲಿಂದ ಬರ್ತಾ ಇದೀನಿ, ಸೊ ನಾನು ನೋಡಿದ್ರೆ ಅದರಿಂದ ನಾನು ಮತ್ತೆ ಸೃಷ್ಟಿ ಮಾಡಕ್ ಆಗ್ಬೋದೇನೋ ಆ ತರ ಒಂದು ಯೋಚನೆಯಲ್ಲಿ ಅವರು ಹುಡುಕಾಟ ಹೋದ್ರು ಎಲ್ಲ. ಸೊ ನಂತರ ನೀವು ಹೇಳಿದ್ರ ಅವ್ರು ಮತ್ತೆ ಬಂದವರು ಇದೆಲ್ಲ ಏನು ಸಾಧ್ಯ ಇಲ್ಲ, ಅವ್ರು ತಮ್ಮ ಭಗವಂತನಿಂದ ಮಕ್ಕಳಿಂದ ಬಂದ ತಾವರೆ ಹೂ ಅವ್ರದ್ದು ಬ್ರಹ್ಮ ಅದ್ರ ಮೇಲೆ ಕುತ್ಕೊಂಡು ಅವರು ತಪಸ್ಸೆ ಮಾಡ್ತಾರೆ. ಸೊ ನಂತರ ಇನ್ನೊಬ್ಬರು ಯಾರು ಹೇಳ್ಬೋದಾ, ಏನಾಗುತ್ತೆ? ನಂತರ ತಪಸ್ಸು ಮಾಡಿದ ನಂತರ ಅವರು ಪರಿಶುದ್ಧ ಭಕ್ತರಾಗಿರ್ತಾರೆ ಅವರು. ಆಮೇಲೆ ಅವರ ತಪಸ್ಸಿಗೆ ಅವ್ರು ಮೆಚ್ಚಿ ಅವರಿಗೆ ಹಸ್ತಲಾಘವ ಮಾಡ್ತಾರೆ ಭಗವಂತ. ಮತ್ತೆ ಎಲ್ಲ ಹೃದಯದಲ್ಲಿ ಅವರಿಗೆ ಜ್ಞಾನವನ್ನು ಬೋಧಿಸ್ತಾರೆ. ಪ್ರಭುಜಿ, ಬ್ರಹ್ಮನ ತಪಸ್ಸಿನಿಂದ ಅವರು ಸಂತುಷ್ಟರಾಗೋದೊಂದೇ ಅಲ್ಲ, ಅವರು ಸಕಲ ಲೋಕಗಳ ಮೇಲಿರುವಂತಹ ತಮ್ಮ ಲೋಕ ಆದಂತಹ ವೈಕುಂಠ ಲೋಕವನ್ನು ಸಹ ತೋರಿಸುವಂತಹ ಕೃಪೆಯನ್ನ ಮಾಡ್ತಾರೆ ಪ್ರಭುಜಿ. ಸೊ ಭಗವಂತನು ವೈಕುಂಠ ಲೋಕದ ದರ್ಶನ ಸೊ ಅವ್ರಿಗೆ ಎಲ್ಲ ಕಾಣುತ್ತೆ ಅವ್ರಿಗೆ. ಸೊ ಕಾಣ್ತಾ ಕೊನೆಗೆ ಭಗವಂತನು ಕಾಣ್ತಾನೆ. ಭಗವಂತನ ದರ್ಶನ ಬಂದ್ಮೇಲೆ ನೀವು ಹೇಳೋದ್ ರೀತಿಯಲ್ಲಿ ಅವರಿಗೆ ಹ್ಯಾಂಡ್ ಶೇಕ್, ಅವರಿಗೆ ನಾರಾಯಣ ಕೃಷ್ಣ ಡೈರೆಕ್ಟ್ ಬ್ರಹ್ಮ ಹ್ಯಾಂಡ್ ಶೇಕ್ ಮಾಡ್ತಾರೆ ಅವ್ರಿಗೆ. ಸೊ ಆಮೇಲೆ ಅಲ್ಲಿ ವೈಕುಂಠ ಲೋಕದ ಒಂದು ವಿವರಣೆಗಳನ್ನ ಮಾಡಿದ್ದಾರೆ. ವೈಕುಂಠ ಲೋಕ ಹೇಗಿದೆ, ಮತ್ತೆ ವೈಕುಂಠ ಲೋಕದಲ್ಲಿರುವ ಜನರು ಹೇಗಿದ್ದಾರೆ, ಆಮೇಲೆ ಲಕ್ಷ್ಮೀ ದೇವಿ ಅವಳ ಒಂದು ಸೇವೆಯನ್ನ ಅದನ್ನೆಲ್ಲಾನು ಅವರು ಬ್ರಹ್ಮದೇವರು ಕಾಣ್ತಾರೆ. ಎಲ್ಲಾನು ಅಲ್ಲಿ ಭಗವಂತ ತನ್ನ ವೈಕುಂಠ ಕರ್ಕೊಂಡು ಹೋಗ್ಬಿಟ್ಟು ಅವನ್ನೆಲ್ಲ ಅಂದ್ರೆ ಅವ್ರಿಗೆ ನೋಡೋ ತರ ಮಾಡ್ತಾನೆ. ಸೊ ಇದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಅವರಿಗೆ. ಅಲ್ಲೇ ಇರ್ತಾರೆ ಅವರು, ಆದ್ರೂ ಅವ್ರಿಗೆಲ್ಲ ಎಲ್ಲ ಅವ್ರಿಗೆ ಕಾಣೋ ತರ ಮಾಡ್ತಾರೆ. ದೊಡ್ಡ ಭಗವಂತನ ಕೃಪೆ, ದೊಡ್ಡ ಒಂದು ಟಿವಿ ತರ ಎಲ್ಲ ಅವ್ರಿಗೆ ಫುಲ್ ಪ್ರತ್ಯಕ್ಷವಾಗಿ ಎಲ್ಲ ಕಾಣ್ತಾರೆ. ಅವರ ಒಂದು ಶಕ್ತಿಯ ಭಗವಂತನ ಶಕ್ತಿಯ ವರ್ಣನೆಯನ್ನು ಮಾಡ್ತಾರೆ. ಅವನ ಒಂದು ಶಕ್ತಿಗಳ ಒಂದು ಏನೇನಿದೆಯಲ್ಲ ಅವನದು 4, 16 ಅಂತ ಹೇಳ್ತಾರಲ್ಲ. ಪ್ರಕೃತಿ, ಪುರುಷ, ಮಹತತ್ವ, ಪ್ರತಿಯೊಂದು ಅವರ ಗುಣಗಳ ಒಂದು ಐಶ್ವರ್ಯ, ಅವನ ಐಶ್ವರ್ಯಗಳದ ಬಗ್ಗೆ ಎಲ್ಲದರದ್ದು ವರ್ಣನೆಯನ್ನ ಅಲ್ಲಿ ಅವನು ಅಂದ್ರೆ ಬ್ರಹ್ಮದೇವ ಅದನ್ನೆಲ್ಲ ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಎಲ್ಲದನ್ನ ಸುತ್ತುವರೆದ ಆ ಶಕ್ತಿಗಳಿಂದ ಭಗವಂತ ಸುತ್ತುವರೆದಿರ್ತಾನೆ. ಹೌದು, ಭಗವಂತನ ಒಬ್ಬನೇ ಇಲ್ಲ, ಅವನೆಲ್ಲ ಫುಲ್ ಎಲ್ಲ ರಾಜನ ಜೊತೆ ಎಲ್ಲ ಇರ್ತಾರೆ, ಎಲ್ಲ ಕಮಾಂಡರ್ ಇನ್ ಚೀಫ್, ಸೆಕ್ರೆಟರೀಸ್, ಮಿನಿಸ್ಟರ್ಸ್ ಎಲ್ಲರೂ. ಸೊ ಹಾಗೆ ಭಗವಂತನೊಟ್ಟಿಗೆ ಎಲ್ಲರೂ ಇದ್ದಿರ್ತಾರೆ. ಲಕ್ಷ್ಮೀ ದೇವಿ ವೈಕುಂಠ ಲೋಕ ಭೌತಿಕ ಸೃಷ್ಟಿ ಮಾಡುವಾಗೆಲ್ಲ ಅದು ಏನು ತೋರಿಸಿದಾರೆ ವೈಕುಂಠ ಲೋಕದ ಎಲ್ಲ ಅಪೋಸಿಟ್ ಮಾಡ್ಬೇಕಲ್ಲ, ಸೇಮ್ ಅದು ಅದಕ್ಕಾಗಿ ತೋರಿಸಿದಾರಲ್ಲ. ಅದು ವೈಕುಂಠ ಲೋಕ ಎಲ್ಲ ಭೌತಿಕದ ಅಪೋಸಿಟ್ ಮಾಡ್ಬೇಕು, ಶಾಶ್ವತವಾಗಿರುತ್ತೆ. ಇಲ್ಲಿ ಸ್ವಲ್ಪ ಸಮಯ ನಮ್ದು ಅಷ್ಟೇ ನಮ್ಮದು. ಆಮೇಲೆ
ಆ ವರ್ಣನೆ ನೋಡಿ ಬ್ರಹ್ಮದೇವರು ಕೂಡ ಅದು ನೋಡಿ ಬ್ರಹ್ಮದೇವರಿಗೆ ತುಂಬಾ ಆನಂದ ಆಗತ್ತೆ, ಬಹಳ ಆನಂದ ಆನಂದವಾಗುತ್ತೆ, ಆನಂದ ಆಗುತ್ತೆ. ಪರಿಪೂರ್ಣ. ಹೌದು, ಭೌತಿಕವಾಗಿ ಓಕೆ, ಒಂದು ಕ್ಷಣ ಒಂದು ಸಮಯ, ಮತ್ತೆ ನಮ್ಗೆ ಅಷ್ಟೇ ನಿರುತ್ಸಾಹ ಆಗುತ್ತೆ, ದುಃಖ ಬರುತ್ತೆ. ಭೌತಿಕದ್ದು ಅದು ಉಳಿಯೋದಿಲ್ಲ, ಅದು ಹಾಗಲ್ಲ. ಬ್ರಹ್ಮದೇವರ ಅನುಭವ, ಆಧ್ಯಾತ್ಮಿಕ ಆನಂದ ಅದು ಬೇರೆ, ಅದು ಕಂಪ್ಲೀಟ್ ಪರಿಪೂರ್ಣತೆ. ಅವರು ಮಾಡಿದ ತಪಸ್ಸೆ ಭಗವಂತನ ತೃಪ್ತಿಪಡಿಸಿದ್ದು, ಅದರಲ್ಲಿ ಅವ್ರಿಗೆ ತುಂಬಾ ಅತಿ ಆನಂದ ಆಯಿತು. ಭಗವಂತನ ಕಾಣದೆ ತಪಸ್ಸಿನ ಓಕೆ, ಮತ್ತೆ ಆಮೇಲೆ ಏನಾಯ್ತು? ಮತ್ತೆ ನಂತರ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಅವರ ತಪಸ್ಸಿಗೆ ಮೆಚ್ಚಿದ್ದಾರೆ, ತಾವು ತನ್ನ ಆದೇಶವನ್ನ ಪಾಲಿಸಿದ್ದಾರೆ, ಇವರು ಪರಮಹಂಸ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ದ ರೈಟ್ ಪರ್ಸನ್ ಅಂತ ಗೊತ್ತಾಗುತ್ತೆ. ಸೊ ಈಗ ಆಮೇಲೆ ಅವನಿಗೆ ಅನುಗ್ರಹವನ್ನ ಮತ್ತೆ ಸೃಷ್ಟಿ ಕಾರ್ಯಕ್ಕೆ ಅನುಗ್ರಹವನ್ನ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಗವಂತನೇ ಮಾತಾಡ್ತಾನೆ, ಬ್ರಹ್ಮದೇವರ ಹತ್ರ ಮಾತಾಡ್ತಾನೆ ಭಗವಂತ. ನಿನ್ನ ತಪಸ್ಸಿನಿಂದ ನಾನು ತುಂಬಾ ಸುಪ್ರೀತನಾಗಿದ್ದೇನೆ, ನೀನು ಬೇರೆ ಯೋಗಿಗಳಿಂದ ಕಪಟರಿಂದ ನಾನು ಸುಪ್ರೀತ ಆಗೋದಿಲ್ಲ, ನೀನ್ ನಿಜವಾಗಿ ಭಕ್ತಿ ಸೇವೆ ನೀನ್ ಮಾಡಿದ್ದೀಯಾ ಅಂತ ಅವ್ರಿಗೆ ಮಾತಾಡ್ತಾನೆ. ನಿನ್ಗೆ ಏನ್ ಮಾಡ್ಬೇಕು ಅಂತ, ನಿನ್ನ ತಪಸ್ಸುಗಳ ಫಲ, ಅಂತಿಮ ವರ ನಿನ್ಗೆ ಕೊಡ್ತಾ ಇದ್ದೇನೆ ಅಂತ ಅವನಿಗೆ ಸೃಷ್ಟಿ ಶಕ್ತಿ ಕೊಡ್ತಾ ಇದ್ದಾರೆ ಪ್ರಭುಜಿ. ಕೂಟ ಯೋಗಿ ಅಲ್ಲ, ನೀನು ನಿಜವಾದ ಯೋಗಿ. ನಾನೇ ನಾನೇ ನಿನಗೆ ತಪಸ್ಸೆ ಮಾಡಕ್ ಹೇಳಿದ್ದೀನಿ, ಆಜ್ಞೆ ಕೊಟ್ಟದ್ ಮೊದಲಿಗೆ ನಾನೇ. ಆಮೇಲೆ ಆ ತಪಸ್ಸೆ ಅಲ್ಲಿ ಏನು, ಆ ತಪಸ್ಸೆ ಅಂದ್ರೆ ಆಕ್ಚುಲಿ ಭಕ್ತಿ ಯೋಗ ಅಭ್ಯಾಸ ಮಾಡಿದ್ದವರು. ಸೊ ಅದನ್ನ ಸ್ಪಷ್ಟಶೀಲ ಪ್ರಭುಪಾದ ನಮ್ಗೆ ಚೆನ್ನಾಗಿ ಅದನ್ನ ತಿಳಿಸ್ತಾ ಇದ್ದಾರೆ. ಇದು ಬೇರೆ ಏನೋ ಮತ್ತೆ ಅಂದ್ರೆ ನನ್ಗೆ ತಪಸ್ಸು ಅಂದ್ರೆ ನನ್ನ ಹೃದಯ ಮತ್ತು ಆತ್ಮ ಅಂತ ಹೇಳ್ತಾರೆ. ಅದೇ ತಪಸ್ಸು ಮತ್ತೆ ನಾನು ಅಭಿನ್ನ. ತಪಸ್ಸು ಅದು ಭಕ್ತಿ ಕೃಷ್ಣನನ್ನು ಮೆಚ್ಚಿಸುವ ಒಂದು ಪ್ರಕ್ರಿಯೆ. ಸೊ ಕಾಲ ಸಮಯ ಇದಕ್ಕೆ ಸ್ವಲ್ಪ ಬದಲಾವಣೆ ಇರಬಹುದು, ಆದ್ರೆ ಉದ್ದೇಶ ಒಂದೇ, ಕೃಷ್ಣನ ತೃಪ್ತಿಪಡಿಸೋದು. ಸೊ ಇಲ್ಲಿ ಬ್ರಹ್ಮದೇವರು ಆದಿ ಮೊದಲ ಇದರಲ್ಲಿ, ಆಮೇಲೆ ಆದಿಯಲ್ಲಿ ಅಂದ್ರೆ ಅವ್ರಿನ್ನ ಸೃಷ್ಟಿ ಕಾರ್ಯ, ಭಗವಂತನ ಇಚ್ಛೆಯಂತೆ ಸೃಷ್ಟಿ ಮಾಡ್ಬೇಕು ಅವರು. ಸೊ ಆ ಸೃಷ್ಟಿ ಮಾಡೋದಕ್ಕೆ ಹೇಗೆ ಮಾಡೋದು ಅದನ್ನ ತಿಳ್ಕೊಳ್ಳೋದು ಒಂದು, ಅದಕ್ಕಿಂತ ಹೆಚ್ಚಾಗಿ ಅವರು ಮೊದಲಿಗೆ ಕೃಷ್ಣನ ತೃಪ್ತಿಪಡಿಸ್ಬೇಕು, ಅದು ಭಕ್ತಿಯ ಉದ್ದೇಶ. ಮತ್ತೆ ಭಗವಂತನು ಪ್ರಸನ್ನನಾಗಿ ಅವನಿಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ಕೂಡ ಅನುಗ್ರಹಿಸಿದ್ದು ಅವರಿಗೆ. ಮತ್ತೆ ಭಗವಂತನ ಹೇಳಿದ್ದು, ನನ್ನನ್ನ ನೋಡೋದೇ ಒಂದು ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದ, ಎಲ್ಲ ಇದಕ್ಕಿಂತ ಉನ್ನತವಾದ ಆಶೀರ್ವಾದ ಯಾವುದೂ ಇಲ್ಲ, ಆದ್ರೂ ನೀನ್ ಕೇಳು. ಪರಿಪೂರ್ಣತೆ ಇದೆ ಎಲ್ಲ ಆಶೀರ್ವಾದಗಳಲ್ಲಿ, ನನ್ನ ನೋಡುವಂಥದ್ದೇ ಒಂದು ದೊಡ್ಡ ಇದಕ್ಕಿಂತ ಯಾವ ದೊಡ್ಡ ಅನುಗ್ರಹ ಇಲ್ಲ ಅಂತ ಭಗವಂತನ ಹೇಳ್ತಾನೆ. ಮತ್ತೆ ಭಗವಂತನ ಹೇಳ್ತಾನೆ, ಆದ್ರೂ ಕೇಳು, ನೀನು ನನಗೆ ಏನು ನನ್ನಿಂದ ಯಾಚಿಸು, ಏನು ನಡ್ಕೊಂಡು ನೀನು ಕೊಡ್ತೇನೆ ಅಂತ ಕೇಳ್ತಾನೆ. ತಪಸ್ಸು ಹೇಳೋದು ಬಹಳ ಮುಖ್ಯವಾದ. ತಪಸ್ಸಿನ ಶಕ್ತಿಯಿಂದ ನಾನು ಸೃಷ್ಟಿ ಮಾಡ್ತೇನೆ, ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತೇನೆ, ಇದು ವಿನಾಶ ಅದೇ ನಾಶ ಮಾಡ್ತೇನೆ ಅಂತ ಹೇಳ್ತಾರೆ. ತಪಸ್ಸು ಬಹಳ ಮುಖ್ಯ, ತಪಸ್ಸಿನ ಬಗ್ಗೆ ಹೇಳ್ತಾನೆ ಭಗವಂತ. ಸೊ ನಾವು ಮುಂದುವರ್ಸೋಣ ಇಲ್ಲ ಅನ್ಸುತ್ತೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಬ್ರಹ್ಮೋವಾಚ ಭಗವನ್ ಸರ್ವಭೂತಾನಾಂ ಅಧ್ಯಕ್ಷೋ ಅವಸ್ಥಿತೋ ಗುಹಾಂ ವೇದಹ್ಯ ಪ್ರತಿರುದ್ಧೇನ ಪ್ರಜ್ಞಾನೇನ ಚಿಕಿತ್ಸಿತಂ. ಬ್ರಹ್ಮದೇವರು ಹೇಳಿದರು, ಎಲೈ ದೇವೋತ್ತಮ ಪುರುಷನೇ, ನೀನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮ ನಿರ್ದೇಶಕನಾಗಿ ಉಪಸ್ಥಿತ ಆಗಿದ್ದೀಯೇ. ನಿನ್ನ ಸರ್ವೋಚ್ಚ ಬುದ್ಧಿಮತ್ತೆಯಿಂದ ಯಾವುದೇ ಅಡಚಣೆ ಇಲ್ಲದೆ ಸಕಲ ಪ್ರಯತ್ನಗಳನ್ನು ನೀನು ತಿಳಿದಿರುವಿ.
ಸೊ ಯಾರಾದ್ರೂ ಓದಿ ಭಾವಾರ್ಥ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ. ಭಗವಂತನು ಸಾಕ್ಷಿಯಾಗಿ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಹೀಗೆ ಅವನು ನಿರ್ಣಯಗಳ ಪರಮ ನಿರ್ದೇಶಕನು ಮತ್ತು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ನಿರ್ದೇಶಕನು ಕರ್ಮಫಲಗಳ ಭೋಗಿಯಲ್ಲ, ಆದರೆ ಭಗವಂತನ ಅನುಮೋದನೆ ಇಲ್ಲದೆ ಯಾರೂ ಏನನ್ನೂ ಸವಿಯಲಾರರು. ಉದಾಹರಣೆ ಹೇಳುವುದಾದರೆ, ಪಾನ ನಿಷೇಧ ಇರುವ ಪ್ರದೇಶದಲ್ಲಿ ಕುಡಿತದ ಚಟವುಳ್ಳ ವ್ಯಕ್ತಿಯೊಬ್ಬ ಪಾನ ನಿರ್ದೇಶಕನಿಗೆ ಅರ್ಜಿ ಹಾಕುತ್ತಾನೆ. ನಿರ್ದೇಶಕನು ಅವನ ಪ್ರಕರಣವನ್ನು ಗಮನಿಸಿ ಕ್ಲುಪ್ತ ಪ್ರಮಾಣದ ಮದ್ಯಪಾನಕ್ಕೆ ಮಂಜೂರಾತಿ ನೀಡುತ್ತಾನೆ. ಅಂತೆಯೇ ಇಡೀ ಐಹಿಕ ಪ್ರಪಂಚವು ಇಂಥ ಅನೇಕ ಹುಡುಕರಿಂದ ತುಂಬಿ ಹೋಗಿದೆ. ಅಂದರೆ ಪ್ರತಿಯೊಬ್ಬ ಜೀವಿಗೂ ಮನಸ್ಸಿನಲ್ಲಿ ಏನನ್ನೋ ಸವಿಯುವ ಆಸೆ ಇದೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಆಸೆ ಈಡೇರಬೇಕೆಂಬ ಪ್ರಬಲ ಇಚ್ಛೆಯನ್ನು ಹೊಂದಿರುತ್ತಾರೆ. ತಂದೆಯು ಮಗನಿಗೆ ದಯಾಮಯನಾಗಿರುವಂತೆ ಸರ್ವಶಕ್ತ ಭಗವಂತನು ಜೀವಿಗೆ ಬಲು ದಯಾಮಯನಾಗಿದ್ದಾನೆ. ಜೀವಿಯ ಬಾಲಿಶ ತೃಪ್ತಿಗಾಗಿ ಅವನ ಆಸೆಗಳನ್ನು ಈಡೇರಿಸುತ್ತಾನೆ. ಮನಸ್ಸಿನಲ್ಲಿ ಇಂತಹ ಆಸೆಗಳನ್ನು ತುಂಬಿಕೊಂಡ ಜೀವಿಯು ನಿಜವಾಗಿ ಅದನ್ನು ಸವಿಯುವುದಿಲ್ಲ. ಯಾವುದೇ ಲಾಭವಿಲ್ಲದೆ ಅನಾವಶ್ಯಕವಾಗಿ ದೈಹಿಕ ಲಾಲಸೆಗಳನ್ನು ಕೇವಲ ಪೂರೈಸುತ್ತಾನೆ. ಕುಡಿತದ ಚಟವುಳ್ಳವನು ಮದ್ಯಪಾನದಿಂದ ಯಾವುದೇ ಲಾಭ ಹೊಂದುವುದಿಲ್ಲ, ಆದರೆ ಕುಡಿತದ ಚಟಕ್ಕೆ ದಾಸನಾದ ಅವನು ಅದನ್ನು ಬಿಡಲಾರ. ಆದ್ದರಿಂದ ದಯಾಮಯನಾದ ಭಗವಂತನು ಅಂತಹ ಆಸೆಗಳ ಈಡೇರಿಕೆಗಾಗಿ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುತ್ತಾನೆ. ಬೇರೆ ಯಾರು ಓದ್ತಾರ ಪ್ರಭುಜಿ? ಮಾತಾಜಿ ಓದ್ಲಿ ಯಾರಾದ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರತಿಯೊಬ್ಬರೂ ಆಸೆ ಆಕಾಂಕ್ಷೆಗಳನ್ನು ತೊರೆಯಬೇಕೆಂದು ನಿರಾಕಾರವಾದಿಗಳು ಹೇಳುತ್ತಾರೆ. ಇನ್ನು ಕೆಲವರು ಒಟ್ಟಾರೆ ಆಸೆ ಆಕಾಂಕ್ಷೆಗಳನ್ನು ಮನಸ್ಸಿನಿಂದ ತೊಲಗಿಸಬೇಕೆಂದು ಹೇಳುತ್ತಾರೆ. ಆದರೆ ಅದು ಅಸಾಧ್ಯ. ಯಾರೊಬ್ಬರಿಂದಲೂ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ತೊಲಗಿಸುವುದಕ್ಕಾಗುವುದಿಲ್ಲ, ಏಕೆಂದರೆ ಅದು ಜೀವಂತಿಕೆಯ ಲಕ್ಷಣ. ಆಸೆ ಆಕಾಂಕ್ಷೆಗಳಿಲ್ಲದಿದ್ದರೆ ಜೀವಿಯು ಸತ್ತಂತೆ, ಆದರೆ ಅವನು ಮೃತನಲ್ಲವಲ್ಲ. ಜೀವನದ ಸ್ಥಿತಿಗಳು ಮತ್ತು ಆಸೆ ಆಕಾಂಕ್ಷೆಗಳು ಪರಸ್ಪರ ಪೂರಕ. ಯಾರೇ ಆದರೂ ಭಗವಂತನ ಸೇವೆಯನ್ನು ಬಯಸಿದಲ್ಲಿ ಆಸೆ ಆಕಾಂಕ್ಷೆಗಳ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಪ್ರತಿಯೊಬ್ಬ ಜೀವಿಯು ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತೊರೆದು ತನ್ನ ಇಚ್ಛೆಗಳಲ್ಲಿ ಸಹಕರಿಸಬೇಕೆಂದು ಭಗವಂತನು ಬಯಸುತ್ತಾನೆ. ಅದೇ ಭಗವದ್ಗೀತೆಯ ಅಂತಿಮ ಉಪದೇಶ. ಬ್ರಹ್ಮದೇವನು ಈ ಸಲಹೆಗೆ ಒಪ್ಪಿದನು. ಆದ್ದರಿಂದ ಅವನಿಗೆ ನಿರ್ವಾಸಿತ ಬ್ರಹ್ಮಾಂಡದಲ್ಲಿ ಪೀಳಿಗೆಗಳನ್ನು ಸೃಷ್ಟಿಸುವ ಹೊಣೆಗಾರಿಕೆಯ ಪದವಿ ನೀಡಲಾಯಿತು. ಭಗವಂತನೊಂದಿಗೆ ಅಖಂಡತ್ವ ಸಾಧಿಸುವುದೆಂದರೆ ಪರಮಪ್ರಭು ಭಗವಂತನ ಇಚ್ಛೆಗಳೊಂದಿಗೆ ತನ್ನ ಇಚ್ಛೆಗಳನ್ನು ಸಮೀಕರಿಸುವುದೂ ಆಗಿದೆ. ಅದು ಸಕಲ ಆಸೆ ಆಕಾಂಕ್ಷೆಗಳನ್ನು ಪರಿಪೂರ್ಣಗೊಳಿಸುತ್ತದೆ. ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮಾತ್ಮನಾಗಿರುವ ಭಗವಂತನಿಗೆ ಜೀವಿಯ ಮನಸ್ಸಿನಲ್ಲಿ ಏನಿದೆ ಎಂಬುದು ತಿಳಿದಿರುತ್ತದೆ ಮತ್ತು ಯಾರೊಬ್ಬರೂ ತನ್ನೊಳಗಿನ ಭಗವಂತನಿಗೆ ತಿಳಿಯದಂತೆ ಏನನ್ನೂ ಮಾಡಲಾರರು. ತನ್ನ ಶ್ರೇಷ್ಠ ಬುದ್ಧಿಮತ್ತೆಯಿಂದ ಭಗವಂತನು ಪ್ರತಿಯೊಬ್ಬರಿಗೂ ತಮ್ಮ ಆಸೆ ಆಕಾಂಕ್ಷೆಗಳ ಸಂಪೂರ್ಣ ಈಡೇರಿಕೆಗೆ ಅವಕಾಶ ಕಲ್ಪಿಸುತ್ತಾನೆ ಮತ್ತು ಅವನೇ ಪ್ರತಿಫಲವನ್ನು ಕೊಡುತ್ತಾನೆ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಕೆ. ತಥಾಪಿ ನಾಥ ಮಾನಸ್ಯ ನಾಥಯನಾಥಿತಂ ನಾಥಿತಂ ಪರಾವರೇ ಯಥಾರೂಪೇ ಜಾನೀಯಾಂತೆ ತು ಅರೂಪಿಣಃ ಸ್ವರೂಪಿಣಃ. ಆದರೂ ಎಲೈ ಸ್ವಾಮಿಯೇ, ದಯವಿಟ್ಟು ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸು ಎಂದು ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನೀನು ದಿವ್ಯ ರೂಪಿಯಾಗಿದ್ದರೂ ಐಹಿಕ ರೂಪ ಧರಿಸುವೆ. ನಿನಗೆ ಐಹಿಕ ರೂಪವಿಲ್ಲದಿದ್ದರೂ ಅಂತಹ ರೂಪವನ್ನು ಹೇಗೆ ತಾಳುವೆ ಎಂಬುದನ್ನು ನನಗೆ ದಯವಿಟ್ಟು ತಿಳಿಸುವಂತಹ ನಾಗು. ಸೊ ಮೊದಲಿಗೆ ಅವ್ರು ಹೇಳ್ತಾ ಇರೋದು, ಭಗವಂತನು ಪ್ರತಿಯೊಬ್ಬ ಹೃದಯದಲ್ಲೂ ಪರಮಾತ್ಮನಾಗಿದ್ದಾನೆ. ಹಾಗೆ ನನ್ನ ಹೃದಯದಲ್ಲೂ ಇದ್ದಾನೆ ಭಗವಂತ. ಇದು ಸೃಷ್ಟಿ ಆರಂಭದಲ್ಲಿ ಬ್ರಹ್ಮನೊಬ್ಬನೇ ಆಗಿರೋದು ಈ ಬ್ರಹ್ಮಾಂಡದಲ್ಲಿ. ಸೊ ಬ್ರಹ್ಮನು ಹೇಳ್ತಾ ಇರೋದು, ಹಾಗೆ ನೀನು ನನ್ನ ಹೃದಯದಲ್ಲೂ ಇರೋದ್ರಿಂದ ನನ್ನ ಇಚ್ಛೆ, ನೀನು ಕೇಳ್ತಾ ಇದೆಯಾ ಏನು ಆಸೆ ಆಕಾಂಕ್ಷೆ ಅಂತ. ಸೊ ಅದು ನಿನಗೆ ಗೊತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ನಿನಗೆ ಭಗವಂತನಿಗೆ ನಾವು ಹೇಳೋದು ಬೇಕಾಗಿಲ್ಲ. ಹಾಗೆ ಭಗವಂತನಿಗೆ ನಮ್ಮ ಎಲ್ಲ ಒಳಗೆ ಹೊರಗೆ ಎಲ್ಲವೂ ಗೊತ್ತು ಭಗವಂತನಿಗೆ. ಸೊ ಯಾವುದು ಕೂಡ ನಾವು ಭಗವಂತನಿಂದ ಮುಚ್ಚಿಕೊಂಡಿರ್ಲಿಕ್ಕಾಗೋದಿಲ್ಲ. ಅವನೇ ಪರಮ ಸಾಕ್ಷಿ ಅಂತ ಹೇಳ್ತಾರೆ. ಸೊ ಎಲ್ಲ ಎಷ್ಟೋ ಸಾಕ್ಷಿಗಳು ಅಂತ ಹೇಳ್ತೇವೆ ನಮ್ಮ ಕಾರ್ಯ ಚಟುವಟಿಕೆಗಳೇ. ಆದ್ರೆ ಎಲ್ಲದಕ್ಕಿಂತ ಉನ್ನತವಾದ ಸಾಕ್ಷಿ ಅಂದ್ರೆ
ಸ್ವಯಂ ಪರಮಾತ್ಮನೇ. ಸೊ ಅವನು ಅಷ್ಟು ಹತ್ತಿರದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ. ನಮ್ಮ ಚಟುವಟಿಕೆಗಳನ್ನು ಅವನೇ ಕಾರ್ಯಗತ ಮಾಡೋದಕ್ಕೆ ಒಂದು ಸ್ಯಾಂಕ್ಷನ್ ಕೂಡ ಅನುಮೋದನೆ ಇಲ್ಲಿ ಒಬ್ಬ ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಉದಾಹರಣೆ ಯಾರಾದ್ರೂ ಇದು ವಿವರಿಸಿ ಈ ಉದಾಹರಣೆ. ಏನು ಉದಾಹರಣೆ ಕೊಡ್ತಾ ಇದೆ ಹೇಳ್ತಾ ಇದ್ದಾರೆ ಭಗವಂತ ನಮ್ಗೆ. ಹನುಮಂತ ಉಪದೃಷ್ಟ ಹನುಮಂತಾಚ. ಸೊ ಅವ್ನು ನೋಡ್ತಾ ಇದ್ದಾನೆ, ನೋಡ್ತಾ ನಮ್ಮ ಚಟುವಟಿಕೆಗಳಲ್ಲಿ ಅವನು ಸ್ಯಾಂಕ್ಷನ್ ಕೊಡ್ತಾನೆ. ಅವನು ಸ್ಯಾಂಕ್ಷನ್ ಕೊಡದೆ ಒಂದು ಹುಲ್ಲು ಕಡ್ಡಿ ಕೂಡ ಕೆಲಸ ಮಾಡೋದಿಲ್ಲ. ಸೊ ಇಲ್ಲಿ ಉದಾಹರಣೆ, ಇಲ್ಲಿ ಒಂದು ರೀತಿ ಯಾವುದೇ ಕೊಡ್ತಾ ಇದ್ದಾರೆ ಅಂದ್ರೆ ಉದಾಹರಣೆ, ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿ ನಮ್ಮ ಚಟುವಟಿಕೆಗಳು ಇದು ಭಗವಂತನಿಗೆ ತೃಪ್ತಿ ಕೊಡುವಂತ ಚಟುವಟಿಕೆ ಅಲ್ಲ ಇದು. ಅದಕ್ಕೆ ಈ ತರ ಉದಾಹರಣೆ ಕೊಡ್ತಾ ಇರೋದು. ಚೆನ್ನಾಗಿ ಕೊಡ್ತಾ ಇದ್ದಾರೆ ಉದಾಹರಣೆ. ಒಬ್ಬ ಕುಡುಕ ಅಭ್ಯಾಸಕ್ಕೆ ಸಿಕ್ಕಿ ಬಿದ್ದಿದ್ದಾನೆ. ಸೊ ಯಾವ್ದಾದ್ರು ಆಗ್ಬೋದು, ಯಾವ ಚಟ ಆದ್ರೂ ಆಗ್ಬೋದು ನಮಗೆ. ಒಬ್ಬ ಇಲ್ಲಿ ಕುಡಿತದ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವ್ದಾದ್ರು ಆಗಿರ್ಬೋದು, ಕುಡಿತ ಆಗಿರ್ಬೋದು, ಇನ್ನೊಂದು ಜೂಜು ಆಗಿರ್ಬೋದು, ಇನ್ನೊಂದು ಅನೈತಿಕ ಸಂಬಂಧ ಇದಿಟ್ಕೊಳ್ಳಾಗ್ಬೋದು, ಯಾವ್ದಾದ್ರು ಪಾಪ ಚಟುವಟಿಕೆಗಳು. ಸೊ ಇದ್ರಲ್ಲಿ ಹೇಳ್ತಾ ಇರೋದು ಈ ಉದಾಹರಣೆ ಈ ತರ ಕೊಡ್ತಾ ಇರೋದು ಆಕ್ಚುಲಿ, ಯಾಕಂದ್ರೆ ಇದು ಬೇಗ ಅರ್ಥ ಆಗುತ್ತೆ ನಮ್ಗೆ ಈ ಉದಾಹರಣೆಗಳು. ಸೊ ಇದು ಉದಾಹರಣೆ ಅರ್ಥ ಆಗುತ್ತೆ ಅಂದ್ರೆ ಇಲ್ಲಿ ಹೇಳಿದ್ದು ಆ ಚಟ ಹೇಗೆ ಇರುತ್ತೆ ಅಂದ್ರೆ, ಆ ಚಟದ ನಾವು ಸೇವಕನಾಗ್ಬಿಟ್ಟಿದ್ದೇವೆ. ಚಟದ ಸೇವಕನಾಗಿರೋದ್ರಿಂದ ಏನೇ ಆಗ್ಲಿ ನಮ್ಗೆ ಬೇಕದು ಚಟ. ಹಾಗೆ ಆ ಚಟನ ಬಿಡ್ಲಿಕ್ಕಾಗೋದು. ಸೊ ಹಾಗೇನ್ ಮಾಡ್ತಾರೆ ಸರ್ಕಾರ, ಹಾಗೆ ಓಕೆ ನಿಮಗೆ ಕೊಡ್ತೇವೆ ನೀವು, ಆದರೆ ನಿಮ್ಗೆ ನಿಬಂಧನೆಗಳಿವೆ, ಒಂದು ರೆಸ್ಟ್ರಿಕ್ಷನ್ ಇದೆ. ಸೊ ಸರಿಯಾದ ಒಳ್ಳೆಯ ಸರ್ಕಾರ ಅಂದ್ರೆ ಆ ಥರ ನಿಬಂಧನೆಗಳಾಗ್ತವೆ. ಸೊ ಆಮೇಲೆ ಅವರಿಂದ ಅನುಮತಿ ಪಡಿಬೇಕು. ಒಮ್ಮೊಮ್ಮೆ ಕೇಳ್ತೇವೆ ಈ ರೀತಿ, ಒಂದೊಂದು ಸಮಯದಲ್ಲಿ ರಾಜಕೀಯರು ಒಂದು ನಾಡಿನಲ್ಲಿ ಒಂದು ರಾಜ್ಯದಲ್ಲಿ ಕಡ್ಡಾಯ ಹಾಕ್ಬಿಡ್ತಾರೆ ಕುಡಿತಕ್ಕೆ ಬ್ಯಾನ್ ಅಂತ. ಆದ್ರೂ ಮತ್ತೆ ಆಗೋದಿಲ್ಲ, ಯಾಕಂದ್ರೆ ಅಭ್ಯಾಸ ಅಷ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಜನರು ಕೂಡ ಅಷ್ಟು ಅದಕ್ಕೆ ಇದಾಗಿದ್ದಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಕೊನೆಗೆ ಮತ್ತೆ ಅವರು ಅಲೋ ಮಾಡ್ತಾರೆ. ಯಾಕಂದ್ರೆ ಅದು ಆಗೋದಿಲ್ಲ, ಭೌತಿಕ ಜಗತ್ತಿನಲ್ಲಿ ಆ ಥರ ಅಷ್ಟು ಕಡ್ಡಾಯ ಆಗೋದಿಲ್ಲ. ಯಾಕಂದ್ರೆ ನಾವು ಆ ನೆಲೆಯಲ್ಲಿಲ್ಲ, ಆಧ್ಯಾತ್ಮಿಕ ನೆಲೆಯಲ್ಲಿಲ್ಲ. ಸೊ ಭೌತಿಕ ಜಗತ್ತಿನಲ್ಲಿ ಇದೆಲ್ಲವೂ ಇರೋದೇ ಇದ್ದು. ಸೊ ಹೇಳ್ತಾರಲ್ಲ, ಕೋವಿಡ್ ಟೈಮಲ್ಲಿ ಎಷ್ಟೋ ಜನಕ್ಕೆ ಅದಿಲ್ಲದೆ ಇರೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಅಷ್ಟು ಅಭ್ಯಾಸ, ಹಾಗೆ ಆ ದುರಭ್ಯಾಸ ಎಷ್ಟು, ಆ ಚಟ ಹೇಗೆ ಅಂದ್ರೆ ಅದಿಲ್ಲದೆ ಅಂದ್ರೆ ಆಗೋದಿಲ್ಲ. ಸೊ ವ್ಯಕ್ತಿಗಳು ಆತ್ಮಹತ್ಯೆ ಮಾಡೋಕ್ಕೂ ಕೂಡ ಶುರು ಆಗ್ತದೆ. ಏನ್ ಮಾಡ್ತಾರೆ ಸರ್ಕಾರ, ಆಗ ಓಕೆ ಅಲೌಟ್ ಅಂತ ಅನುಮತಿ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಹೇಳ್ತಾ ಇದ್ರೆ ನಮ್ಮ ಪ್ರತಿಯೊಬ್ಬರ ಚಟುವಟಿಕೆ ಭೌತಿಕ ಜಗತ್ತಿನಲ್ಲಿ ನಾವು ಅನ್ಕೊಳ್ಬಹುದು, ಇಲ್ಲ ನಾನು ತುಂಬಾ ಧರ್ಮಿಷ್ಠನು, ನಾನು ತುಂಬಾ ಒಳ್ಳೆ ವ್ಯಕ್ತಿ, ನಾನು ತುಂಬಾ ಸಮಾಜಕ್ಕೆ ಒಳ್ಳೇದು ಮಾಡ್ತೇನೋ ಈ ತರ ಅಂತ. ಆದರೆ ಎಲ್ಲವೂ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ನೆಲೆಯಾಗಿ ನೋಡಿದ್ರೆ ಎಲ್ಲವೂ ಭೌತಿಕವಾಗಿ ಇದು ಈ ರೀತಿ ಅಂದ್ರೆ ಈ ರೀತಿ ಕುಡಿತ ಇರೋ ರೀತಿಯ ನಾವು ಕೃಷ್ಣನಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ಈ ತರ ಆನಂದಿಸ್ಬೇಕು, ಈ ರೀತಿ ನಾನು ಪ್ರಭುತ್ವ ಸಾಧಿಸ್ಬೇಕು, ಈ ರೀತಿ ನನಗೆ ಭೌತಿಕ ಆನಂದ ಬೇಕು ಅಂತ ಒಂದು ಕುಡುಕನು ಹೇಗೆ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೊನೆಗೆ ಸರ್ಕಾರ ಅನ್ನೋದು ಅವರು ಅನುಮತಿ ಕೊಡ್ತಾರೆ. ಸರ್ಕಾರ ಆಫೀಸರ್ ಅವರು ಓಕೆ ನೀವು ಆ ಕುಡಿತವನ್ನು ತಗೊಳ್ಬೋದು, ಆದ್ರೆ ಇಷ್ಟು ಕ್ವಾಂಟಿಟಿ ತಗೊಳ್ಬೇಕು, ಇಷ್ಟು ದಿನಕ್ಕೊಮ್ಮೆ ತಗೊಳ್ಬೇಕು, ಅದಕ್ಕೊಂಥರ ಏನೋ ಇದು ಮಾಡ್ತಾರೆ. ಅಷ್ಟು ಫ್ರೀ ಇದಾಗೆ ಎಷ್ಟು ಬೇಕಾದ್ರು ಅಂತ ಮಾಡೋದಿಲ್ಲ. ಸೊ ಹಾಗೆ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತನು ಕೂಡ ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ಅವನು ನಮ್ಗೆ ಹೇಗೆ ಒಂದು ಸರ್ಕಾರ ಅದು ಇಷ್ಟ ಇಲ್ಲರೂ ಕೊಡ್ತಾ ಇದ್ದಾರೆ, ಆ ತರ ಭಗವಂತನ ಕೂಡ ಕೊಡ್ತಾನೆ. ಸೊ ಅದೇ ಇದರಲ್ಲಿ ಇನ್ನೊಂದು ಹೋಲಿಕೆ ಹೇಳೋದು, ಯಾಕೆ ಹಂಗೆ ಕೊಡ್ತಾನೆ ಭಗವಂತನ ಕೊನೆಗೆ ಅಂದ್ರೆ ತಂದೆ ಮಗು ಸಂಬಂಧ ಇರೋ ತರ ಅಂತ ಹೇಳ್ತಾರೆ. ಸೊ ತಂದೆ ಮಗು ತಾಯಿ ಮಗು ಸಂಬಂಧ ಅಂದ್ರೆ ತುಂಬಾ ಆತ್ಮೀಯ ಸಂಬಂಧ. ಸೊ ಆತ್ಮೀಯ ಸಂಬಂಧ ಇರೋದ್ರಿಂದ ಎಷ್ಟೇ ಆದ್ರೂ ಕೊನೆಗೆ ತಂದೆ ತಾಯಿ ಬಿಟ್ಕೊಡ್ತಾರೆ ಮಗುಗೆ, ಓಕೆ ಸೊ ನಿನಗೆ ಏನ್ ಬೇಕು ತಗೋ ನೀನು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಇದರಲ್ಲಿ ನಮ್ಗೆ ಕುಡಿತ ಆ ತರ ಉದಾಹರಣೆಯಲ್ಲಿ ಹೇಳ್ತಾರೆ. ಭೌತಿಕ ಜಗತ್ತಿನಲ್ಲಿ ಭೌತಿಕ ಇಚ್ಛೆಗಳು ತುಂಬಾ ಇದೆ, ಅದಕ್ಕೆ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಇಚ್ಛೆಗಳಿದೆ. ಸೊ ಆದರೆ ಭಗವಂತನು ಆಯ್ತು, ಸೊ ಭಗವಂತನ ಈ ಇಚ್ಛೆ ಇಲ್ಲದೆ, ಭಗವಂತನ ಸ್ಯಾಂಕ್ಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಏನು ಮಾಡೋಕ್ಕಾಗಲ್ಲ. ಆದರೆ ಭಗವಂತನು ಅವನೇ ನಮ್ಮ ತಂದೆ, ಅವನ ತಾಯಿ ಎಲ್ಲವೂ ಅವನು ಆಗಿರೋದ್ರಿಂದ ಅವನು ನಮ್ಮ ಇಚ್ಛೆಗಳನ್ನ ಪೂರೈಕೆ ಮಾಡೋಕ್ಕೆ ಅವನು ಒಪ್ಕೊಳ್ತಾನೆ. ಆಯ್ತು ನೀವು ಇಲ್ಲ ಅಂತ.
ಸೊ ಹೀಗೆ ಹೀಗೆ ಹೇಳ್ತಾ ಇರೋದು, ಬ್ರಹ್ಮದೇವರು ಹಾಗೇನು ಕೇಳ್ತಾ ಇಲ್ಲ, ಬ್ರಹ್ಮದೇವ್ರದ್ದು ಹಾಗೆ ಅಂತಲ್ಲ, ಅದು ನಮಗೆ ವಿವರಣೆ. ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ನಮಗೆ ಇದು ಪಾಠ, ಇದು ಈ ತರ ಕೃಷ್ಣ ಪರಮಾತ್ಮನಾಗಿ ಅವನಿಗೆ ಈ ತರ ಇಚ್ಛೆ ಇಲ್ಲ, ನಮಗೆ ನಾವು ಈ ತರ ಭೌತಿಕವಾಗಿ ಅಪೇಕ್ಷೆ ಪಡಬೇಕು ಅಂತ. ಆದರೆ ನಮಗಿರೋದ್ರಿಂದ ಅದನ್ನು ಕೂಡ ಅವನು ಪೂರೈಕೆ ಮಾಡ್ತಾನೆ, ಅದನ್ನು ಕೂಡ ಪೂರೈಕೆ ಮಾಡ್ತಾನೆ. ಸೊ ಹಾಗಿರುವಾಗ ನಾವು ಬ್ರಹ್ಮದೇವ್ರಿಗೆ ಹೇಳ್ಬೇಕಾದದ್ದೇನು, ಬ್ರಹ್ಮದೇವರು ಭಗವಂತನನ್ನು ಈಗ ತೃಪ್ತಿಪಡಿಸಿದ್ದಾರೆ, ಅವರು ಮೆಚ್ಚಿಸಿದ್ದಾರೆ. ಸೊ ಹಾಗೆ ಅವರ ಇಚ್ಛೆಯನ್ನು ಭಗವಂತನು ಆನಂದದಿಂದ ಅವರಿಗೆ ಏನ್ ಇಚ್ಛೆಗಳಿದೆ, ಅವರ ಅಪೇಕ್ಷೆಗಳಿದೆ. ಸೊ ಅವ್ರ ಅಪೇಕ್ಷೆಗಳಂದ್ರೆ ಈಗ ಪ್ರಶ್ನೆಗಳು ಕೇಳ್ತಾರೆ. ಈಗ ಅವರು ಮತ್ತೆ ಪ್ರಶ್ನೆಗಳು ಕೇಳಿ ಮತ್ತೆ ಈ ಮಾಯಾಶಕ್ತಿಗೆ ನಾನು ಒಳಗಾಗಬಾರ್ದು ನಾನು. ಸೊ ಹೀಗೆ ಒಂಥರ ಈ ರೀತಿಯ ಒಂದು ನಾನು ಮಾಡಿದ್ದವನು, ನಾನು ನನ್ನಿಂದ ಆಗ್ತಾ ಇದೆ, ಆ ಥರ ಒಂದು ಬರೋ ಒಂದು ಭೌತಿಕ ಪರಿಕಲ್ಪನೆ ನನಗೆ ಬರಬಾರದು ಅಂತ ಪ್ರಾರ್ಥನೆ ಭಗವಂತನಿಗೆ. ಅವರು ಇನ್ನು ಅವ್ರ ಭಕ್ತಿಯಲ್ಲಿ ಅವರು ಕೃಷ್ಣನನ್ನು ಮೆಚ್ಚಿಸೋ ಇದರಲ್ಲಿ ಆ ನೆಲೆಯಲ್ಲೇ ಮುಂದುವರಿಸಬೇಕು. ಹಾಗೆ ಕೇಳೋದು ಅವ್ರ ಅಪೇಕ್ಷೆ, ಅವರ ಇಚ್ಛೆ ಕೇಳೋದು ಅವರಿಗೆ. ಸೊ ಭಗವಂತನ ಖಂಡಿತವಾಗಿ ಅದನ್ನ ತೃಪ್ತಿಪಡಿಸ್ತಾನೆ, ಅದನ್ನ ಪೂರೈಕೆ ಮಾಡ್ತಾನೆ ಭಗವಂತ. ಮತ್ತೆ ಶಿಲ ಪ್ರಭುಪಾದ ನಮಗೆ ಆ ಇಚ್ಛೆಯನ್ನ ಇಟ್ಕೊಂಡು ಇಚ್ಛೆ ಅನ್ನೋದು ನಮ್ಮ ಜೀವದ ಲಕ್ಷಣ ಅಂತ. ಇಚ್ಛೆ, ಡಿಸೈರ್. ಸೊ ಇಚ್ಛೆನ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ಇಚ್ಛೆ ಇಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವ, ನಮ್ಮ ಇದೇ ಇಲ್ಲ, ನಮ್ಮ ಅಸ್ತಿತ್ವನೇ ಇಲ್ಲ. ಸೊ ನಮ್ಮ ಅಸ್ತಿತ್ವ ಇದೆ ಅಂದ್ರೆ ನಮ್ಗೆ ಇಚ್ಛೆ ಇದೆ ಅಂತ. ಆದರೆ ಆ ಇಚ್ಛೆ ಯಾವುದು, ಅದರ ಕ್ವಾಲಿಟಿ ಏನು, ಅದರ ಗುಣ ಏನು ಅಂದ್ರೆ ಮುಕ್ತ ಸ್ಥಿತಿಯಲ್ಲಿ, ನಮ್ಮ ಶುದ್ಧ ಪ್ರಜ್ಞೆ ಸ್ಥಿತಿಯಲ್ಲಿ ಆ ಇಚ್ಛೆ ಕೃಷ್ಣನ ಇದಕ್ಕೆ ಇರುತ್ತೆ, ಅಧೀನವಾಗಿರುತ್ತೆ. ಕೃಷ್ಣನಿಗೆ ಅಧೀನವಾಗಿರುತ್ತೆ ಅಂದ್ರೆ ಕೃಷ್ಣನ ತೃಪ್ತಿಪಡಿಸುವಂತ ಇಚ್ಛೆ ಅಲ್ಲಿ 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 ಆಧ್ಯಾತ್ಮಿಕ ನೆಲೆಯಲ್ಲಿ ಕೃಷ್ಣನಿದ್ದಾನೆ, ಕೃಷ್ಣನ ಭಕ್ತರಿದ್ದಾರೆ. ಸೊ ನಾವು ಅದಕ್ಕೆ ಈ ತರ ಸಹಕಾರ ಮಾಡೋ ರೀತಿಯಲ್ಲಿ, ಇಲ್ಲಾಂದ್ರೆ ಅದ ಕೃಷ್ಣನಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಆ ತರ ಇಚ್ಛೆ ಇರುತ್ತೆ. ಆದ್ರೆ ಈಗ ಆಗಿಲ್ಲ. ಈಗ ನಮ್ಮ ಇಚ್ಛೆ ಭೌತಿಕವಾಗಿ ಕೃಷ್ಣನ್ ಮರ್ತೋಗ್ಬಿಟ್ಟಿದ್ದೇವೆ. ಅದಕ್ಕೆ ನಮ್ಮದೇ ಜಗತ್ತು, ನಾನೇ ಪ್ರಭು, ನಾನೇ ಒಡೆಯ. ಸೊ ಇದ್ರಲ್ಲಿ ನನ್ನ ಇಚ್ಛೆ, ಎಲ್ಲರದು ಒಂದೊಂದು ಇಚ್ಛೆ. ಸೊ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಅದು ಕ್ಲಾಶ್ ಆಗುತ್ತೆ, ಇಲ್ಲಾಂದ್ರೆ ಕೌಟುಂಬಿಕವಾಗಿ ಕ್ಲಾಶ್ ಆಗುತ್ತೆ, ಇಲ್ಲಾಂದ್ರೆ ಸಾಮಾಜಿಕವಾಗಿ ಕ್ಲಾಶ್ ಆಗುತ್ತೆ, ಇಲ್ಲಾಂದ್ರೆ ಬೇರೆ ಬೇರೆ ಪರಿಕಲ್ಪನೆ, ಜೀವನದ ದೇಹದ ಪರಿಕಲ್ಪನೆ, ಧರ್ಮ, ಭಾಷೆ, ಸಂಸ್ಕೃತಿ. ಸೊ ಹೀಗೆ ನಮ್ಮ ಇಚ್ಛೆಗಳು ಅದು ಕ್ಲಾಶ್ ಆಗುತ್ತೆ, ಒಂದೇ ಆಗೋದಿಲ್ಲ, ಅದು ಕ್ಲಾಶ್ ಆಗುತ್ತೆ. ಸೊ ಅದ್ರ ಮೂಲವಾಗಿ ಈ ಇಚ್ಛೆಗಳೆಲ್ಲ ಇರೋದಿದು. ಮೂಲವಾಗಿ ಇಚ್ಛೆ ಇದೆ, ಇಚ್ಛೆ ಬಿಡೋದು ಅಂತಲ್ಲ, ಇಚ್ಛೆ ಇದೆ. ಅದು ಕೃಷ್ಣನಿಗೆ ಅಧೀನವಾಗಿ, ಕೃಷ್ಣನಿಗೆ ಸಹಕರಿಸೋ, ಕೃಷ್ಣನಿಗೆ ತೃಪ್ತಿಪಡಿಸೋ ಇಚ್ಛೆ. ಅದು ಇವಾಗ ಶುದ್ಧ ಭಕ್ತರಿಗೆ ಬಹಳ ಇಚ್ಛೆ ಇದೆ ಅವ್ರಿಗೆ. ಆಂಜನೇಯ, ಹನುಮಾನ್, ಅರ್ಜುನ, ಅವ್ರಿಗೆ ಬಹಳ ಇಚ್ಛೆ ಇದೆ. ಇಚ್ಛೆ ಅಂದ್ರೆ ಕೃಷ್ಣ ತೃಪ್ತಿಪಡಿಸೋ ಇಚ್ಛೆ ಇದೆ ಅವ್ರಿಗೆ. ಕೃಷ್ಣನಿಗೋಸ್ಕರ ಆತರ ಶ್ರೀರಾಮನಿಗೆ ತೃಪ್ತಿಪಡಿಸೋದಕ್ಕೋಸ್ಕರ ಹನುಮಂತ ಸೊ ಆ ರೀತಿಯ ಬಲದ ಪ್ರದರ್ಶನ ಮಾಡೋದು, ಇಲ್ಲ ಅಂದ್ರೆ ಅರ್ಜುನನು ಕೂಡ ಆ ರೀತಿಯ ಒಂದು ಪರಾಕ್ರಮ. ಎಷ್ಟು ಭಕ್ತರ ಎಲ್ಲ ಚಟುವಟಿಕೆಗಳು ನೋಡ್ಬೋದು ನಾವು. ಅವ್ರು ಕೃಷ್ಣನಿಗೋಸ್ಕರ ಸಾಧಿಸೋದ್ರ ಅವ್ರ ಇಚ್ಛೆ ಇದೆ, ಆದ್ರೆ ಆಧ್ಯಾತ್ಮಿಕ ಇಚ್ಛೆ, ಭೌತಿಕ ಇಚ್ಛೆ ಅಲ್ಲ. ಆಮೇಲೆ ಆ ಇಚ್ಛೆಯನ್ನು ಅಡಚಣೆನೂ ಇರೋದಿಲ್ಲ ಅದರಲ್ಲಿ. ಭೌತಿಕ ಇಚ್ಛೆಗೆ ಅಡಚಣೆ ಇರುತ್ತೆ, ಅದು ಎಲ್ಲೋ ನಿಂತೋಗ್ಬಿಡುತ್ತದೆ. ಅದೇ ಆಧ್ಯಾತ್ಮಿಕ ಇಚ್ಛೆಗೆ ಅದಕ್ಕೆ ಯಾವ ಅಡಚಣೆ ಇರೋದಿಲ್ಲ. ಅದು ಎಷ್ಟು ಬೇಕಾದ್ರೂ ಕೃಷ್ಣನ್ ಕೂಡ ಅದನ್ನು ತೃಪ್ತಿಪಡಿಸೋದಕ್ಕೆ ರೆಡಿ ಇರುತ್ತೆ. ಓಕೆ, ಯಾರಾದ್ರು ಇನ್ನೇನಾದ್ರು ಈ ಬಗ್ಗೆ ಹೇಳ್ತಾರೆ ಹೇಳಿ. ಇಚ್ಛೆ ಬಗ್ಗೆ ಇಲ್ಲಿ ಬಹಳ ಡಿಸ್ಕ್ರಿಪ್ಷನ್ ಶಿಲ ಪ್ರಭುಪಾದ ಬಹಳ ಹೇಳ್ತಾ ಇದ್ದಾರೆ. ಪ್ರಭುಜಿ, ಯುಧಿಷ್ಠಿರ ಮಹಾರಾಜ ಕೂಡ ರಾಜಸೂಯ ಯಾಗ ಮಾಡೋದು ಭಗವಂತನನ್ನು ತೃಪ್ತಿಪಡಿಸ್ಲಿಕ್ಕೆ, ಅವನನ್ನು ಗ್ಲೋರಿಫೈ ಮಾಡ್ಲಿಕ್ಕೆ ಅಲ್ವಾ? ಹೌದು. ಸೊ ಅವ್ರ ಇಚ್ಛೆ ಇತ್ತು ಅದರಲ್ಲಿ. ಸೊ ಕೃಷ್ಣನಿದ್ದಾನೆ, ಅವತರಿಸಿದ್ದಾನೆ, ಅವತಾರ ಪುರುಷ. ಸೊ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಆದ್ರೆ ಎಲ್ಲರಿಗೂ ಸರ್ವಶ್ರೇಷ್ಠನು ಕೃಷ್ಣ. ಅದನ್ನ ನಿರೂಪಿಸೋದಕ್ಕೆ ಅವ್ರ ಇಚ್ಛೆ ಅಲ್ಲಿ ಅವರು ರಾಜಸೂಯ ಯಜ್ಞ ಮಾಡಿ ನಾನು ಅಷ್ಟು ಶಕ್ತಿ ಪಡೆದು ನಾನು ದೊಡ್ಡ ಮಹಾರಾಜನಂತ ಹೇಳಿ ತೋರಿಸ್ಕೊಳ್ಳೋ ಅಂತಲ್ಲ. ಅವ್ರಿಗೆ ಏಕೈಕ ಇಚ್ಛೆ ಈ ಅಗ್ರ ಪೂಜೆ ಕೃಷ್ಣನ ಮಾಡಿ ಕೃಷ್ಣನು ಪರಮ ಪುರುಷ ಅಂತ ನಾನೊಂದು ಸಾಬೀತು ಮಾಡ್ಬೇಕು, ನಾನು ನಿರೂಪಿಸ್ಬೇಕು. ಎಲ್ಲ ಇಲ್ಲಿ ಈ ಜಗತ್ತಿನಲ್ಲಿ ಎಷ್ಟು ಋಷಿಮುನಿಗಳಿದ್ದಾರೆ, ಎಷ್ಟು ರಾಜರು ಮಹಾರಾಜರಿದ್ದಾರೆ, ದೇವತೆಗಳಿದ್ದಾರೆ, ಯಾಕಂದ್ರೆ ಅವರೆಲ್ಲರೂ ಬರ್ತಾರೆ ಅಲ್ಲಿ.
ಬ್ರಹ್ಮ ಶಿವ ಸೇರಿದೆಲ್ಲರೂ ಬರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಅಲ್ಲಿ ಕೃಷ್ಣನೇ ದೇವೋತ್ತಮ ಪುರುಷ ಅಂತ ನಿರೂಪಿಸೋದು, ಒಂದು ಸಾಬೀತು ಮಾಡೋದು, ಆ ರೀತಿ ಅವರ ಇಚ್ಛೆ. ಕೃಷ್ಣ ಗ್ಲೋರಿಫೈ ಮಾಡೋದಕ್ಕೆ ಅವ್ರು ಮಾಡಿದ್ದಾರೆ. ಹೌದು ಹೌದು. ಸೊ ಇಚ್ಛೆ ಇದೆ ಯುಧಿಷ್ಠಿರ ಮಹಾರಾಜರಿಗೆ ಆ ರೀತಿಯ ಒಂದು ಕಾರ್ಯ ಮಾಡೋದಕ್ಕೆ. ಸೊ ಅದರಲ್ಲೂ ನೋಡ್ತೀವಿ, ಬಹಳ ಚೆನ್ನಾಗಿದೆ ಅದು ಆ ಸನ್ನಿವೇಶ. ರಾಜಸೂಯ ಯಜ್ಞ ಮಾಡೋ ಮುಂಚೆ ಯಾಕಂದ್ರೆ ಆ ಯಜ್ಞ ಅದನ್ನು ಕಾರ್ಯರೂಪ ಮಾಡಬೇಕು ಅಂದ್ರೆ ಎಲ್ಲ ರಾಜರು ಒಪ್ಕೊಳ್ಬೇಕು. ಸೊ ಜರಾಸಂಧ ಎಲ್ಲ ಒಪ್ಪೋದಿಲ್ಲ ಅಂತ ಗೊತ್ತು ಅವರಿಗೆ. ಅಲ್ಲಿ ಜರಾಸಂಧ ಕಡೆಯಿಂದ ಅಲ್ಲ, ಜರಾಸಂಧನು ಬಂಧಿಸಿದ ರಾಜರು ಇರ್ತಾರೆ, 20,000 ರಾಜರು, ವಿಶ್ವಾದ್ಯಂತ ಬೇರೆ ಬೇರೆ ರಾಜ್ಯಗಳ ದೇಶಗಳ ರಾಜರು. ಸೊ ಅವರೆಲ್ಲರೂ ಬಂದಿರ್ತಾರೆ, ಅವರ ಪ್ರತಿನಿಧಿ ಒಬ್ಬರು ಬಂದಿರ್ತಾರೆ. ಪ್ರತಿನಿಧಿ ಕೃಷ್ಣನ ಹತ್ರ ಬಂದು ದ್ವಾರಕೆಯಲ್ಲಿ ಹೇಳಿರ್ತಾರೆ, ನಮ್ಮನ್ನೆಲ್ಲ ಬಿಡಿಸಿ ನೀವು, ನಾವು ಜರಾಸಂಧರು ನಮ್ಮನ್ನ ಹತ್ರ ಬಂಧಿಸಿದ್ದಾನೆ, ಅವನೊಂದು ನರ ಬಲಿ ಯಾವುದೋ ಒಂದು ಯಾಗ ಮಾಡ್ಬೇಕು ಅಂತ, ನಮ್ಮನ್ನೆಲ್ಲ ಅಲ್ಲಿ ಬಲಿಯಾಗಿ ಕೊಡ್ಬೇಕು ಅಂತ. ಸೊ ಆತರ ಅಷ್ಟಿದ್ರು ಹೇಳ್ತಾರೆ, ನಾರದರು ಬಂದು ಹೇಳಿದ್ದೆ ಈ ತರ ಯುಧಿಷ್ಠಿರ ಮಹಾರಾಜರು ಮಾಡ್ತಾ ಇದ್ದಾರೆ ರಾಜಸೂಯ ಯಜ್ಞ ಅಂತ. ಕೃಷ್ಣನು ಅಲ್ಲಿ ಹೋಗಕ್ಕೆ ಕೃಷ್ಣನ ಮೊದಲ ಇಚ್ಛೆ. ಆಮೇಲೆ ಉದ್ಧವ ಕನೆಕ್ಟ್ ಮಾಡ್ತಾರೆ, ಇಲ್ಲ ಎರಡು ಕೂಡ ಆಗುತ್ತೆ, ಎರಡು ಕಾರ್ಯ ಸಾಧ್ಯ ಆಗುತ್ತೆ, ನೀವು ಹೋಗಿ, ನೀವು ಫಸ್ಟ್ ಯುಧಿಷ್ಠಿರ ಮಹಾರಾಜ ಹತ್ರ ಹೋಗಿ, ಮತ್ತೆ ಯುಧಿಷ್ಠಿರ ಮಹಾರಾಜರ ಇದರಲ್ಲಿ ಅಪ್ಪಣೆ ಪಡೆದು ನೀವು ಮತ್ತೆ ಭೀಮಸೇನ ಮತ್ತೆ ಅರ್ಜುನನ ಕರ್ಕೊಂಡೋಗಿ ಅವ್ರನ್ನೆಲ್ಲ ಜರಾಸಂಧನ ಇವ್ರನ್ನ ಇದು ಮಾಡಿ. ಎಸ್. ಸೊ ಇದೆಲ್ಲ ಇಚ್ಛೆ, ಶುದ್ಧ ಭಕ್ತರ ಇಚ್ಛೆ. ಯಾರು? ಯುಧಿಷ್ಠಿರ ಮಹಾರಾಜರ ಇಚ್ಛೆ ಕೃಷ್ಣನನ್ನು ಇದು ಮಾಡಬೇಕು, ಗ್ಲೋರಿಫೈ ಮಾಡಬೇಕು. ಹೌದು. ಓಕೆ, ಸೊ ಮುಂದೆ ಹೋಗೋಣ ನಾವು ನೆಕ್ಸ್ಟ್. ಸೊ ಇನ್ನ ಈ ಪ್ರಶ್ನೆ ನಾವು ಇದು 26ನೇ ಶ್ಲೋಕದಲ್ಲಿ ಕೇಳಿದ್ದು, ಅದು ಬ್ರಹ್ಮದೇವರ 4 ಪ್ರಶ್ನೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ಸೊ ಬ್ರಹ್ಮದೇವರು ಭಗವಂತನಿಗೆ ಕೇಳೋದು ಪ್ರಶ್ನೆಗಳು, ಮತ್ತೆ ಅದರ ಉತ್ತರವಾಗಿ ಭಗವಂತನು 4 ಶ್ಲೋಕದಲ್ಲಿ ಚತುಶ್ಲೋಕಿ ಭಾಗವತ ಹೇಳೋದು. ಸೊ ಇವಾಗ ಬ್ರಹ್ಮದೇವರೇ ಕೇಳ್ತಾರೆ. ಆಕ್ಚುಲಿ ಈ ಪ್ರಶ್ನೆಗಳು ಕೂಡ ಹಿಂದೆ ಪರೀಕ್ಷಿತರ ಮಹಾರಾಜರು ಕೇಳಿದ್ದು ಅದೆಲ್ಲ ಅಂತ ಕೂಡ ನೀವು ಹೋಲಿಕೆ ನೋಡ್ಬೋದು. ನೀವು ಪ್ರೀವಿಯಸ್ ಅಧ್ಯಾಯದಲ್ಲಿ ನೋಡಿದ್ರೆ ಅದ್ಯಾವ್ದು ಶ್ಲೋಕಗಳು ಯಾವ ಅಂತ ಇದೆ. ಅದು ಈ ಪ್ರಶ್ನೆಗಳೇ, ಇವ್ರು ಕೇಳಿದ್ದೇ ಪ್ರಶ್ನೆಗಳು ಇದೇ ರೀತಿ ಅವರು ಪರೀಕ್ಷಿತ ಮಹಾರಾಜರು ಶುಕಮುನಿಗಳು ಕೇಳಿರ್ತಾರೆ. ಸೊ ಇವಾಗ ಆ ಉತ್ತರವಾಗಿ ಆ ಶುಕಮುನಿಗಳು ಈ ಬ್ರಹ್ಮದೇವರು ಭಗವಂತನಿಂದ ಪಡೆದದ್ದು ಉತ್ತರ. ಸೊ ಆ ರೀತಿಯಾಗಿ ಈಗ ಪ್ರಾರಂಭ ಮಾಡ್ತಾರೆ ನಮಗೆ. ಸೊ ಯಾಕಂದ್ರೆ ಹಿಂದಿನ ಅಧ್ಯಾಯ ಫುಲ್ಲು ಪ್ರಶ್ನೆಗಳೇ ಅವ್ರದ್ದು. ಈ ಪ್ರಶ್ನೆಗಳು ಆಕ್ಚುಲಿ ಆಲ್ರೆಡಿ ಇತ್ತು ಹಿಂದೆ ಅಧ್ಯಾಯದಲ್ಲೇ ಈ ಪ್ರಶ್ನೆಗಳಿತ್ತು. ಸೊ ಇದೇನು ಮೊದಲ ಪ್ರಶ್ನೆ ಬ್ರಹ್ಮದೇವರದು, 26ನೇ ಶ್ಲೋಕ. ನೀನು ದಿವ್ಯ ರೂಪಿಯಾಗಿದ್ದರು ಐಹಿಕ ರೂಪ ಧರಿಸುವೆ, ನಿನಗೆ ಐಹಿಕ ರೂಪವಿಲ್ಲದಿದ್ದರೂ ಅಂತಹ ರೂಪವನ್ನು ಹೇಗೆ ತಾಳುವೆ ಎಂಬುದನ್ನು ನನಗೆ ದಯವಿಟ್ಟು ತಿಳಿಸುವಂತಹನಾಗು. ಅರೂಪಿಣ. ಸೊ ಇಲ್ಲಿ ಹೇಳ್ತಾರೆ ಅರೂಪಿಣ ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂದ್ರೆ ಭೌತಿಕ ರೂಪ ಇಲ್ಲ, ಭಗವಂತನದು ಆಧ್ಯಾತ್ಮಿಕ ರೂಪ. ಸೊ ರೂಪ ಇದೆ ಭಗವಂತನಿಗೆ. ಯಾವ ತರ ರೂಪ ಇಲ್ಲಿ ಹೇಳ್ತಾ ಇದೆ, ನಿನ್ನ ರೂಪಗಳು ಪರ ಅಬರೆ, ಲೌಕಿಕ ಮತ್ತು ದಿವ್ಯ. ಸೊ ಪರ ಅಂದ್ರೆ ದಿವ್ಯವಾದದ್ದು, ಅಬರೆ ಅಂದ್ರೆ ಲೌಕಿಕ ಇರಬೇಕು ಅನ್ಕೊಳ್ತೇನೆ. ಸೊ ಈ ರೂಪಗಳು ನೀನು ಹೇಗೆ ಧರಿಸ್ತೀಯ, ಸೊ ಹೇಗೆ ನಿನ್ನ ರೂಪ ಸೊ ಭಗವಂತನ ರೂಪ ನಮ್ಮ ರೂಪ ಬಹಳ ವ್ಯತ್ಯಾಸ ಇದೆ. ನಮ್ದು ಭೌತಿಕ ರೂಪ, ಭಗವಂತನದು ಸಚ್ಚಿದಾನಂದ ರೂಪ. ಸೊ ಮೊದಲ ಪ್ರಶ್ನೆ, ಹೇಗೆ ನೀನು ಇದನ್ನೆಲ್ಲ ಹೇಗೆ ನೀನು ವ್ಯಕ್ತಪಡಿಸ್ತೀಯ, ಈ ರೂಪಗಳು ಹೇಗೆ ನಿನ್ನ ಅಸ್ತಿತ್ವ ಹೀಗಿದೆ ಅಂತ. ಸೊ ಭಗವಂತನ ರೂಪ ಇದೆ, ಭಗವಂತ ರೂಪ ಇಲ್ಲ ಅಂತಲ್ಲ ಅಂತ. ಸೊ ನಾಸ್ತಿಕರು ಹೇಳೋದು ಭಗವಂತನಂದ್ರೆ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಭಗವಂತನ ಒಂದು ರೀತಿ ಎಲ್ಲವೂ ಭಗವಂತನೇ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಭಗವಂತನು ಎಲ್ಲೂ ಇಲ್ಲ. ಸೊ ಇದು ಬೇರೆ ಬೇರೆ ರೀತಿಯ ಇದು ಒಂದು ನಾಸ್ತಿಕತೆ ಅಂತ ಹೇಳ್ಬೋದು, ಶೂನ್ಯವಾದ, ನಿರ್ವಿಶೇಷವಾದ. ಇದರಲ್ಲಿ ಭಗವಂತನ ವಿವರಣೆ ಇಲ್ಲ. ಸೊ ಭಗವಂತನದು ಇದೆ, ಭಗವಂತನ ಅಸ್ತಿತ್ವದಲ್ಲಿ ಭಗವಂತನಿಗೆ ರೂಪ ಇದೆ. ಅದೇ ಭಗವಂತನ ರೂಪ ನಾವನ್ಕೊಳ್ಳೋ ರೀತಿಯ ರೂಪ ಅಲ್ಲ.
ಸೊ ನಮಗೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳೋದು, ಅಂಗಾನಿ ಯಸ್ಯ ಸಕಲೇಂದ್ರ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಭಗವಂತನ ರೂಪದಲ್ಲಿ, ಅವನ ದೇಹದಲ್ಲಿ ಎಷ್ಟೆಷ್ಟು ಬೇರೆ ಬೇರೆ ದೇಹದ ಭಾಗಗಳಿದೆ, ಅಂಗಗಳು, ಇಂದ್ರಿಯಗಳಿವೆ. ಆದರೆ ಆ ಇಂದ್ರಿಯಗಳು ಬೇರೆ ಇಂದ್ರಿಯಗಳ ಕೆಲಸ ಮಾಡ್ತವೆ. ಸೊ ಇದು ನಮಗೆ ಅನುಭವ ಇಲ್ಲ. ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೆ ಒಂದು ನಿರ್ದಿಷ್ಟವಾದ ಕೆಲಸ. ಕಣ್ಣು ಅಂದ್ರೆ ಅದನ್ನ ನೋಡ್ಬೋದಷ್ಟೇ, ಇನ್ನು ಬೇರೆ ನಮ್ಗೆ ಏನ್ ಮಾಡೋಕ್ಕಾಗಲ್ಲ. ಕಿವಿಯಿಂದ ಅಂದ್ರೆ ಕೇಳ್ಬೋದು, ಇಲ್ಲ ನಾವು ಏನು ರುಚಿ ನೋಡ್ಬೇಕು ಅಂದ್ರೆ ನಾಲಿಗೆಯಿಂದ. ಸೊ ಈ ರೀತಿ ನಿರ್ದಿಷ್ಟವಾದ ಅದಕ್ಕೆ ಅದೇ ಕೆಲಸ ಅಂತ ಇರ್ತದೆ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ. ಸೊ ಕೈ ಅಂದ್ರೆ ಕೈ ಒಂದು ರೀತಿಯ ಕೆಲಸ ಮಾಡುತ್ತೆ, ಕಾಲು ಒಂದು ರೀತಿಯ ಕೆಲಸ ಮಾಡುತ್ತೆ. ಸೊ ಆದರೆ ಕೃಷ್ಣನ ರೂಪದಲ್ಲಿ ಹಾಗಿಲ್ಲ. ಕೃಷ್ಣ ರೂಪ ಆಧ್ಯಾತ್ಮಿಕ ರೂಪ ಅಂದ್ರೆ ಒಂದು ಅಂಗದ ಕೆಲಸ ಇನ್ನೊಂದು ಮಾಡುವುದು. ಸೊ ಮೂಲವಾಗಿ ಕೃಷ್ಣನಿಗೆ ಆಧ್ಯಾತ್ಮಿಕ ರೂಪ. ಸೊ ಬ್ರಹ್ಮದೇವರಿಗೆ ಕಾಣಿಸ್ತಾ ಇದೆ. ಈಗ ಬ್ರಹ್ಮದೇವರು ಫಸ್ಟ್ ಪ್ರಯತ್ನ ಪಟ್ಟರು, ಎಲ್ಲಿಂದ ನಾನು ಬರ್ತಾ ಇದೀನಿ ನೋಡೋಣ ಅಂತ. ಅದ್ರ ಮೂಲ ಎಲ್ಲಿ ನೋಡಕ್ ಪ್ರಯತ್ನ ಪಟ್ಟರು. ಅವರ ಪ್ರಯತ್ನದಿಂದ ಏನೂ ಆಗ್ಲಿಲ್ಲ. ಅವ್ರಿಗೆ ಏನು ಗೊತ್ತೇ ಆಗಿಲ್ಲ. ಅವ್ರಿಗೆ ಅವರ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ, ಅವ್ರಿಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಆದ್ರೆ ಪರಿಶುದ್ಧ ವ್ಯಕ್ತಿ ಆದ್ರಿಂದ ಭಗವಂತನ ಶಬ್ದ ತರಂಗಗಳಿಂದ ಅವ್ರು ಅರ್ಥ ಮಾಡ್ಕೊಂಡಿದ್ರು, ನಾನು ಭಕ್ತಿ ಕಾರ್ಯ ಮಾಡ್ಬೇಕು, ಭಗವಂತನ ತೃಪ್ತಿಕರಣ ಮಾಡ್ಬೇಕು ನಾನು. ಸೊ ಅವ್ರು ಮಾಡಿದ್ಮೇಲೆ ಅವ್ರಿಗೆ ಭಗವಂತನ ಈ ದರ್ಶನ, ದಿವ್ಯ ರೂಪದ ದರ್ಶನ ಆಗ್ತಾ ಇದೆ. ಏನೋ ಕೇಳಿದ್ವಿ, ಬ್ರಹ್ಮದೇವರಾಗ್ಲೇ ವಿವರಣೆ ಮಾಡಿದ್ರು, ಎಲ್ಲ ಭಗವಂತನ ವೈಕುಂಠ ಲೋಕವೂ ವಿವರಣೆ ಮಾಡಿದ್ರು. ಅದಾದ್ಮೇಲೆ ಅದಕ್ಕೆ ಕಾರಣಕರ್ತನಾದ ಭಗವಂತನು ಕೂಡ ಕಾರಣದರು ಅವ್ರಿಗೆ. ಹೀಗೆ ಕೇಳ್ತಾ ಇರೋದು, ಈಗ ನಿನ್ನ ವ್ಯಕ್ತಿತ್ವ ಹೀಗೆ, ಈ ಭೌತಿಕ ರೂಪ ಅಲ್ಲ ನಿಂದು, ನಾನಿರೋ ಒಂದು ಬ್ರಹ್ಮಾಂಡದ ಯಾವ ಇದರಿಂದ ಆಗಿಲ್ಲ. ಸೊ ನಿನ್ನ ಈ ರೂಪ ಇರೋದು, ಆದ್ರೂ ನೀನು ಎಷ್ಟೋ ಬೇರೆ ರೂಪಗಳನ್ನ ನೀನು ಧಾರಣೆ ಮಾಡ್ದಂಗೆ ಅನ್ಸುತ್ತೆ. ಸೊ ಹೇಗೆ ಇದರ ವಿವರಣೆ, ನಿನ್ನ ರೂಪಗಳ ಬಗ್ಗೆ ವಿವರಣೆಯನ್ನು ಕೊಡು ನನಗೆ ಅಂತ ಕೇಳ್ತಾ ಇದ್ದಾರೆ. ನನ್ನ ಇದು ಆಸೆ, ಇನ್ನ ತಿಳ್ಕೊಳ್ಬೇಕು ನಿನ್ನ ಬಗ್ಗೆ, ನಿನ್ನ ದಿವ್ಯ ರೂಪದ ಬಗ್ಗೆ ನಾನು ಇನ್ನ ತಿಳ್ಕೊಳ್ಬೇಕು, ನನ್ನ ಆಸೆ ನನಗೆ. ಸೊ ಅಂತ ಮೊದಲ ಪ್ರಶ್ನೆ ಅವ್ರಿಗೆ. ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸು ಎಂದು ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಸೊ ಭಗವಂತನ ಹೇಳಿದ್ರು, ನಿನ್ನ ಆಸೆ ಏನಿದೆ, ಏನ್ ಬೇಕು, ನಿನ್ಗೇನು ಅನುಗ್ರಹ ಕೊಡ್ತೇನೆ ಅಂತ. ಸೊ ಈಗ ಮೊದಲ ಆಸೆ, ಮೊದಲ ಇವರ ಇಚ್ಛೆ, ಮೊದಲ ಪ್ರಶ್ನೆ ಹಾಗೆ. ಸೊ ನೀನು ದಿವ್ಯ ರೂಪಿಯಾಗಿದ್ದರೂ ಐಹಿಕ ರೂಪ ಧರಿಸುವೆ. ಸೊ ಈ ಭೌತಿಕ ಜಗತ್ತು ಭಗವಂತನ ಒಂದು ರೀತಿ ಅವನ ಶಕ್ತಿಯೇ, ಅವನ ಒಂದು ಭಾಗವೇ, ಹಾಗೆ ಆ ರೀತಿ ನೋಡ್ಬೋದು. ಇಲ್ಲಾಂದ್ರೆ ಭಗವಂತನ ವಿರಾಟ ರೂಪ ಇದೆ ಭಗವಂತನದು. ವಿರಾಟ ರೂಪವಾಗಿ ಭಗವಂತನ ಈ ಭೌತಿಕ ಜಗತ್ತನ್ನು ನಿಯಂತ್ರಿಸುವಂಥದ್ದು ವಿವರಣೆ ಇದೆ. ಸೊ ಆ ರೀತಿಯಲ್ಲಿ ನೋಡಿದ್ರು ಭಗವಂತನ ಎಷ್ಟೆಷ್ಟು ರೂಪಗಳು, ಭಗವಂತನ ದಿವ್ಯ ಆಧ್ಯಾತ್ಮಿಕ ರೂಪಗಳು, ಭೌತಿಕ ರೂಪಗಳು, ಇಲ್ಲಾಂದ್ರೆ ವಿರಾಟ ರೂಪಗಳು, ಇಲ್ಲ ಅವನ ಶಕ್ತಿ ರೂಪಗಳು, ಸ್ವರೂಪಗಳು ಬೇರೆ ಬೇರೆ ರೀತಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ಐಹಿಕ ರೂಪವಿಲ್ಲದಿದ್ದರೂ ಅಂತಹ ರೂಪವನ್ನು ಹೇಗೆ ತಾಳುವೆ ಎಂಬುದನ್ನು ನನಗೆ ದಯವಿಟ್ಟು ತಿಳಿಸು ಅಂತಹ ನಾನು. ಸೊ ಭಗವಂತನ ಈ ರೂಪ ದಿವ್ಯ ರೂಪಗಳು, ಭೌತಿಕ ರೂಪಗಳು, ಭಗವಂತನ ಈ ರೀತಿಯ ಅಸ್ತಿತ್ವ ಅವರು ಕೇಳ್ತಾ ಇದ್ದಾರೆ. ಸೊ ಭಗವಂತನ ರೂಪ ಇದೆ, ಇಲ್ಲಿ ಅರೂಪ ಅಂತ ಹೇಳ್ತಾ ಇದ್ದಾರೆ, ಭಗವಂತನ ಅರೂಪಿಣ ಅಂತ ಹೇಳ್ತಾ ಇದ್ದಾರೆ. ನೀವು ಅರೂಪಿಣ ಆಗಿದ್ರು ನಿನಗೆ ರೂಪ ಇದೆ, ನಿನಗೆ ಪರಾವರೇ ಯಥಾರೂಪೆ. ಸೊ ಇದನ್ನು ನನಗೆ ವಿವರಿಸು. ಸೊ ಭಗವಂತನಿಗೆ ರೂಪ ಇಲ್ಲ, ಗುಣ ಇಲ್ಲ, ನಿರಾಕಾರ ಅಂತ ಕೇಳ್ತೀವಿ. ನಿರಾಕಾರವಾದಿಗಳು ಅಂದ್ರೆ ಆಕಾರ ಇಲ್ಲ, ರೂಪ ಇಲ್ಲ ಅಲ್ಲಿ ಇಲ್ಲ. ಭಗವಂತನಿಗೆ ಬ್ರಹ್ಮದೇವರ ಮೊದಲ ಅವರ ಸಾಕ್ಷಾತ್ಕಾರ ಆದ್ಮೇಲೆ ಭಗವಂತನಿಗೆ ಕೇಳೋದೆ, ನಿನ್ನ ಆ ರೂಪದ ಬಗ್ಗೆ ನನಗೆ ಇನ್ನ ಒಂದು ಸ್ಪಷ್ಟತೆ, ಇನ್ನ ಒಂದು ಹೆಚ್ಚು ಮಾಹಿತಿ ದಯವಿಟ್ಟು ಕೊಡು ಅಂತ ಅವರು ಭಗವಂತನಿಗೆ ಕೇಳ್ತಾ ಇದ್ದಾರೆ. ಸೊ ಭಗವಂತನ ದಿವ್ಯ ರೂಪ, ಭಗವಂತನ ಭೌತಿಕ ರೂಪ ಎಲ್ಲವೂ ಭಗವಂತನೇ, ಅವನ ಬಿಟ್ಟು ಇನ್ನೇನು ಇಲ್ಲ, ಅವನ ಅಸ್ತಿತ್ವದಲ್ಲೇ ಇಲ್ಲ. ಸೊ ಭಗವಂತನಿಂದನೇ ಈ ತಿಳ್ಕೊಳ್ಬೇಕು ಅಂತ ಬ್ರಹ್ಮದೇವರ ಮೊದಲ ಆಸೆ, ಮೊದಲ ಪ್ರಶ್ನೆ. ಸೊ ನೆಕ್ಸ್ಟ್ 27. ಯಥಾತ್ಮ ಮಾಯಾ ಯೋಗೇನ ನಾನಾ ಶಕ್ತಿ ಉಪಬ್ರಹ್ಮಿತಂ ವಿಲುಂಪನ್ ವಿಸೃಜನ್ ಗ್ರಹಣನ್ ಬಿಭ್ರತ್ ಆತ್ಮಾನಂ ಆತ್ಮನಾ.
ನೀನು ಲಯ ಸೃಷ್ಟಿ ಧಾರಣೆ ಮತ್ತು ನಿರ್ವಹಣೆಗಳಿಗಾಗಿ ಸಂಯೋಗ ಮತ್ತು ಪರಿವರ್ತನೆಗಳ ಕ್ರಮದಲ್ಲಿ ಹೇಗೆ ವಿವಿಧ ಶಕ್ತಿಗಳನ್ನು ಪ್ರಕಟಿಸುತ್ತೀಯೇ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು. ಓಕೆ, ಭಾವಾರ್ಥ ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಸೂರ್ಯ ಪ್ರಕಾಶವು ಸೂರ್ಯ ಗ್ರಹದ ಶಕ್ತಿಯ ಅಭಿವ್ಯಕ್ತಿಯಾಗಿರುವಂತೆ ಇಡೀ ಅಭಿವ್ಯಕ್ತ ಜಗತ್ತು ಭಗವಂತನ ವಿವಿಧ ಶಕ್ತಿಗಳ ಎಂದರೆ ಅಂತರಂಗ, ಬಹಿರಂಗ ಹಾಗೂ ತಟಸ್ಥ ಶಕ್ತಿಗಳ ಪ್ರಸರಣದಿಂದ ಆದ ಸ್ವಯಂ ಭಗವಂತನೇ ಆಗಿದೆ. ಸೂರ್ಯ ಪ್ರಕಾಶವು ಏಕಕಾಲದಲ್ಲಿ ಹೇಗೆ ಸೂರ್ಯ ಗ್ರಹದೊಂದಿಗೆ ಅಖಂಡವೂ ಆಗಿದ್ದು ಭಿನ್ನವಾಗಿರುತ್ತದೆಯೋ ಹಾಗೆಯೇ ಅಂತಹ ಶಕ್ತಿ ಭಗವಂತನೊಂದಿಗೆ ಏಕಕಾಲದಲ್ಲಿ ಅಖಂಡವೂ ಆಗಿದ್ದು ಭಿನ್ನವೂ ಆಗಿರುತ್ತದೆ. ಶಕ್ತಿಗಳು ಭಗವಂತನ ಸೂಚನೆಯಂತೆ ಸಂಯೋಗ ಮತ್ತು ಪರಿವರ್ತನೆಯ ಕ್ರಮದಲ್ಲಿ ಕೆಲಸ ಮಾಡುತ್ತಿರುತ್ತವೆ. ಬ್ರಹ್ಮ, ವಿಷ್ಣು ಮತ್ತು ಶಿವನಂತಹ ಕಾರ್ಯನಿಯೋಗಿಗಳು ಭಗವಂತನ ವಿವಿಧ ಅವತಾರಗಳು. ಅಂದರೆ ಭಗವಂತನನ್ನು ಬಿಟ್ಟು ಬೇರೇನೂ ಇಲ್ಲ. ಆದರೂ ಭಗವಂತ ಅಂತಹ ಎಲ್ಲ ಅಭಿವ್ಯಕ್ತ ಶಕ್ತಿಗಳಿಗಿಂತ ವಿಭಿನ್ನನು. ಅದು ಹೇಗೆ ಎಂಬುದನ್ನು ಮುಂದೆ ವಿವರಿಸಲಾಗುತ್ತದೆ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಇನ್ನೊಂದು ಶ್ಲೋಕ ಓದೋಣ. ಕ್ರೀಡಸ್ಯ ಮೋಘ ಸಂಕಲ್ಪ ಅಮೋಘ ಸಂಕಲ್ಪ ಪೂರ್ಣನಾಭಿರ್ಯತೋರ್ನುತೆ ಪೂರ್ಣನಾಭಿರ್ಯತೋರ್ನುತೆ ತಥಾ ತದ್ವಿಷಯಾಂ ದೇಹಿ ಮನೀಷಾ ಮಯಿ ಮಾಧವ. ಸಕಲ ಶಕ್ತಿಗಳ ಒಡೆಯನಾದ ಎಲೆ ಸ್ವಾಮಿಯೇ, ದಯವಿಟ್ಟು ಅವೆಲ್ಲವುಗಳ ಬಗ್ಗೆ ನನಗೆ ತಾತ್ವಿಕವಾಗಿ ತಿಳಿಸು. ಜೇಡರ ಹುಳು ತನ್ನ ಸ್ವಂತ ಶಕ್ತಿಯಿಂದ ಹೇಗೆ ತನ್ನನ್ನೇ ಆವರಿಸಿಕೊಳ್ಳುವುದೋ ಹಾಗೆ ನೀನು ಪ್ರೀತಿಸುತ್ತೀಯೇ. ಏನೋ ಇದು ಇಂಗ್ಲಿಷ್ ನಲ್ಲಿ ಬೇರೆ ತರ ಇದೆ, ಆ ತರ ಏನೋ. ಸಕಲ ಶಕ್ತಿಗಳ ಒಡೆಯನಾದ ಎಲೈ ಸ್ವಾಮಿ, ದಯವಿಟ್ಟು ಅವೆಲ್ಲವುಗಳ ಬಗ್ಗೆ ನನಗೆ ತಾತ್ವಿಕವಾಗಿ ತಿಳಿಸು. ಜೇಡರ ಹುಳು ತನ್ನ ಸ್ವಂತ ಶಕ್ತಿಯಿಂದ ಹೇಗೆ ತನ್ನನ್ನೇ ಆವರಿಸಿಕೊಳ್ಳುವುದು ಹಾಗೆ ನೀನು ಏನೋ ಪ್ರೀತಿಸುತ್ತೀಯ ಅಲ್ಲ, ಇದು ವರ್ಡ್ ಇದೆ, ಬೇರೆ ಏನೋ ಇಂಗ್ಲಿಷ್ ನಲ್ಲಿ ಹೀಗಿದೆ. ಓ ಮಾಸ್ಟರ್ ಆಫ್ ಆಲ್ ಎನರ್ಜೀಸ್, ಪ್ಲೀಸ್ ಟೆಲ್ ಮಿ ಫಿಲಾಸಫಿಕಲಿ ಆಲ್ ಅಬೌಟ್ ದೆಮ್. ಯು ಪ್ಲೇ ಲೈಕ್ ಎ ಸ್ಪೈಡರ್ ದಟ್ ಕವರ್ಸ್ ಇಟ್ಸೆಲ್ಫ್ ಬೈ ಇಟ್ಸ್ ಓನ್ ಎನರ್ಜಿ. ಪ್ರಭುಜಿ ಅಲ್ಲಿ ಆಡುತ್ತೀಯೇ ಅಂದ್ರೆ ಸರಿ ಆಗುತ್ತೆ. ಆಡುತ್ತೀಯೇ ಆಗಿರ್ಬೇಕದು ಇಲ್ಲಿ. ಏನೋ ಇನ್ ಕನ್ನಡದಲ್ಲಿ ಏನೋ ಮಿಸ್ಟೇಕ್. ಓಕೆ ಓಕೆ. ನಿನ್ನ ಸಂಕಲ್ಪವು ಅಮೋಘವಾದದ್ದು. ಎಸ್, ಅದು ಕರೆಕ್ಟ್. ಇದೊಂದು ಹಾಗೆ ಆಡುತ್ತೀಯ. ಓಕೆ, ಯು ಪ್ಲೇ ಲೈಕ್ ಎ ಸ್ಪೈಡರ್. ಸೊ ಆಕ್ಚುಲಿ ಭಗವಂತನು ಸೊ ಇದು 2ನೇ ಮತ್ತೆ 3ನೇ ಪ್ರಶ್ನೆ. ಇದು ಓದ್ಬಿಡಿ, ಯಾರಾದ್ರೂ ಓದ್ಬಿಡಿ, ಆಮೇಲೆ ಕಂಟಿನ್ಯೂ ಡಿಸ್ಕಸ್ ಮಾಡೋಣ. ಭಾವಾರ್ಥ ಓದಿ ಯಾರಾದ್ರೂ. ಹರೇ ಕೃಷ್ಣ ಪ್ರಭು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ಅತ್ಯಂತ ಅಚಿಂತ್ಯ ಶಕ್ತಿಯಿಂದ ಪ್ರತಿಯೊಂದು ಮೂಲದ್ರವ್ಯವೂ ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತದೆ. ಇವುಗಳನ್ನು ಧಾತು ಶಕ್ತಿ, ಕ್ರಿಯಾಶಕ್ತಿ ಮತ್ತು ವಿವಿಧ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಶಕ್ತಿ ಎಂದು ಕರೆಯಲಾಗಿದೆ. ಭಗವಂತನ ಅಂತಹ ಶಕ್ತಿಗಳ ಸಂಯೋಗದಿಂದ ಕಾಲಕ್ರಮದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರಂತ ಕಾರ್ಯನಿಯೋಗಿಗಳು ಸೃಷ್ಟಿ ಸ್ಥಿತಿ ಮತ್ತು ನಿಯೋಗಿಗಳಿಂದ ಸೃಷ್ಟಿ ಸ್ಥಿತಿ ಲಯಗಳು ಉಂಟಾಗುತ್ತದೆ. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುವು ಸ್ಥಿತಿಕರ್ತ ಮತ್ತು ಶಿವನು ಲಯಕರ್ತ. ಆದರೆ ಇದರ ಎಲ್ಲ ಕಾರ್ಯನಿಯೋಗಿಗಳು ಸೃಜನ ಶಕ್ತಿಗಳು ಭಗವಂತನಿಂದಲೇ ಸ್ಫುರಿತವಾದವು. ಆದುದರಿಂದ ಅವು ವೈವಿಧ್ಯದ ಏಕೈಕ ಪರಮ ಮೂಲವಾದ ಭಗವಂತನ ಹೊರತು ಬೇರೇನೂ ಇಲ್ಲ. ಜೇಡರ ಹುಳು ಮತ್ತು ಜೇಡನ ಬಲೆ
ಇದಕ್ಕೆ ಬಹು ಸಮರ್ಪಕವಾದ ಉದಾಹರಣೆ ಜೇಡರ ಹುಳು ಬಲೆಯನ್ನು ಸೃಷ್ಟಿಸುತ್ತದೆ ಮತ್ತು ಅದನ್ನು ರಕ್ಷಿಸಿಕೊಂಡು ಬರುತ್ತದೆ. ಆ ಹುಳುವಿನ ಇಚ್ಛಾನುಸಾರ ಅವೆಲ್ಲವೂ ಹುಳುವಿನಲ್ಲೇ ಸೇರಿ ಹೋಗುತ್ತದೆ. ಜೇಡರ ಹುಳು ಬಲೆಯಿಂದ ಆವೃತವಾಗಿರುತ್ತದೆ. ಒಂದು ಕ್ಷುದ್ರ ಜೇಡರ ಹುಳು ತನ್ನ ಇಚ್ಛಾನುಸಾರ ವರ್ತಿಸುವಷ್ಟು ಶಕ್ತಿಶಾಲಿಯಾದಲ್ಲಿ ಸೃಷ್ಟಿ ಸ್ಥಿತಿ ಲಯ ವಿಶ್ವದ ಉದ್ಭವದ ವಿಚಾರದಲ್ಲಿ ಪರಮಪ್ರಭು ಭಗವಂತನು ಏಕೆ ತನ್ನ ಇಚ್ಛಾನುಸಾರ ಕೆಲಸ ಮಾಡಲಾಗದು? ಬ್ರಹ್ಮನಂತಹ ಭಕ್ತನು ಅಥವಾ ಆ ಪರಂಪರೆಯ ಸರ್ವಶಕ್ತ ದೇವೋತ್ತಮ ಪುರುಷನು ನಾನಾ ಶಕ್ತಿ ವಲಯಗಳಲ್ಲಿ ಶಾಶ್ವತವಾಗಿ ತನ್ನ ದಿವ್ಯ ಲೀಲೆಗಳಲ್ಲಿ ನಿರತರಾಗಿರುವುದನ್ನು ಭಗವಂತ ಅನುಗ್ರಹದಿಂದ ಅರಿತುಕೊಳ್ಳಬಹುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ಈಗ 2ನೇ ಮತ್ತೆ 3ನೇ ಪ್ರಶ್ನೆ. ಈಗ ಅವರು 2ನೇ ಇಚ್ಛೆ ಅಂತ ಹೇಳ್ಬೋದು, ಈ ರೀತಿ ಭಗವಂತನ ಕೇಳಿದ್ದು, ಹಾಗೆ ಅವ್ರು ಏನೇನೋ ತಿಳ್ಕೊಳ್ಬೇಕು ಅಂತ. ಸೊ ಸೃಷ್ಟಿ ಲಯ ಧಾರಣೆ ಮತ್ತು ನಿರ್ವಹಣೆಗಳಿಗಾಗಿ ಸಂಯೋಗ ಮತ್ತು ಪರಿವರ್ತನೆ ಕ್ರಮದಲ್ಲಿ ಹೇಗೆ ವಿವಿಧ ಶಕ್ತಿಗಳನ್ನು ಪ್ರಕಟಿಸುತ್ತೀಯೇ? ಹೇಗೆ ನಿನ್ನ ಭೌತಿಕ ಶಕ್ತಿಗಳನ್ನು ಪ್ರಕಟಿಸುತ್ತೀಯೇ? ಮೆಟೀರಿಯಲ್ ಎನರ್ಜಿ. ಸೊ ಇದನ್ನು ದಯವಿಟ್ಟು ನನಗೆ ತಿಳಿಸು ಅಂತ ಕೇಳ್ತಾರೆ. ಸೊ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶ್ಲೋಕದಲ್ಲಿ. ಹೇಗೆ ಒಂದು ಜೇಡ ಸ್ಪೈಡರ್. ಸೊ ಸ್ಪೈಡರ್, ಸೊ ಇದು ಆಕ್ಚುಲಿ ಭಗವಂತರು ಮಾಡಿರೋ ಒಂದು ಸೃಷ್ಟಿ. ಜೇಡಕ್ಕೆ ಅದರ ಒಂದು ಉತ್ಪತ್ತಿ ಅದರ ಬಾಯಿಂದನೇ, ಅದರ ಇದರಿಂದನೇ ಬರೋ ಒಂದು ಎಂಜಿಲೋ ಇನ್ನೊಂದು, ಅದರಿಂದ ಅದು ಅದರ ಬಲೆಯನ್ನು ಸೃಷ್ಟಿ ಮಾಡುತ್ತದೆ. ಬಲೆಯನ್ನು ಸೃಷ್ಟಿ ಮಾಡಿ ಸ್ವಲ್ಪ ಸಮಯ ಅದೇನೋ ಅದರ ಒಂದು ಆಹಾರವನ್ನು ಹಿಡಿಯೋದಕ್ಕೋ ಇನ್ನೇನೋ ಕಾರಣಕ್ಕೋ ಏನೋ ಮಾಡುತ್ತದೆ. ಮತ್ತೆ ಆ ಆಹಾರವನ್ನು ಸಿಕ್ಕಿದ ಮೇಲೆ ಅದ್ರ ಜೊತೆಗೆ ಅದೆಲ್ಲ ಬಲೆಯನ್ನು ಕೂಡ ತೆಗೆದುಕೊಂಡು ಎಷ್ಟು ಶಕ್ತಿ ಇದೆ ಅದಕ್ಕೆ. ಭಗವಂತರು ಮಾಡಿರೋ ಇದರಲ್ಲಿ ಈ ಉದಾಹರಣೆ ಹಿಂದೆ ಕೂಡ ಇವರು ಕೂಡ ಕೊಟ್ಟಿದ್ರು. ಯಾರು ನಾರದ ಮುನಿಗಳು ಕೂಡ ಬ್ರಹ್ಮದೇವರ ವಿಚಾರವಾಗಿ ಕೊಟ್ಟಿದ್ರು. ಅವ್ರು ಕೊಟ್ಟು ಅವ್ರು ಹೇಳ್ತಾರೆ, ನೀನು ಅದೇ ತರ ಕೆಲಸ ಮಾಡ್ತಾ ಇದೀಯ. ಆಕ್ಚುಲಿ ನಾರದ ಮುನಿಗೆ ಕಾಣಿಸೋದು ಎಲ್ಲ ಸೃಷ್ಟಿ ಆಗ್ತಾ ಇರೋದು, ಎಲ್ಲ ಜೀವಿಗಳು, ಎಲ್ಲ ಲೋಕಗಳು, ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರಿಂದ ಬರೋ ತರ ಕಾಣಿಸುತ್ತೆ. ಸೊ ಅವರು ಈ ಉದಾಹರಣೆ ತಗೊಂಡವರು ಆತರ ಬ್ರಹ್ಮದೇವರು ಜೇಡನ ರೀತಿಯಲ್ಲಿ ಅವರೇ ಪರಮಪುರುಷ ಅಂತ ಕೇಳೋದು ಕೆಲವು ಅಧ್ಯಾಯಗಳ ಹಿಂದೆ ನಾವು ಕೇಳಿದ್ವಿ. ಆದರೆ ಬ್ರಹ್ಮದೇವರು ಅದೇ ಉದಾಹರಣೆ, ಅದೇ ಒಂದು ಇದು ಕೊಡ್ತಾ ಹೇಳ್ತಾರೆ, ಭಗವಂತನಿಗೆ ಹೇಳ್ತಾರೆ. ಇದು ನಾನಲ್ಲ, ಅಲ್ಲಿ ಹೇಳ್ತಾರೆ ನಾರದರಿಗೆ, ಇದು ನಾನು ಸೃಷ್ಟಿ ಮಾಡೋದು ಆಗ್ಲೇ ಭಗವಂತನ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಅವರು. ನಾನು ಸೃಷ್ಟಿ ಮಾಡ್ತಾ ಇರೋದು ಏನು ಕೂಡ ಆಗಲೇ ಸೃಷ್ಟಿ ಆಗಿದೆ, ಅದು ಭಗವಂತನಿಂದ ಆಗಿದೆ. ಅದು ನಾನು ಮತ್ತೆ ಅದನ್ನ ಒಂದು ಇನ್ನೊಂದು ರೂಪ ಇದು ಕೊಡ್ತಾ ಇದ್ದೇನೆ ಅಷ್ಟೇ. ಸೊ ಇದರ ವಿವರಣೆ ನೆಕ್ಸ್ಟ್ ಬರುತ್ತೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಬಹಳ ಚೆನ್ನಾಗಿ. ಸೊ ಆಕ್ಚುಲಿ ಮೂಲವಾಗಿ ಸೃಷ್ಟಿಕರ್ತ ಮೂಲವಾಗಿ ಈ ರೀತಿ ಆಗ್ಬೇಕು ಅಂತ ಒಂದು ನಿರ್ದೇಶನ ಎಲ್ಲ ಕೃಷ್ಣನದೇ, ಸಂಕಲ್ಪವು ಕೃಷ್ಣನದೇ. ಸೊ ಇಲ್ಲಿ ಹೇಳ್ತಾರೆ, ಕೃಷ್ಣನಿಗೆ ಹೇಳ್ತಾರೆ ಅಮೋಘ ಸಂಕಲ್ಪ ಅಂತ ಹೇಳ್ತಾರೆ. ಒಂದ್ಸಲ ಕೃಷ್ಣನಿಗೆ ಸತ್ಯ ಸಂಕಲ್ಪ ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪ ಅಂದ್ರೆ ಅವನ ಇಚ್ಛೆ ಇದ್ರೆ ಅದು ಅವನು ಅನ್ಕೊಂಡ್ರೆ ಅದು ಆಗ್ಬಿಡುತ್ತೆ, ಕಾರ್ಯಗತ ಆಗುತ್ತೆ ಸಂಕಲ್ಪ. ಸೊ ನಾವು ಏನಾದ್ರೂ ಆತರ ಏನೋ ಇಚ್ಛೆ ಮಾಡ್ಕೊಂಡ್ರೆ ಅದು ಕಾರ್ಯಗತ ಆಗೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಜ್ಞಾನ ಶಕ್ತಿ ಬೇಕು, ಕ್ರಿಯಾಶಕ್ತಿ ಬೇಕು, ಏನೇನೋ ಬೇಕು, ಭಗವಂತನ ಅನುಮೋದನೆ ಬೇಕು ಕೊನೆಗೆ, ಅವಾಗ ಅದು ಕಾರ್ಯಗತವಾಗುತ್ತೆ. ಅದೇ ಕೃಷ್ಣನ ಆಗಲ್ಲ. ಅವನ ಇದ್ರ ಬಗ್ಗೆ ಇಲ್ಲಿ ಅಮೋಘ ಸಂಕಲ್ಪ, ಅವನ ಸಂಕಲ್ಪವು ಇನ್ಫಾಲಿಬಲ್, ಅಥವಾ ಯಾವತ್ತೂ ಅದು ಆಗ್ಲೇಬೇಕದು ಆ ಸಂಕಲ್ಪ, ಸತ್ಯ ಸಂಕಲ್ಪ ಅಂತ ಹೇಳ್ತಾರೆ. ಸೊ ಹಾಗೆ ತೀರುತ್ತೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಹಾಗೆ ನಿಜವಾಗ್ಲೂ ನಿರ್ದೇಶಿಸುವವನು ಹೀಗಾಗ್ಬೇಕು, ಹೀಗೆ ಆಗ್ಬೇಕು ಸೃಷ್ಟಿ, ಹೀಗೆ ಜೀವಿಗಳ ದೇಹದ ರಚನೆ ಆಗ್ಬೇಕು, ಹೀಗೆ ಈ ಭೌತಿಕ ಜಗತ್ತಿನ ನಿಯಮಗಳು, ಇದೆಲ್ಲವೂ ನಿರ್ದೇಶಿಸಿದ ಕೃಷ್ಣ. ಸೊ ಅದನ್ನ ಒಂದು ರೂಪವಾಗಿ ನಮ್ಗೆ ಕಾರ್ಯಗತವಾಗಿ ಮಾಡೋದು ಬ್ರಹ್ಮದೇವರ ಸ್ವಲ್ಪ ಕೆಲಸ ಇದೆ ಸೃಷ್ಟಿಯಲ್ಲಿ. ಸೆಕೆಂಡರಿ ಕ್ರಿಯೇಷನ್, ಎರಡನೇ ಇದು ಸೃಷ್ಟಿಕರ್ತರು. ಅದ್ರ ಮೂಲವಾಗಿ ಆಗ್ಲೇ ಕೃಷ್ಣನ ನಿರ್ದೇಶನ, ಕೃಷ್ಣನ ಬುದ್ಧಿಶಕ್ತಿ, ಕೃಷ್ಣನ ಎಲ್ಲ ಶಕ್ತಿಗಳು ಅವನದೇ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಏನ್ ಹೇಳಿದ್ರು ಇಲ್ಲಿ, ಒಂದು 3 ಶಕ್ತಿಗಳು ಅಂತ ಕೂಡ ಹೇಳಿದ್ರು. ಪ್ರತಿಯೊಂದು ವಸ್ತುಗೂ ತನ್ನದೇ ಆದ ಒಂದು ಶಕ್ತಿ, ಅತ್ಯಂತ ಅಚಿಂತ್ಯ ಶಕ್ತಿಯಿಂದ ಪ್ರತಿಯೊಂದು ಮೂಲ ದ್ರವ್ಯವು ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತದೆ. ಇವುಗಳನ್ನು ಧಾತು ಶಕ್ತಿ, ಜ್ಞಾನ ಶಕ್ತಿ ಮತ್ತು ವಿವಿಧ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಶಕ್ತಿ ಎಂದು ಕರೆಯಲಾಗಿದೆ. ಭಗವಂತನ ಅಂತಹ ಶಕ್ತಿಗಳ ಸಂಯೋಗದಿಂದ ಕಾಲಕ್ರಮದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರಂತಹ ಕಾರ್ಯನಿಯೋಗಿಗಳಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ಉಂಟಾಗುತ್ತವೆ. ಸೊ
ಸೊ ಮಹಾವಿಷ್ಣು, ಸೊ ಅವರು ಯಾವಾಗ ಸೃಷ್ಟಿ ಆಗಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಮತ್ತೆ ಅವರು ನಿರ್ಣಯ ಮಾಡಿದ್ಮೇಲೆ ಅವರು ಆ ಬ್ರಹ್ಮಾಂಡಗಳನ್ನ ಹೊರಗೆ ತರಿಸ್ತಾರೆ. ಮತ್ತೆ ಬ್ರಹ್ಮಾಂಡದಲ್ಲಿ ಅವರು ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಬರ್ತಾರೆ. ಮತ್ತೆ ಅಲ್ಲಿಂದ ಬ್ರಹ್ಮದೇವರ ಜನ್ಮ ಆಗುತ್ತೆ. ಸೊ ಈ ರೀತಿ ಬಹಳ ಇದೆ ಸೃಷ್ಟಿ ಆರಂಭದ ಮೊದಲು. ಮತ್ತೆ ಭಗವಂತನ ಇನ್ನೊಂದು ವಿಸ್ತರಣೆ, ಕ್ಷೀರೋದಕಶಾಹಿ ವಿಷ್ಣು ಅವರ ಇದರಿಂದ ಎಷ್ಟೋ ಸಮಯ ಆ ಸೃಷ್ಟಿ ಮುಂದುವರಿಯುತ್ತದೆ. ಏನು ಬ್ರಹ್ಮದೇವರು ಕಾರ್ಯಗತವಾಗಿ ಮಾಡ್ತಾರೆ ಅದು ಮುಂದುವರಿಯುತ್ತದೆ. ಅದನ್ನ ಮೇಂಟೆನೆನ್ಸ್ ನೇರವಾಗಿ ಭಗವಂತನೇ ಕ್ಷೀರೋದಕ ವಿಷ್ಣುವಾಗಿ ತಗೊಳ್ತಾರೆ. ಕೊನೆಗೆ ಅದು ಅಂತ್ಯ ಆಗ್ಬೇಕು ಅಂತ ಕೃಷ್ಣನ ಇಚ್ಛೆ, ಮಹಾವಿಷ್ಣು. ಸೊ ಅವರ ಇಚ್ಛೆ ಆಯ್ತು, ಇದು ಸಾಕಿನ್ನ ಅಂತ. ಸೊ ನಂತರ ಅವರು ಶೇಷನ ಮೂಲಕ, ಅನಂತ ಅವರ ಮೂಲಕ, ಮತ್ತೆ ಶಿವನು ತನ್ನ ತಾಂಡವದಿಂದ ಅವರು ಅಂತ್ಯ ಮಾಡೋದು. ಸೊ ಅದೇನು ಶಕ್ತಿಗಳಿದೆ, ಆ ಯಾವ ಶಕ್ತಿಗಳ ಮೂಲಕ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೋ, ಇಲ್ಲಾಂದ್ರೆ ಕ್ಷೀರೋದಕಶಾಹಿ ವಿಷ್ಣುವಾಗಿ ಅವರು ಇದು ಮಾಡ್ತಾರೋ, ಇಲ್ಲಾಂದ್ರೆ ಶಿವನ ರೂಪದಲ್ಲಿ ಅವರು ಅಂತ್ಯ ಮಾಡ್ತಾರೋ, ಆ ಶಕ್ತಿಯನ್ನು ನಾಶ ಮಾಡೋದು. ಸೊ ಎಲ್ಲವೂ ಕೂಡ ಕೃಷ್ಣನ ಇದರಿಂದಾನೆ ಅದು ನಡೆಯೋದು. ಅವನ ಒಂದು ಇದರಿಂದಾನೆ, ಅವನೇ ಪ್ರತಿಯೊಂದಕ್ಕೂ ಮೂಲನೂ ಅವನೇ, ಪ್ರತಿಯೊಂದ ಇದು ಕೂಡ ಅವನೇ. ಸೊ ಇದೆಲ್ಲವೂ ಹೇಗೆ ಆಗತ್ತೆ ಇದೆಲ್ಲ, ಸೊ ಇದು ನಾನು ತಿಳ್ಕೊಳ್ಬೇಕು ಅಂತ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ. ಬ್ರಹ್ಮದೇವರು ಕೇಳ್ತಾ ಇರೋದೇನಂದ್ರೆ, ಇಲ್ಲಿ ಸಕಲ ಶಕ್ತಿಗಳು, ಇದು ನಿನ್ನ ಭೌತಿಕ ಶಕ್ತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ನನ್ನ 2 ಶಕ್ತಿಗಳು, ಒಂದು ಜೀವಿ, ಇನ್ನೊಂದು ಈ ಭೌತಿಕ ಶಕ್ತಿ ಅಂತ. ಸೊ ಅವರು ಈ ಶಕ್ತಿಗಳು ಇದ್ರ ಬಗ್ಗೆ ಅವ್ರು ಕೇಳೋದು, ಹೇಗೆ ನೀನು ಬೇರೆ ಬೇರೆ ಈ ಶಕ್ತಿಗಳು, ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಪರಾಸ್ಯ ಶಕ್ತಿ ಭಗವಂತನ ಹಲವು ಶಕ್ತಿಗಳು, ಭಗವಂತನ ಒಂದು ಶಕ್ತಿ, ನಾವು ಕೂಡ ಒಂದು ಶಕ್ತಿ, ನಾವು ಮೇಲ್ಮಟ್ಟದ ಶಕ್ತಿ, ಜೀವಶಕ್ತಿ, ಜೀವ ಪ್ರಕೃತಿ. ಸೊ ಪ್ರಕೃತಿ ಮತ್ತೆ ಪುರುಷ ಅಂತ ಹೇಳೋದು. ಸೊ ಭಗವಂತನೊಬ್ಬನೇ ಪುರುಷ ಆಕ್ಚುಲಿ. ಸೊ ಎಲ್ಲವೂ ಕೂಡ ಪ್ರಕೃತಿ ಅಂದ್ರೆ ಅದು ಅಧೀನ, ಪುರುಷಕ್ಕೆ ಅಧೀನ, ಅದು ಒಂದು ಶಕ್ತಿ ಅಂತ ಹೇಳೋದು ಅದಕ್ಕೆ. ಸೊ ನಮ್ಮ ಜೀವಿಗಳು ನಾವು ಶಕ್ತಿಯೇ. ಹಾಗೆ ಈ ಭೌತಿಕ ಪ್ರಪಂಚ, ಭೌತಿಕ ಜಗತ್ತು, ಪ್ರಕೃತಿ ಅದು ಒಂದು ಶಕ್ತಿಯೇ. ಸೊ ಅದರಲ್ಲಿ ಎಷ್ಟೆಷ್ಟೋ ವಿಭಾಗಗಳು, 5 ಪಂಚಭೂತಗಳು, ಮತ್ತೆ ಇಲ್ಲೊಂದು 24 ಬೇರೆ ಬೇರೆ ರೀತಿ ವಿಭಾಗಗಳಿದೆ ಭೌತಿಕ ಶಕ್ತಿಗೆ, ಮೆಟೀರಿಯಲ್. ಸೊ ಈಗ ಕೇಳ್ತಾ ಇರೋದು, ಇದನ್ನೆಲ್ಲ ನೀನು ಹೇಗೆ ವ್ಯಕ್ತಪಡಿಸ್ತೀಯ ನೀನು? ಸೊ ಇದೆಲ್ಲ ನೀನು ಹೇಗೆ ವ್ಯಕ್ತಪಡಿಸ್ತೀಯಾ, ಮತ್ತೆ ನೀನು ಇದರಲ್ಲಿ ಹೇಗೆ ನೀನು ಇದರಲ್ಲೂ ಕೂಡ ಇದನ್ನು ನಿಯಂತ್ರಿಸ್ತೀಯಾ, ಇದರ ನಿನ್ನ ಚಟುವಟಿಕೆಗಳು ನಡೆಯುತ್ತೆ, ಇದರ ಸಂಬಂಧದಲ್ಲಿ, ಶಕ್ತಿಗಳ ಸಂಬಂಧದಲ್ಲಿ, ಇದೆಲ್ಲ ನನಗೆ ವಿವರಿಸು ಅಂತ ಕೇಳ್ತಾರೆ. 2 ಪ್ರಶ್ನೆಗಳು, ಭಗವಂತನ ಶಕ್ತಿಗಳು, ಭಗವಂತ ಅದನ್ನ ಹೇಗೆ ನಿಯಂತ್ರಿಸ್ತಾನೆ, ಹೇಗೆ ಅವನ ಹೇಗೆ ಕೆಲಸ ಮಾಡ್ತೇವೆ ಅವನ ಶಕ್ತಿಗಳು, ಅದರ ಬಗ್ಗೆ. ನೀನು ಲಯ, ಸೃಷ್ಟಿ, ಧಾರಣೆ ಮತ್ತು ನಿರ್ವಹಣೆಗಳಿಗಾಗಿ ಸಂಯೋಗ ಮತ್ತು ಪರಿವರ್ತನೆಗಳ ಕ್ರಮದಲ್ಲಿ ಹೇಗೆ ವಿವಿಧ ಶಕ್ತಿಗಳನ್ನು ಪ್ರಕಟಿಸುತ್ತೀಯೇ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು. ಇದು ಅದೇ ರೀತಿಯಲ್ಲಿ ಶಕ್ತಿಗಳ ಸಂಬಂಧದಲ್ಲಿ ಇನ್ನು ಈ ಪ್ರಶ್ನೆನು, ಸಕಲ ಶಕ್ತಿಗಳ ಒಡೆಯನಾದ ಎಲೈ ಸ್ವಾಮಿಯೇ, ದಯವಿಟ್ಟು ಅವೆಲ್ಲವುಗಳ ಬಗ್ಗೆ ನನಗೆ ತಾತ್ವಿಕವಾಗಿ ತಿಳಿಸು. ಅವೆಲ್ಲವುಗಳ ಬಗ್ಗೆ, ಶಕ್ತಿಗಳ ಬಗ್ಗೆ, ಸಕಲ ಶಕ್ತಿಗಳ ಒಡೆಯ ನೀನು. ಜೇಡರ ಹುಳು ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಸ್ವಂತ ಶಕ್ತಿ, ಸೊ ಇದು ನಿನ್ನ ಸ್ವಂತ ಶಕ್ತಿ. ಯಾವ ಶಕ್ತಿಗಳು ನೋಡೋದು, ಯಾವ ಶಕ್ತಿ ಕೂಡ ಅದು ಸ್ವತಂತ್ರವಲ್ಲ. ಶಕ್ತಿ ಅಂದ್ರೆ ಯಾವುದಕ್ಕೂ ಸೇರಿದ್ದು, ಒಬ್ಬ ಶಕ್ತಿಮಾನ್, ಒಬ್ಬ ವ್ಯಕ್ತಿಗೆ ಸೇರಿದ್ದದು. ಸೊ ಹಾಗೆ ಈ ಶಕ್ತಿಗಳು ಹೇಗೆ ಇದನ್ನು ಹೇಗೆ ಒಂದ್ಸಲ ಅನ್ಸೋದು, ಈ ಜೇಡರ ಉದಾಹರಣೆಯಲ್ಲಿ ಆ ಶಕ್ತಿನೇ ದೊಡ್ಡದೇನೋ, ಅದರ ಮನೆ ಜೇಡದ ಬಲೆ ಅದು ದೊಡ್ಡದು, ಅಷ್ಟು ದೊಡ್ಡದಾಗಿದೆ. ಇಲ್ಲ, ಅದು ಅಷ್ಟು ದೊಡ್ಡದಾಗಿಲ್ಲ, ಇದ್ರೂ ಅದಕ್ಕಿಂತ ದೊಡ್ಡದು ಜೇಡ. ಯಾಕಂದ್ರೆ ಜೇಡವ ಸೃಷ್ಟಿ ಮಾಡೋದು ಜೇಡ, ಮತ್ತೆ ಅದನ್ನ ಲಯಗೊಳಿಸಿ ತನ್ನೊಳಗೆ ಹೇಳ್ಕೊಂಡ್ಬಿಡ್ಬೋದು. ಸೊ ಒಂದ್ಸಲ ಅನ್ಸುತ್ತೆ ಈ ಜಗತ್ತು ಭೌತಿಕ ಬ್ರಹ್ಮಾಂಡವೇ ನಮ್ಗೆ ತುಂಬಾ ದೊಡ್ಡ ಅದ್ಭುತವಾಗಿ ಕಾಣುತ್ತೆ. ಆದ್ರೆ ಇದು ಭಗವಂತನ ಒಂದು ಏನ್ ಹೇಳೋದು, ನಾನಾ ಶಕ್ತಿಗಳಲ್ಲಿ ಏನೋ ಒಂದು ಶಕ್ತಿ ಅಷ್ಟೇ, ಕ್ಷುಲ್ಲಕ ಶಕ್ತಿ ಭಗವಂತನಿಗೆ. ಯಾಕಂದ್ರೆ ಒಂದೊಂದು ಬ್ರಹ್ಮಾಂಡವು ಅನಂತ ಕೋಟಿ ಬ್ರಹ್ಮಾಂಡಗಳು ಸೇರಿದ್ರು ಕೂಡ ಅವನ ಇದರಲ್ಲಿ ವೈಕುಂಠ ಜಗತ್ತಿನ ಎಲ್ಲೋ ಒಂದು ಕೊನೆಯಲ್ಲಿ ಇದು ವ್ಯಕ್ತವಾಗೋದಿಲ್ಲ. ಸೊ ಹೀಗೆ ಅವನ ಶಕ್ತಿ ನಾವು ಎಣಿಸಕ್ಕೂ ಆಗೋದಿಲ್ಲ, ನಾವು ಅದನ್ನ ಲೆಕ್ಕಾಚಾರ ಮಾಡಕ್ ಆಗೋದಿಲ್ಲ ಆ ಶಕ್ತಿ. ಆದರೂ ಕೂಡ ನೀನು ಆ ಶಕ್ತಿಗಳನ್ನು ದಯವಿಟ್ಟು ವಿವರಿಸು ಅಂತ ನೀನು ಅವ್ರಿಗೆ ಕುತೂಹಲ ಭಗವಂತನಿಂದನೇ ಅವ್ರಿಗೆ ಕೇಳಬೇಕು ಸ್ಪಷ್ಟವಾಗಿ. ಬ್ರಹ್ಮದೇವ್ರಿಗೆ ಅನ್ಯಾರು ಅವ್ರು ಹುಟ್ಟಿದಾಗ ಒಂದು ರೀತಿ ಯಾರಿಲ್ಲ ಹಾಗೆ. ಸೊ ಅವ್ರೇನ್ ಕೇಳೋದು ಭಗವಂತನೇ ಕೇಳಬೇಕು. ಈಗ ಮತ್ತೆ ಭಗವಂತನೇ ಹೇಳ್ತಾ ಇದ್ದಾನೆ, ಏನ್ ಇಚ್ಛೆ ಇದೆ ನಿನಗೇನು ಕೇಳಬೇಕು ಕೇಳು ನನಗೆ.
ಸೊ ಅವರು ಈಗ ಮೂಲತಃ ಸೊ ಹೇಳ್ತಾರೆ, ಇದರ ಮೂಲಕ ನಮಗೆ ಏನ್ ತಿಳ್ಕೊಳ್ಬೇಕು, ಜ್ಞಾನ ಏನ್ ತಿಳ್ಕೊಳ್ಬೇಕು, ಈ ರೀತಿ ಮೊದಲು ಬ್ರಹ್ಮದೇವರಿಗೆ ಭಗವಂತನು ತಿಳಿಸುವಂಥದ್ದು. ಈ 4 ಇವಾಗ ಪ್ರಶ್ನೆಗಳಿಗೆ ಅವರು ಬರುತ್ತೆ, 4 ಪ್ರಶ್ನೆಗಳು ಬರುತ್ತೆ, ಇದಕ್ಕೆ ಉತ್ತರವಾಗಿ 4 ಶ್ಲೋಕಗಳು ಭಗವಂತನ ಹೇಳೋದು. ಸೊ ಇದೇ ಮೂಲ, ಇದೇ ಫೌಂಡೇಶನ್. ಇದರಿಂದ ಮೂಲಕ ಎಲ್ಲ ಜ್ಞಾನ, ಎಲ್ಲ ಆಧ್ಯಾತ್ಮಿಕ ತತ್ವಗಳು ಎಲ್ಲವೂ ಕೂಡ ಈ ಚತುಶ್ಲೋಕ ಭಾಗವತ ಅಂತ ಕೂಡ ಹೇಳ್ತಾರೆ. ಈ 3 ಪ್ರಶ್ನೆಗಳಾಯ್ತು, ಈಗ 2, 3, ಇನ್ನೊಂದು ಆಗತ್ತೆ ನೆಕ್ಸ್ಟ್. ಅದಕ್ಕೆ ಇದರ ಉತ್ತರವಾಗಿ ಭಗವಂತನ ಏನ್ ಹೇಳ್ತಾನೆ, ಅದೇ ಎಲ್ಲ ಆಧ್ಯಾತ್ಮಿಕ ಚಿಂತನೆಗೆ ಮೂಲ, ಅದೇ ಎಲ್ಲ ಜ್ಞಾನಕ್ಕೆ ಮೂಲ. ಸೊ ಒಂದು ಭಗವಂತನು ಅದನ್ನ ಯಾರಿಗೆ ಬ್ರಹ್ಮದೇವರಿಗೆ ತಿಳಿಸಿದ್ದು, ಅವರಿಗೆ ಅದನ್ನ ವ್ಯಕ್ತಪಡಿಸಿದ್ದು, ಆ ಸಾಕ್ಷಾತ್ಕಾರ ಕೇವಲ ಒಂದು ತಾತ್ವಿಕ ಥಿಯರಿಟಿಕಲ್ ನಾಲೆಡ್ಜ್ ಅಂತಲ್ಲ, ಇದು ಬ್ರಹ್ಮದೇವರಿಗೆ ಒಂದು ರಿಯಲೈಸೇಷನ್, ಸಾಕ್ಷಾತ್ಕಾರ ರೀತಿಯಲ್ಲಿ ಭಗವಂತ ಅನುಗ್ರಹಿಸ್ತಾನೆ ಜ್ಞಾನ. ಭಗವಂತನ ಹೇಳ್ತಾನೆ ಮುಂದೆ, ಭಗವಂತನ ಹೇಳಿದ್ದು ಕೂಡ ಅದು ಹೇಳ್ತಾ ಇದು ನಿನಗೆಲ್ಲ ಈ ಜ್ಞಾನವು, ಇದರ ಒಂದು ಅನುಭವವು ಎಲ್ಲವೂ ಕೂಡ ನಿನಗೆ ವ್ಯಕ್ತವಾಗ್ಲಿ ನಿನಗೆ ಅಂತ ಬ್ರಹ್ಮದೇವರಿಗೆ ಆಶೀರ್ವದಿಸ್ತಾನೆ ಭಗವಂತ. ಸೊ ಈಗ ಈ ಪ್ರಶ್ನೆ, ಸೊ ಮೊದಲ ಪ್ರಶ್ನೆ, ಭಗವಂತನ ರೂಪ. ಭಗವಂತನ ಹಲವು ರೂಪಗಳಿದೆ. ನಿನ್ನ ಮೂಲ ರೂಪ ಇದೆ, ಮೂಲ ರೂಪ ಕೃಷ್ಣ ರೂಪ. ಹಾಗೆ ಭಗವಂತನ ಸ್ವಾಂಶ ರೂಪಗಳಿದೆ, ನಾರಾಯಣನ ರೂಪ. ಹಾಗೆಯೇ ಭಗವಂತನ ಭೌತಿಕ ಜಗತ್ತಿನಲ್ಲಿ ರೂಪಗಳು, ವಿರಾಟ್ ರೂಪಗಳು ಈ ತರ ಎಲ್ಲ ಕಾಣೋ ತರ ಇದೆ. ಸೊ ಇದರ ನೀನು ನನಗೆ ತಿಳಿಸು ಅಂತ. ಮತ್ತೆ 3ನೇ ಪ್ರಶ್ನೆಯಲ್ಲಿ ನಿನ್ನ ಶಕ್ತಿಗಳು, ಭೌತಿಕ ಶಕ್ತಿ, ಇದನ್ನ ಸೃಷ್ಟಿ ಮಾಡ್ತಾರೆ. ಈಗ ಇದನ್ನ ಬೇರೆ ಬೇರೆ ರೂಪಾಂತರ ಮಾಡ್ತಾರೆ ಯಾರು, ಬ್ರಹ್ಮದೇವರು ಮಾಡಿ ಈ ಜಗತ್ತಿನ ಸೃಷ್ಟಿಯ ಹೊಣೆಗಾರಿಕೆಯನ್ನು ತಗೊಳ್ತಾರೆ. ಲೋಕಗಳು, ಜೀವಿಗಳು, ಅದರ ಇದೆಲ್ಲ. ಸೊ ಅದಕ್ಕೆ ಅವರು ಇದರ ಬಗ್ಗೆ ಕೇಳ್ತಾರೆ ಭಗವಂತ, ಈ ಜಗತ್ತಿನ ಇದನ್ನ ತಿಳಿಸು ಇದನ್ನ. ಸೊ ಒಂದು ರೀತಿಯಲ್ಲಿ ನೆಕ್ಸ್ಟ್ ನೋಡೋಣ ಮುಂದೆ, ಸಂಬಂಧ, ಅಭಿಧೇಯ, ಪ್ರಯೋಜನ, ಆ ರೀತಿಯಲ್ಲಿ ಕೂಡ ಈ ಪ್ರಶ್ನೆಗಳು ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಏನಾದ್ರು ಕೇಳ್ಬೇಕು, ಏನಾದ್ರೆ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಪ್ರಭುಜಿ ನಾನಾ ಶಕ್ತಿ ವಲಯಗಳಲ್ಲಿ ಅಂತ ಬರ್ತಲ್ಲ, ಅಂದ್ರೆ ಏರಿಯಾ ಆಗುತ್ತಲ್ಲ, ರೀಜನ್, ಆತರ ನಾನಾ ಪರಂಪರೆ ಸರ್ವಶಕ್ತ ದೇವೋತ್ತಮ ಪುರುಷನು ನಾನಾ ಶಕ್ತಿ ವಲಯಗಳಲ್ಲಿ ಶಾಶ್ವತವಾಗಿ ತನ್ನ ದಿವ್ಯ ಲೀಲೆಗಳಲ್ಲಿ ನಿರತನಾಗಿರುವುದನ್ನು ಭಗವದ್ ಅನುಗ್ರಹದಿಂದ ಅರ್ಥಕೊಳ್ಳಬಹುದು. ಅಂದ್ರೆ ಆಧ್ಯಾತ್ಮಿಕ ಮತ್ತು ಭೌತಿಕ ವಲಯಗಳು ಅಂತನಾ? ನಾನಾ ಶಕ್ತಿ ವಲಯಗಳಲ್ಲಿ, ವಲಯ ಮೀನ್ಸ್ ವಲಯ ಎಲ್ಲಿ ಬರುತ್ತೆ ಅದೇ ಅದ್ರದ್ದು ಭಾವಾರ್ಥದ ಎಂಡಲ್ಲಿ ಪ್ರಭುಜಿ, ಭಾವಾರ್ಥದಲ್ಲಿ ಎಂಡಲ್ಲಿ ಬರುತ್ತಲ್ಲ, ಸರ್ವಶಕ್ತ ದೇವತನ್ನು ಪುರುಷ ನಾನಾ ಶಕ್ತಿ ವಲಯಗಳಲ್ಲಿ, ಅಂದ್ರೆ ಏರಿಯಾ ಬರುತ್ತೆ, ಆಧ್ಯಾತ್ಮಿಕ ಭೌತಿಕ ಇದು. ನಿನ್ನ ಶಕ್ತಿಗಳಲ್ಲಿ ನಿನ್ನ ಚಟುವಟಿಕೆಗಳು, ನಿನ್ನ ಅವತಾರಗಳು ಕೂಡ ಅದು ಕೂಡ ಆಗುತ್ತೆ. ಹಾ, ಶಾಶ್ವತವಾಗಿ ತನ್ನ ದಿವ್ಯಲ್ಲಿ, ಅಂದ್ರೆ ರೀಜನ್ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಯಾವ ನಿನ್ನ ಶಕ್ತಿಯನ್ನ ಯಾವ ಒಂದು ಇದ್ರಲ್ಲಿ ತೋರಿಸ್ತೀಯ ನೀನು ಅಂತ. ಒಂದು ರೀತಿ ಶಕ್ತಿ ವಲಯ, ಅಂತರಂಗ ಶಕ್ತಿ ವಲಯ ಅಂದ್ರೆ ಅವನ ದಿವ್ಯ ರೂಪಗಳು. ಆದ್ರೆ ಇಲ್ಲಿ ಹೆಚ್ಚಾಗಿ ಭೌತಿಕ ಶಕ್ತಿ, ಅಂತರಂಗ ಬಹಿರಂಗ ಆಧ್ಯಾತ್ಮಿಕ ಭೌತಿಕ ದಿವ್ಯ ರೂಪಗಳೇ. ಆದ್ರೆ ಇಲ್ಲಿ ಭೌತಿಕ ಶಕ್ತಿ ವಲಯಗಳಲ್ಲಿ ಕೃಷ್ಣ ಪ್ರಭುಜಿ. ಮಾತಾಜಿ, ಈಗ ಭಗವಂತನ ದರ್ಶನ ಆಗಿರುತ್ತೆ ಅವರಿಗೆ, ಬ್ರಹ್ಮನಿಗೆ. ಅವರು ಅವನ ದಿವ್ಯ ರೂಪವನ್ನ ನೋಡಿರ್ತಾರೆ, ಆದರೆ ಭಗವಂತನ ಐಹಿಕ ರೂಪ ಪ್ರಕಟಣೆ ಆಗಿರೋದಿಲ್ಲ ಇನ್ನು. ಅಂದ್ರೆ ಅದು ಹೇಗೆ ಅವರಿಗೆ ಗೊತ್ತಾಗತ್ತೆ? ಅವನು ತ್ರಿಕಾಲಜ್ಞ ಅಂತ ಗೊತ್ತಾಗತ್ತಾ ಅವರಿಗೆ, ಬ್ರಹ್ಮನಿಗೆ? ಅದೇ ಐಹಿಕ ರೂಪ ಧರಿಸ್ತೀಯ ನೀನು ಅಂತ ಹೇಳ್ತಾನೆ ಅವನು ಬ್ರಹ್ಮ. ಬ್ರಹ್ಮನಿಗೆ ಹೇಗೆ ಗೊತ್ತಾಗತ್ತೆ? ಅಂದ್ರೆ ಅವರ ಒಂದು ಮುಂದಿನ ಅದನ್ನ ಅವರಿಗೆ ತ್ರಿಕಾಲಜ್ಞ ಅಂದ್ರೆ ಹಿಂದೆ ಮತ್ತೆ ಈಗಿನ ಅರ್ಥ. ಆಕ್ಚುಲಿ ಬ್ರಹ್ಮದೇವರ ಅಸ್ತಿತ್ವ ಅಂದ್ರೆ ಅವರು ತುಂಬಾ ಹಿಂದೆ ಜನ್ಮದಲ್ಲೇ ಕೂಡ ಅವ್ರು ಎಷ್ಟೋ ತುಂಬಾ ಶ್ರೇಷ್ಠ ಪುಣ್ಯ ಜೀವಿ ಅಂತ ಹೇಳ್ತಾರೆ. ಆ ಪದವಿ ಸಿಗ್ಬೇಕು ಅಂದ್ರೆ ಅವರು ಆಟೋಮ್ಯಾಟಿಕಲಿ ಅವರು ಎಷ್ಟೋ ಹಿಂದೆ ಜನ್ಮದಲ್ಲಿ ಅವ್ರ ಪುಣ್ಯ ಎಲ್ಲ ಪ್ರಾಪ್ತಿನೂ ಮಾಡಿರ್ತಾರೆ ಅವರು. ಅದೇ ಈ ಜನ್ಮದಲ್ಲಿ ಅವ್ರು ಮೋಸ್ಟ್ಲಿ ಹುಟ್ಟಿದಾಗ ಒಂದು ರೀತಿ ಒಂದು ಅಜ್ಞಾನ, ಒಂದು ರೀತಿ ಆಕ್ಚುಲಿ ಆದ್ರೂ ಕೂಡ ಅವ್ರಿಗೆ ಇದು ಭಗವಂತನಿಂದ ಬಂತು ಅಂತ ಅವ್ರು ಗುರುತಿಸ್ತಾರೆ ಮೊದ್ಲೇ. ಆ ತಪ ಅಂತ ಕೇಳಿದ್ದು ಕೂಡ ಅವ್ರಿಗೆ
ಅವ್ರಿಗೆ ಇದು ಭಗವಂತನಿಂದನೇ ಇದು ನನಗೆ ಬರ್ತಾ ಇರೋ ನಿರ್ದೇಶನ ಅಂತ ಭಗವಂತನಿಗೆ ಅವ್ರು ಮತ್ತೆ ಭಕ್ತಿ ಕಾರ್ಯಗಳು ಮಾಡೋದು. ಹೃದಯದಲ್ಲೇ ಭಗವಂತನು ಅವ್ರಿಗೆ ಇದರಲ್ಲಿ 18 ಅಕ್ಷರದ ಮಂತ್ರ ಎಲ್ಲ ಪ್ರಭುಪಾದರು ವಿವರಣೆ ಕೊಟ್ಟರು ಭಾವಾರ್ಥದಲ್ಲಿ, ಅದೆಲ್ಲ ವ್ಯಕ್ತವಾಯಿತು. ಸೊ ಅದರ ಮಂತ್ರ ಪಠಣ ಎಲ್ಲ ಮಾಡಿದ್ರು. ಹಾಗಾಗಿ ಭಗವಂತನ ಸಾಕ್ಷಾತ್ಕಾರ ಎಲ್ಲವೂ ಅವ್ರಿಗೆ ಆಗಿದೆ ಒಂದು ರೀತಿಯಲ್ಲಿ ಅಲ್ಲಿ. ಅಂದ್ರೆ ಅವರ ಮುಂದೆ ಆಗೋದು, ಮುಂದೆ ಐಹಿಕ ರೂಪಗಳು ಧರಿಸಿ ಭಗವಂತ ಅವತಾರ ಮಾಡ್ತಾನೆ. ಅದು ಅದನ್ನ ಅವ್ರು ಕಾಣ್ತಾರೆ. ಹಿಂದೆ ಸೃಷ್ಟಿಯಲ್ಲಿ ಕೂಡ ಈಗ ಬ್ರಹ್ಮದೇವರು ಇರ್ತಾರೆ, ಹಿಂದೆ ಸೃಷ್ಟಿಯಲ್ಲಿ ಅವರು ಇನ್ನೊಂದು ಜೀವಿಯಾಗಿರ್ತಾರೆ ಅವರು. ಸೊ ಹಾಗೆ ಅವರಿಗೆ ಸಾಕ್ಷಾತ್ಕಾರ ಆದ್ಮೇಲೆ ಅವ್ರಿಗೆ ಎಲ್ಲವೂ ಕೂಡ ಒಂದು ರೀತಿ ಜ್ಞಾನ ಬರ್ತದೆ ಅವರಿಗೆ, ಅದು ಬರುತ್ತೆ ಅವ್ರಿಗೆ ಹಿಂದೆ ಏನೇನೋ ಅವರು ಅನುಭವಿಸಿರ್ತಾರೆ ಅದು ಕೂಡ ಇರ್ಬೋದೇನೋ ಅವ್ರಿಗೆ. ಆಮೇಲೆ ಈ ಜಗತ್ತಿನ ಇದರಲ್ಲಿ ಸೃಷ್ಟಿಯಲ್ಲಿ ಅವರು ಭಗವಂತನ ಶಕ್ತಿಯಿಂದನೇ ಇದಾಗೋದು ಅಂತ ಅವ್ರಿಗೆ ಒಂದು ಸ್ಪಷ್ಟತೆ ಇದೆ. ಹಾಗಾಗಿ ಅವರು ಅದನ್ನ ಇನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಅವ್ರು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳೋದು, ನನಗೆ ಒಂದು ಅಹಂಕಾರ ಬರಬಾರ್ದು, ನಾನು ಕಾರಣಕರ್ತನಾಗ್ತೇನೆ ಅಂತ. ಅವ್ರ ಮೂಲಕದಿಂದ ಆಗತ್ತೆ ಮತ್ತೆ ಸೃಷ್ಟಿ ಕೂಡ ಇಲ್ಲ ಜಗತ್ತು. ಸೊ ಆದ್ರೂ ಕೂಡ ಅವರು ಏನಾದ್ರೂ ಕೂಡ ಇದು ಭಗವಂತನಿಂದನೇ ಆದದ್ದು, ಇದು ಭಗವಂತನದೇ ರೂಪ ಅಂತ ನಮ್ಗೆ ಅದು ಒಂದು ಸ್ಪಷ್ಟತೆ ಇರ್ಲಿ ನನಗೆ ಅಂತ ಆ ರೀತಿ ಕೂಡ ಭಗವಂತನಿಗೆ ಯಾಚಿಸ್ತಾ ಇದ್ದಾರೆ. ಸೊ ಮತ್ತೆ ನಿಮ್ ಪ್ರಶ್ನೆ ಅದೇ ಆಗಿತ್ತಾ ಇಲ್ಲ ನಾನು ಬೇರೆ ರೀತಿಯಲ್ಲ ತಿಳ್ಕೊಂಡ? ಅಲ್ಲ ಪ್ರಭುಜಿ, ಭಗವಂತನ ರೂಪ ಯಾವಾಗ್ಲೂ ಸಚ್ಚಿದಾನಂದ ರೂಪ. ಐಹಿಕ ರೂಪ ಹೇಳೋದು ಭಗವಂತನಿಗೆ ಇಲ್ಲ. ಐಹಿಕ ಪ್ರಕೃತಿ ಬಂದ್ರು ಕೂಡ ಅದು ಸಚ್ಚಿದಾನಂದ ರೂಪವೇ. ಅವ್ರು ಯಾವ ವರಾವತಾರ ಆಗ್ಲಿ ಅಥವಾ ಕೂರ್ಮಾವತಾರ ಆಗ್ಲಿ ಅಥವಾ ಅವರು ಯಾವುದೇ ಅವತಾರ ತಗೊಂಡ್ರು ಕೂಡ, ಮತ್ಸ್ಯಾವತಾರ ಆಗ್ಲಿ ಅಥವಾ ನರಸಿಂಹ ಅವತಾರ, ಎಲ್ಲ ಅವತಾರಗಳು ಕೂಡ ಸಚ್ಚಿದಾನಂದ ರೂಪ. ಅದು ಐಹಿಕ ರೂಪ ಅಂತ ಹೇಳೋದು ಅಲ್ಲ. ಆದ್ರೆ ಇಲ್ಲಿ ಅವರು ಕೇಳ್ತಾ ಇದ್ದಾರೆ, ನೀನು ದಿವ್ಯ ರೂಪಿಯಾಗಿದ್ದರೂ ಐಹಿಕ ರೂಪ ಧರಿಸುವೆ. ಅಲ್ಲ, ಒಂದು ಐಹಿಕ ರೂಪಗಳಂದ್ರೆ ಈ ಜಗತ್ತು ಅವನ ಶಕ್ತಿ ಕೂಡ, ಈ ಭೌತಿಕ ಜಗತ್ತು ಅವನ ಎನರ್ಜಿ, ಅವನ ಶಕ್ತಿ. ಇಲ್ಲಾಂದ್ರೆ ಇದು ಏನ್ ಹೇಳ್ಬೋದು ನಾವು, ಈ ವಿರಾಟ ರೂಪ ಅಂತ ಕೂಡ ಒಂದ್ ರೀತಿ ಹೇಳ್ಬೋದು ನಾವು. ವಿರಾಟ್ ರೂಪ ಅಂತ ಹೇಳ್ತೇವೆ ನಾವು, ಎಲ್ಲ ಜಗತ್ತನ್ನ ಆವರಿಸ್ಕೊಂಡಿದ್ದ ಭಗವಂತನ ಒಂದು ರೂಪ, ಭೌತಿಕ ರೂಪ ಅಂತಾನೆ ಒಂದು ರೀತಿಯಲ್ಲಿ ಹೇಳ್ತಾರೆ ಅದನ್ನ. ಸೊ ಭಗವಂತನದು ಆಧ್ಯಾತ್ಮಿಕ ರೂಪನೇ, ಅವನ ನಿಜ ರೂಪ, ಅವನ ಮೂಲ ರೂಪ ಅದೇ. ಆದ್ರೆ ಇದು ಅವನ ಶಕ್ತಿಯ ಪ್ರದರ್ಶನ, ಈ ರೂಪಗಳು ಅವನ ಶಕ್ತಿಯ ಪ್ರದರ್ಶನ, ಆ ರೀತಿ ಒಂದು. ಪ್ರಭುಜಿ, ಇಲ್ಲಿ ಕೃಷ್ಣನ ಅವತಾರನೂ ಬರುತ್ತಲ್ವಾ ಪ್ರಭುಜಿ? ಆಗತ್ತಾ ಐಹಿಕ ರೂಪ ಅಂದಾಗ? ಇಲ್ಲ, ಭಗವಂತನದು ಎಲ್ಲ ಸಚ್ಚಿದಾನಂದ ರೂಪಗಳು, ಅದು ಮೊದಲೇ ಇರೋದು. ಅಲ್ಲ ನಮಗೆ ಇಲ್ಲಿ ಹೇಳುವಾಗ ಈಗ ನಾವು ಜನರಲ್ ಆಗಿ ಹಾಗೆ ತಗೊಳ್ಳೋದಲ್ಲ ಪ್ರಭುಜಿ. ಸಚ್ಚಿದಾನಂದ ರೂಪ ಕರೆಕ್ಟ್, ಬಟ್ ಕೃಷ್ಣ ಅಂತ ಹೇಳಿದ್ದನ್ನ ಅಂದಿದ ತಕ್ಷಣ ಒಂದು ಐಹಿಕವಾಗಿ ಅವ್ನು ತಗೊಂಡಿದ್ದಾನಲ್ವಾ ನಮ್ಮ ಇದ್ರಲ್ಲಿ, ಅದು ಬರುತ್ತಾ ಅಂತ ಹಂಗೆ ಕೇಳಿದೆ. ಇಲ್ಲ, ಇಲ್ಲಿ ಮೂರನೇ ಇದ್ರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಒಂದು ರೀತಿ ಅವರು ನಿನ್ನ ಶಕ್ತಿಗಳನ್ನ ನೀನು ಹೇಗೆ ಅವು ಪ್ಲೇ ವಿತ್ ಎನರ್ಜೀಸ್. ಇಲ್ಲಿ ಬೇಕಾದ್ರೆ ಅವರು ಈ ತರ ರೂಪಗಳ ಅವತಾರಿಯಾಗಿ ಬರೋದ್ರ ಬಗ್ಗೆ ಕೇಳ್ತಾ ಇರ್ಬೋದು. ಮೂರನೇ ಇದು, ನೀನು ದಿವ್ಯ ರೂಪಿಯಾಗಿದ್ದರೂ ಐಹಿಕ ರೂಪ ಧರಿಸುವೆ, ನಿನಗೆ ಐಹಿಕ ರೂಪವಿಲ್ಲದಿದ್ದರೂ ಅಂತ ರೂಪವನ್ನು ಹೇಗೆ ತಾಳುವೆ ಎಂಬುದನ್ನು ನನಗೆ ದಯವಿಟ್ಟು, ಅಂದ್ರೆ ನೀನು ಸಚ್ಚಿದಾನಂದ ಇದು, ಬಟ್ ಹೇಗೆ ನೀನು ಐಹಿಕ ರೂಪ ಧರಿಸ್ತೀಯಾ? ಅವ್ರ ಐಹಿಕ ರೂಪ ಎಲ್ಲಿದೆ ಅಂತ ಪ್ರಶ್ನೆ ಅನ್ನೋದು. ಇನ್ನೊಂದ್ಸಲ ಓದ್ತಿದ್ದೀರಾ ನೋಡೋಣ. ನೀನು ಲಯ, ಸೃಷ್ಟಿ, ಧಾರಣೆ ಮತ್ತು ನಿರ್ವಹಣೆಗಳಿಗಾಗಿ ಸಂಯೋಗ ಮತ್ತು ಪರಿವರ್ತನೆಗಳ ಕ್ರಮದಲ್ಲಿ ಹೇಗೆ ವಿವಿಧ ಶಕ್ತಿಗಳನ್ನು ಪ್ರಕಟಿಸುತ್ತೀಯೇ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು. ಸೂರ್ಯಪ್ರಕಾಶವು ಸೂರ್ಯಗ್ರಹದ ಶಕ್ತಿ ಅಭಿವ್ಯಕ್ತಿಯಾಗಿರುವಂತೆ ಇಡೀ ಅಭಿವ್ಯಕ್ತ ಜಗತ್ತು ಭಗವಂತನ ವಿವಿಧ ಶಕ್ತಿಗಳ
ಎಂದರೆ ಅಂತರಂಗ, ಬಹಿರಂಗ ಹಾಗೂ ತಟಸ್ಥ ಶಕ್ತಿಗಳ ಪ್ರಸರಣದಿಂದ ಆದ ಸ್ವಯಂ ಭಗವಂತನೇ ಆಗಿದೆ. ನೋಡಿ, ಇಲ್ಲಿ ಸ್ವಯಂ ಭಗವಂತನೇ ಆಗಿದೆ. ಸೊ ಆಕ್ಚುಲಿ ಭಗವಂತನ ಶಕ್ತಿ, ಭಗವಂತನು ಬೇರೆ ಅಲ್ಲ, ಅದು ಭಗವಂತನೇ. ಸೊ ಆ ರೀತಿ ಅವನ ಶಕ್ತಿಗಳು ಕೂಡ ಇಲ್ಲಿ ಇರ್ತಾವೆ, ಭಗವಂತನೇ ಆಗಿದೆ. ಅಂದ್ರೆ ಇಲ್ಲಿ ಪ್ರಭುಜಿ ತಟಸ್ಥ ಶಕ್ತಿ ಜೀವಿಗಳು ಮತ್ತೆ ಈ ಭೌತಿಕ ಶಕ್ತಿಗಳು ಅದೆಲ್ಲ ಭಗವಂತನ ಐಹಿಕ ರೂಪನ? ಎಲ್ಲ ಜೀವಿಗಳು ಮತ್ತೆ ಎಲ್ಲ ಜೀವಿಗಳು ಮತ್ತೆ ಈ ಪಂಚಮಹಾಭೂತ ಅದೆಲ್ಲವೂ ಕೂಡ ಹಾಗಾದ್ರೆ ರೂಪನ? ಒಂದ್ ರೀತಿ ಎಸ್, ಒಂದ್ ರೀತಿ ನೋ ಕೂಡ. ಅಚಿಂತ್ಯ ಭೇದ ಅದು ಬೇರೆ ಅಲ್ಲ ಅಂತ ಹೇಳಿದಾನೆ, ಸ್ವಯಂ ಭಗವಂತನೇ ಆಗಿದೆ. ತಟಸ್ಥ ಶಕ್ತಿ ಅಂದ್ರೆ ಜೀವಿಗಳು, ಬಹಿರಂಗ ಶಕ್ತಿ ಅಂದ್ರೆ ಪಂಚಮಹಾಭೂತ ಎಲ್ಲ ಬರ್ತದೆ. ಭಗವಂತನೂ ಹೌದು, ಭಗವಂತನೂ ಅಲ್ಲಾನು ಕೂಡ ನಾವು ಅಂದ್ರೆ ಸೂರ್ಯಪ್ರಕಾಶವು ಏಕಕಾಲದಲ್ಲಿ ಹೇಗೆ ಸೂರ್ಯಗ್ರಹದೊಂದಿಗೆ ಅಖಂಡವೂ ಆಗಿದ್ದು ಭಿನ್ನವಾಗಿರುತ್ತದೋ ಹಾಗೆಯೇ ಅಂತಹ ಶಕ್ತಿ ಭಗವಂತನೊಂದಿಗೆ ಏಕಕಾಲದಲ್ಲಿ ಅಖಂಡವೂ ಆಗಿದ್ದು ಭಿನ್ನವೂ ಆಗಿರುತ್ತದೆ. ಶಕ್ತಿಗಳು ಭಗವಂತನ ಸೂಚನೆಯಂತೆ ಸಂಯೋಗ ಮತ್ತು ಪರಿವರ್ತನೆ ಕ್ರಮದಲ್ಲಿ ಕೆಲಸ ಮಾಡುತ್ತಿರುತ್ತವೆ. ಬ್ರಹ್ಮ, ವಿಷ್ಣು ಮತ್ತು ಶಿವನಂತಹ ಕಾರ್ಯನಿಯೋಗಿಗಳು ಭಗವಂತನ ವಿವಿಧ ಅವತಾರಗಳು, ಗುಣಾವತಾರಗಳು. ಅಂದರೆ ಭಗವಂತನನ್ನು ಬಿಟ್ಟು ಬೇರೇನೂ ಅಲ್ಲ. ಆದರೂ ಭಗವಂತ ಅಂತಹ ಎಲ್ಲ ಅಭಿವ್ಯಕ್ತ ಶಕ್ತಿಗಳಿಗಿಂತ ವಿಭಿನ್ನನು. ಅದು ಹೇಗೆ ಎಂಬುದನ್ನು ಮುಂದೆ ವಿವರಿಸಲಾಗುತ್ತದೆ. ಭಗವಂತನೇ ವಿವರಿಸ್ತಾನೆ, ನಾವು ನೋಡೋಣ. ಸಕಲ ಶಕ್ತಿಗಳ ಒಡೆಯನಾದ ಎಲೈ ಸ್ವಾಮಿಯೇ, ದಯವಿಟ್ಟು ಅವೆಲ್ಲವುಗಳ ಬಗ್ಗೆ ನನಗೆ ತಾತ್ವಿಕವಾಗಿ ತಿಳಿಸು. ಜೇಡರ ಹುಳು ತನ್ನ ಸ್ವಂತ ಶಕ್ತಿಯಿಂದ ಹೇಗೆ ತನ್ನನ್ನೇ ಆವರಿಸಿಕೊಳ್ಳುವುದೋ ಹಾಗೆ ನೀನು ವರ್ತಿಸುತ್ತೀಯೇ. ನಿನ್ನ ಸಂಕಲ್ಪವು ಅಮೋಘವಾದದ್ದು. ಅತ್ಯಂತ ಅಚಿಂತ್ಯ ಶಕ್ತಿಯಿಂದ ಪ್ರತಿಯೊಂದು ಮೂಲದ್ರವ್ಯವು ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತದೆ. ಇವುಗಳನ್ನು ಧಾತು ಶಕ್ತಿ, ಜ್ಞಾನ ಶಕ್ತಿ ಮತ್ತು ವಿವಿಧ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಶಕ್ತಿ ಎಂದು ಕರೆಯಲಾಗಿದೆ. ಭಗವಂತನ ಅಂತಹ ಶಕ್ತಿಗಳ ಸಂಯೋಗದಿಂದ ಕಾಲಕ್ರಮದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರಂತಹ ಕಾರ್ಯನಿಯೋಗಿಗಳಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ಉಂಟಾಗುತ್ತವೆ. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುವು ಸ್ಥಿತಿಕರ್ತ ಮತ್ತು ಶಿವನು ಲಯಕರ್ತ. ಆದರೆ ಇಂತಹ ಎಲ್ಲ ಕಾರ್ಯನಿಯೋಗಿಗಳು, ಸೃಜನಶೀಲ ಶಕ್ತಿಗಳು ಭಗವಂತನಿಂದ ಸ್ಫುರಿತವಾದವು. ಆದ್ದರಿಂದ ಅವು ವೈವಿಧ್ಯತೆಯ ಏಕೈಕ ಪರಮ ಮೂಲವಾದ ಭಗವಂತನ ಹೊರತು ಬೇರೇನೂ ಅಲ್ಲ. ಜೇಡರ ಹುಳು ಮತ್ತು ಜೇಡನ ಬಲೆ ಇದಕ್ಕೆ ಬಹು ಸಮರ್ಪಕವಾದ ಉದಾಹರಣೆ. ಜೇಡರ ಹುಳು ಬಲೆಯನ್ನು ಸೃಷ್ಟಿಸುತ್ತದೆ ಮತ್ತು ಅದನ್ನು ರಕ್ಷಿಸಿಕೊಂಡು ಬರುತ್ತದೆ. ಆ ಹುಳುವಿನ ಇಚ್ಛಾನುಸಾರ ಅದೆಲ್ಲವೂ ಹುಳುವಿನಲ್ಲೇ ಸೇರಿ ಹೋಗುತ್ತದೆ. ಜೇಡರ ಹುಳು ಬಲೆಯಿಂದ ಆವೃತವಾಗಿರುತ್ತದೆ. ಒಂದು ಕ್ಷುದ್ರ ಜೇಡರ ಹುಳು ತನ್ನ ಇಚ್ಛಾನುಸಾರ ವರ್ತಿಸುವಷ್ಟು ಶಕ್ತಿಶಾಲಿಯಾದಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ವಿಶ್ವದ ಉದ್ಭವ ವಿಚಾರದಲ್ಲಿ ಪರಮಪ್ರಭು ಭಗವಂತನು ಏಕೆ ತನ್ನ ಪರಮ ಇಚ್ಛಾನುಸಾರ ಕೆಲಸ ಮಾಡಲಾಗದು? ಬ್ರಹ್ಮನಂತಹ ಭಕ್ತನು ಅಥವಾ ಆ ಪರಂಪರೆಯವನು ಸರ್ವಶಕ್ತ ದೇವೋತ್ತಮ ಪುರುಷನು ನಾನಾ ಶಕ್ತಿ ವಲಯಗಳಲ್ಲಿ ಶಾಶ್ವತವಾಗಿ ತನ್ನ ದಿವ್ಯ ಲೀಲೆಗಳಲ್ಲಿ ನಿರತನಾಗಿರುವುದನ್ನು ಭಗವದ್ ಅನುಗ್ರಹದಿಂದ ಅರಿತುಕೊಳ್ಳಬಹುದು. ಓಕೆ, ನಾವು ಮುಂದುವರ್ಸೋಣ. ಭಗವತ್ ಚಿಕಿತ್ಸಿತಂ ಅಹಂ ಕರವಾಣಿ ಹ್ಯತಂದ್ರಿತಃ ನೇಹಮಾನಃ ಪ್ರಜಾಸರ್ಗಂ ಅಧ್ಯೇಯಂ ಯದನುಗ್ರಹಾತ್. ನಾನು ದೇವೋತ್ತಮ ಪುರುಷನ ಉಪದೇಶದಿಂದ ಈ ವಿಷಯದಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಗುವ ರೀತಿಯಲ್ಲಿ ದಯವಿಟ್ಟು ನನಗೆ ತಿಳಿಸು. ಹೀಗೆ ಜೀವಿಗಳ ಸೃಷ್ಟಿಯಲ್ಲಿ ಸಾಧನವಾಗಿ ಕೆಲಸ ಮಾಡಿಯೂ ಆ ಚಟುವಟಿಕೆಗಳಲ್ಲಿ ಬದ್ಧನಾಗದಂತೆ ಮಾಡು. ನಾನು ದೇವೋತ್ತಮ ಪುರುಷನ ಉಪದೇಶದಿಂದ ಈ ವಿಷಯದಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಗುವ ರೀತಿಯಲ್ಲಿ ದಯವಿಟ್ಟು ನನಗೆ ತಿಳಿಸು.
ಹೀಗೆ ಜೀವಿಗಳ ಸೃಷ್ಟಿಯಲ್ಲಿ ಸಾಧನವಾಗಿ ಕೆಲಸ ಮಾಡಿಯೂ ಆ ಚಟುವಟಿಕೆಗಳಲ್ಲಿ ಬದ್ಧನಾಗದಂತೆ ಮಾಡು. ನಾನೇ ಓದ್ತೇನೆ. ಬ್ರಹ್ಮನು ತನ್ನ ಸ್ವಂತ ಜ್ಞಾನದ ಬಲವನ್ನು ಅವಲಂಬಿಸುವ ಮತ್ತು ಐಹಿಕ ಬಂಧನಗಳಿಗೆ ಬದ್ಧನಾಗುವ ಊಹಾತ್ಮಕ ಚಿಂತಕನಾಗ ಬಯಸಲಿಲ್ಲ. ಯಾರೊಬ್ಬರು ಸಕಲ ಕಾರ್ಯಾಚರಣೆಯಲ್ಲಿ ತಾನೊಂದು ಸಾಧನವೆಂದು ಶುದ್ಧ ಪ್ರಜ್ಞೆಯಲ್ಲಿ ತಿಳಿದುಕೊಳ್ಳಬೇಕು. ಬದ್ಧಾತ್ಮನು ಬಹಿರಂಗ ಶಕ್ತಿಯ ಗುಣಮಯಿ ಮಾಯಾ ಹಸ್ತಗಳಲ್ಲಿ ಒಂದು ಸಾಧನ ಮಾತ್ರ ಮತ್ತು ವಿಮುಕ್ತ ಸ್ಥಿತಿಯಲ್ಲಿ ಜೀವಿಯು ನೇರವಾಗಿ ದೇವೋತ್ತಮ ಪುರುಷನ ಇಚ್ಛೆಯ ಸಾಧನವಾಗಿರುತ್ತಾನೆ. ಭಗವಂತನ ಸಾಕ್ಷಾತ್ ಇಚ್ಛೆಯ ಸಾಧನವಾಗುವುದು ಜೀವಿಯ ಸ್ವಾಭಾವಿಕ ಸ್ವರೂಪ ಸ್ಥಿತಿ. ಆದರೆ ಭಗವಂತನ ಮಾಯಾಶಕ್ತಿಯ ಸಾಧನವಾಗುವುದು ಜೀವಿಗೆ ಐಹಿಕವಾಗಿ ಬಂಧನಕಾರಿ. ಬದ್ಧಾತ್ಮಕ ಸ್ಥಿತಿಯಲ್ಲಿ ಜೀವಿಯು ಪರಾತ್ಪರ ಸತ್ಯದ ಬಗ್ಗೆ ಮತ್ತು ಅವನ ಚಟುವಟಿಕೆಗಳ ಬಗ್ಗೆ ಊಹಾಪೋಹ ಮಾಡುತ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಜೀವಿಯು ಭಗವಂತನಿಂದ ನೇರವಾಗಿ ಜ್ಞಾನ ಪಡೆಯುವನು ಮತ್ತು ಅಂತಹ ಮುಕ್ತಾತ್ಮನು ದೋಷರಹಿತನಾಗಿ ಊಹಾತ್ಮಕ ಅಭ್ಯಾಸಗಳಿಲ್ಲದೆ ಕೆಲಸ ಮಾಡುತ್ತಾನೆ. ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಸತತವಾಗಿ ಮಗ್ನವಾಗಿರುವ ಶುದ್ಧ ಭಕ್ತರು ಸಾಕ್ಷಾತ್ ಭಗವಂತನಿಂದಲೇ ಉಪದೇಶ ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ 10:10-11 ಸ್ಪಷ್ಟವಾಗಿ ಹೇಳಿದೆ. ಇದರಿಂದ ಭಕ್ತನು ಅಚಲವಾಗಿ ಭಗವದ್ಧಾಮಕ್ಕೆ ಮರಳುವ ಹಾದಿಯಲ್ಲಿ ಪ್ರಗತಿ ಸಾಧಿಸುತ್ತಾನೆ. ಭಗವಂತನ ಶುದ್ಧ ಭಕ್ತರು ತಮ್ಮ ಪ್ರಗತಿಯ ಬಗ್ಗೆ ಹೆಮ್ಮೆ ಪಡುವುದಿಲ್ಲ. ಆದರೆ ಅಭಕ್ತ ಊಹಾತ್ಮಕ ಚಿಂತಕರು ಮಾಯಾಶಕ್ತಿಯ ಅಂಧಕಾರದಲ್ಲಿದ್ದು ನಿರ್ದಿಷ್ಟ ಗೊತ್ತು ಗುರಿ ಇಲ್ಲದೆ ತನ್ನ ಊಹಾಪೋಹ ಆಧಾರಿತ ಮಿಥ್ಯಾಜ್ಞಾನದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಬ್ರಹ್ಮದೇವರು ಬ್ರಹ್ಮಾಂಡದ ಸರ್ವೋನ್ನತ ಪದವಿಯಲ್ಲಿದ್ದಾಗ್ಯೂ ಅಹಂಕಾರದ ಈ ಅಧಪತನದಿಂದ ಪಾರಾಗ ಬಯಸಿದರು. ಸೊ ಬ್ರಹ್ಮದೇವರ ಇಚ್ಛೆ 4ನೇ ಪ್ರಶ್ನೆ ಅಂತಾನು ಹೇಳ್ತಾರೆ. ಮತ್ತೆ ಅವರ ಇಚ್ಛೆ ಅಂದ್ರೆ ಇಲ್ಲಿ ಭಗವಂತನು ಅವರಿಗೆ ಮತ್ತೆ ಅವರು ಆಕ್ಚುಲಿ ಭಗವಂತನ ನೋಡಿದ್ದಾರೆ ಅಂದ್ರೆ ಅವ್ರು ಆಲ್ರೆಡಿ ಮುಕ್ತರಾಗಿದ್ದಾರೆ. ಅವರು ಬಹಿರಂಗ ಶಕ್ತಿಯಲ್ಲಿ ಇಲ್ಲ ಅವರು. ಹಾಗೆ ಭಗವಂತನಿಗೆ ಅವರು ನಮ್ರವಾಗಿ ಅವರ ಪ್ರಾರ್ಥನೆ ಅಂದ್ರೆ ಹೀಗೆ ನಾನು ಮುಂದುವರಿಲಿ, ನಾನು ಹೀಗೆ ಮತ್ತೆ ನಾನು ಈ ಬಹಿರಂಗ ಶಕ್ತಿಗೆ ನನಗೂ ಗುರಿ ಆಗ್ಬಾರ್ದು. ಯಾಕಂದ್ರೆ ಬಹಿರಂಗ ಶಕ್ತಿ ಗುರಿ ಆದ್ರೆ ನಾನು ಅಂತ ಬರುತ್ತೆ, ನಾನು ನನ್ನದು ಅಂತ ಬರುತ್ತೆ. ಸೊ ಹಾಗೆ ನನಗೆ ತುಂಬಾ ದೊಡ್ಡ ಹೊಣೆಗಾರಿಕೆ ನೀನು ಕೊಟ್ಟಿರೋದು. ಭಗವಂತನು ಸೃಷ್ಟಿ ಮಾಡೋ ಸಂಪೂರ್ಣ ಬುದ್ಧಿ ಜ್ಞಾನ ಎಲ್ಲವೂ ಕೊಡ್ತಾರೆ, ಈಗ ಕೊಟ್ಟು ಇವರಿಂದನೇ ಮಾಡಿಸ್ತಾರೆ. ಆದರೆ ಇದರಲ್ಲಿ ಮಾಡೋದ್ರಲ್ಲಿ ನಾನ್ ಮಾಡಿದೆ ಅಂತ ನನಗೆ ಇದು ಬರಬಾರದು. ನನಗೆ ಅಹಂಕಾರ, ನಿನ್ನನ್ನು ಪ್ರತ್ಯೇಕವಾಗಿ, ನಿನ್ನ ವಿಭಿನ್ನವಾಗಿ, ನಿನ್ನ ಸ್ವತಂತ್ರವಾಗಿ ನನ್ನ ಅಸ್ತಿತ್ವ ಇದೆ, ನನ್ನ ಒಂದು ಶಕ್ತಿ ಇದೆ. ಸೊ ಆ ರೀತಿಯ ಒಂದು ನನಗೆ ಭಾವನೆ ಬರಬಾರದು. ಸೊ ಇದು ನನಗೆ ನೀನು ಅನುಗ್ರಹಿಸು ಅಂತ ಅವರು ಕೇಳ್ತಾರೆ. ಸೊ ಆಕ್ಚುಲಿ ಬ್ರಹ್ಮದೇವರು ಈ ಶ್ಲೋಕ ನೆಕ್ಸ್ಟ್ ಶ್ಲೋಕ ಕೂಡ ಅದೇ ರೀತಿ, ನೆಕ್ಸ್ಟ್ ಶ್ಲೋಕನೂ ಅದೇ ರೀತಿ ಕೇಳ್ತಾರೆ. ಭಗವಂತನಿಗೆ ನಾನು ಮಾಡ್ತೇನೆ ಭಕ್ತಿ ಸೇವೆ, ಕೃಷ್ಣ ನಿನ್ನ ಸೇವೆಯಾಗಿ ನಾನು ಈ ಸೃಷ್ಟಿಯಲ್ಲಿ ಮಾಡ್ತೇನೆ. ಆದ್ರೆ ಈ ಸೃಷ್ಟಿ ಕಾರ್ಯದಲ್ಲಿ ನಾನು ಬಂಧಿತರಾಗಬಾರ್ದು. ಬಂಧಿತನಾಗಬಾರ್ದು ಅಂದ್ರೆ ಆ ಮಾಯಾ ಇದರಲ್ಲಿ ನಾನ್ ಮಾಡಿದೆ, ಕರ್ತಾಹಂ ಇತಿ ಮನ್ಯತೆ, ಅಹಂಕಾರ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಆಕ್ಚುಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಎಲ್ಲವೂ ಮಾಡ್ತಾ ಇರೋದು ಗುಣಗಳು. ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ 3 ಗುಣಗಳ ಮಾಯಾ. ಅದೇ ನಮಗನ್ಸೋದು ನಾನ್ ಮಾಡಿದೆ ಅಂತ. ಸೊ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಮಿತ್ತೆ ಮನ್ಯತೆ. ಸೊ ಈ ಅಹಂಕಾರ ನನಗೆ ಬರಬಾರದು ನನಗೆ ಅಂತ ಬ್ರಹ್ಮನ ಪ್ರಾರ್ಥನೆ, ಕೋರಿಕೆ. ಬ್ರಹ್ಮನ ಕೋರಿಕೆ ಕೃಷ್ಣನಿಗೆ, ನಿನ್ನ ಬಗ್ಗೆ ಫಸ್ಟು ವಿವರಿಸು, ನಿನ್ನ ದಿವ್ಯ ರೂಪಗಳ ಬಗ್ಗೆ, ಈ ದಿವ್ಯ ಶಕ್ತಿಗಳ ಬಗ್ಗೆ, ಇದನ್ನು ಹೇಗೆ ನೀನು ನಿಯಂತ್ರಿಸ್ತಾ ಇದೆಯಾ, ಹೇಗೆ ಇದರ ಜೊತೆ ಕಾರ್ಯ ಚಟುವಟಿಕೆ ಮಾಡ್ತಾ ಇದೆಯಾ, ಇದೆಲ್ಲ. ಸೊ ಅದು ಕೇಳಿದ್ರು. ಕೊನೆಗೆ ನಾನು ನಿನ್ನ ಸೇವೆಯಲ್ಲಿ ಈ ತೊಡಗಿದಾಗ, ಸೃಷ್ಟಿಯ ಸೇವೆಯಲ್ಲಿ ತೊಡಗಿದಾಗ ನಾನು ಇಲ್ಲಿ ಬದ್ಧ ಆಗ್ಬಾರ್ದು, ಮತ್ತೆ ನಾನು ಮತ್ತೆ ಬಂಧಿತನಾಗಬಾರ್ದು. ಅದು ಕೂಡ ಅವರ ಕೋರಿಕೆ, ಅವರ ಆಸೆ. ನೆಕ್ಸ್ಟ್ ಶ್ಲೋಕನ ಓದೋಣ, ಅದು ಇದೇ ರೀತಿಯಲ್ಲಿ ಕಂಟಿನ್ಯೂ ಇರುತ್ತೆ. ಯಾವತ್ ಸಖಾ ಸಖ್ಯುರಿವೇಶ ತೇ ಕೃತಃ ಯಾವತ್ ಸಖಾ ಸಖ್ಯುರ್ವೇಷತೆ ಕೃತಃ ಪ್ರಜಾ ವಿಸರ್ಗೆ ವಿಭಜಾಮಿ ಭೋಜನಂ
ಪ್ರಜಾ ವಿಸರ್ಜೆ ವಿಭಜಾಮೋ ಜನಂ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಆಮೇ ಸಮುನ್ನದ್ಧ ಮದೋ ಅಜ ಮಾನಿನಃ ಸಮುನ್ನತಃ ಮಾನಿನಃ. ಅಜಾತನಾದ ಹೇ ನನ್ನ ಸ್ವಾಮಿಯೇ, ಮಿತ್ರರು ಮಾಡುವಂತೆ ನೀನು ನನಗೆ ಹಸ್ತಲಾಗ ಬಂದಿತ್ತೆ. ಸಮಾನ ಸ್ಕಂದರಂತೆ ನಾನಾ ಬಗೆಯ ಜೀವಿಗಳ ಸೃಷ್ಟಿಯಲ್ಲಿ ನಿರತನಾಗಿರುತ್ತೇನೆ ಮತ್ತು ನಿನ್ನ ಸೇವೆಯಲ್ಲಿ ನಿರತನಾಗಿರುತ್ತೇನೆ. ನನ್ನಲ್ಲಿ ಚಿತ್ತಕ್ಷೋಭೆ ಇರುವುದಿಲ್ಲ. ಆದರೆ ಇವೆಲ್ಲವೂ ನಾನೇ ಪರಮಪ್ರಭುವೆಂಬ ಅಹಂಕಾರವನ್ನು ನನ್ನಲ್ಲಿ ಮೂಡಿಸದಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಸೊ ಈ 2 ಶ್ಲೋಕಗಳು ಅಲ್ಲಿ ಒಂದೇ ಭಾವನೆ, ಒಂದೇ ಆ ಬ್ರಹ್ಮದೇವರದು, ನನಗೆ ಅಹಂಕಾರ ಬರಬಾರದು. ಹಿಂದೆ ಶ್ಲೋಕ ಕೂಡ ನೋಡಿ, ಜೀವಿಗಳ ಸೃಷ್ಟಿಯಲ್ಲಿ ಸಾಧನವಾಗಿ ಕೆಲಸ ಮಾಡಿಯೂ ಆ ಚಟುವಟಿಕೆಗಳಲ್ಲಿ ಬದ್ಧನಾಗದಂತೆ ಮಾಡು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ನಾನಾ ಬಗೆಯ ಜೀವಿಗಳ ಸೃಷ್ಟಿಯಲ್ಲಿ ನಿರತನಾಗಿರುತ್ತೇನೆ ಮತ್ತು ನಿನ್ನ ಸೇವೆಯಲ್ಲಿ ನಿರತನಾಗಿರುತ್ತೇನೆ. ನನ್ನಲ್ಲಿ ಚಿತ್ತಕ್ಷೇಪ ಇರುವುದಿಲ್ಲ. ಆದರೆ ಇವೆಲ್ಲವೂ ನನಗೆ ನಾನೇ ಪರಮಪ್ರಭು ಎಂಬ ಅಹಂಕಾರವನ್ನು ನನಗೆ ಮೂಡಿಸದಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿ ನಮಗೆ ಇದೇ ರೀತಿ, ನಾವು ಪ್ರಭು, ನಾನೇ ಕಾರಣಕರ್ತ, ನಾನೇ ಒಡೆಯ. ಸೊ ಇದು ಬ್ರಹ್ಮದೇವರು ಅವರು ಆಕ್ಚುಲಿ ಹೇಳ್ತಾ ಇರೋರು ಭಗವಂತನಿಗೆ ರಕ್ಷಣೆ ಕೇಳ್ತಾ ಇದ್ದಾರೆ, ಯಾಚಿಸ್ತಾ ಇದ್ದಾರೆ. ಈ ತರ ನನಗೆ ಈ ಬಹಿರಂಗ ಶಕ್ತಿಯ ಮಾಯಾಶಕ್ತಿ ಇದರಲ್ಲಿ ನನಗೆ ಒಳಗಾಗಬಾರ್ದು ಅಂತ ಯಾಚಿಸ್ತಾ ಇದ್ದಾರೆ. ಸೊ ಭಾವಾರ್ಥ ಓದೋಣ ಇದನ್ನ. ಬ್ರಹ್ಮದೇವನು ಖಚಿತವಾಗಿ ಭಗವಂತನೊಂದಿಗೆ ಸ್ನೇಹಭಾವ ಸಂಬಂಧ ಉಳ್ಳವನು. ಪ್ರತಿ ಜೀವಿಯು ಶಾಶ್ವತವಾಗಿ ದೇವೋತ್ತಮ ಪುರುಷನ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ ಎಂಬ 5 ಬಗೆಯ ದಿವ್ಯ ರಸಗಳೊಂದಿಗೆ ಸಂಬಂಧವುಳ್ಳವನು. ನಾವು ಈಗಾಗಲೇ ದೇವೋತ್ತಮ ಪುರುಷನಿಗೆ ಸಂಬಂಧಿಸಿದಂತೆ ಈ 5 ರಸಗಳ ಬಗ್ಗೆ ಚರ್ಚಿಸಿದ್ದೇವೆ. ಬ್ರಹ್ಮದೇವನು ದೇವೋತ್ತಮ ಪುರುಷನೊಂದಿಗೆ ದಿವ್ಯ ಸಖ್ಯ ಭಾವ ಸಂಬಂಧ ಹೊಂದಿದ್ದಾನೆ ಎಂದು ಇಲ್ಲಿ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ಪರಿಶುದ್ಧ ಭಕ್ತನು ವಾತ್ಸಲ್ಯ ರಸವೂ ಸೇರಿದಂತೆ ಭಗವಂತನ ಯಾವುದೇ ದಿವ್ಯ ರಸದೊಂದಿಗೆ ಸಂಬಂಧ ಹೊಂದಿರಬಹುದು. ಆದರೆ ಭಗವದ್ ಭಕ್ತನು ಸದಾಕಾಲ ದಿವ್ಯ ಸೇವಕನು ಅಷ್ಟೇ. ಯಾರೊಬ್ಬರು ಭಗವಂತನಿಗೆ ಸರಿಸಮ ಅಲ್ಲ ಅಥವಾ ದೊಡ್ಡವರಲ್ಲ. ಅದು ಭಗವದ್ಗೀತೆಯ ನಿರ್ಣಯ. ಬ್ರಹ್ಮದೇವನು ಶಾಶ್ವತವಾಗಿ ಭಗವಂತನೊಂದಿಗೆ ದಿವ್ಯ ಸಖ್ಯರಸ ಸಂಬಂಧ ಹೊಂದಿದವನು. ವಿವಿಧ ದರ್ಜೆಯ ಜೀವಿಗಳ ಸೃಷ್ಟಿ ಕಾರ್ಯದ ಸರ್ವೋನ್ನತ ಪದವಿ ಪಡೆದವನು. ಆದರೂ ತಾನು ಪರಮ ಪ್ರಭುವಲ್ಲ ಅಥವಾ ಪರಮಶಕ್ತನೂ ಅಲ್ಲ ಎಂಬುದನ್ನು ಅವನು ಮನಪೂರ್ವಕವಾಗಿ ತಿಳಿದವನು. ಬ್ರಹ್ಮಾಂಡದ ಒಳಗೆ ಅಥವಾ ಹೊರಗೆ ಕೆಲವೊಮ್ಮೆ ಯಾರಾದರೂ ಅತಿ ಬಲಿಷ್ಠನಾದ ವ್ಯಕ್ತಿಯು ಭಗವಂತನಿಗಿಂತ ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸಬಹುದು. ಈ ಶಕ್ತಿ ಭಗವಂತನಿಂದ ಅನುಗ್ರಹಿತವಾದ ವಿಭೂತಿ ಮತ್ತು ಇಂಥ ನಿಯೋಜಿತ ಶಕ್ತಿಯುಳ್ಳ ಜೀವಿಯು ಎಂದಿಗೂ ಸ್ವತಂತ್ರನಲ್ಲ ಎಂಬುದನ್ನು ಪರಿಶುದ್ಧ ಭಕ್ತರು ಬಲ್ಲರು. ಹನುಮಂತನು ಹಿಂದೂ ಸಾಗರವನ್ನು ಹಾರಿ ದಾಟಿದನು ಮತ್ತು ಭಗವಾನ್ ಶ್ರೀರಾಮಚಂದ್ರನು ಸ್ವತಃ ಸೇತುವೆಯ ಮೇಲೆ ನಡೆದನು. ಅಂದ ಮಾತ್ರಕ್ಕೆ ಹನುಮಂತನು ಶ್ರೀರಾಮಚಂದ್ರನಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದರ್ಥವಲ್ಲ. ಕೆಲವೊಮ್ಮೆ ಭಗವಂತ ತನ್ನ ಭಕ್ತನಿಗೆ ಅಸಾಧಾರಣ ಶಕ್ತಿಯನ್ನು ಕೊಡುತ್ತಾನೆ. ಆದರೆ ಆ ಶಕ್ತಿಯು ದೇವೋತ್ತಮ ಪುರುಷನದಾಗಿದ್ದು ಭಕ್ತ ಕೇವಲ ಒಂದು ಸಾಧನ ಮಾತ್ರ ಎಂಬುದು ಭಕ್ತರಿಗೆ ಗೊತ್ತು. ಪರಿಶುದ್ಧ ಭಕ್ತನು ಎಂದಿಗೂ ತಾನೇ ದೇವರೆಂದು ಮಿಥ್ಯಾಕಲ್ಪನೆಯಲ್ಲಿ ತೊಡಗುವ ಭಕ್ತರಲ್ಲದ ಜನರಂತೆ ಗರ್ವದಿಂದ ಬೀಗುವುದಿಲ್ಲ. ಭಗವಂತನ ಮಾಯಾಶಕ್ತಿಯ ನಿಯಮಗಳಿಂದ ಹೆಜ್ಜೆ ಹೆಜ್ಜೆಗೂ ಒದೆತ ತಿನ್ನುವ ವ್ಯಕ್ತಿಯು ಭಗವಂತನಲ್ಲಿ ಐಕ್ಯ ಹೊಂದುವ ವಿಚಾರ ಮಾಡಬಲ್ಲನೆಂಬುದು ಆಶ್ಚರ್ಯಕರ. ಅಂತಹ ವಿಚಾರವು ಮಾಯಾಶಕ್ತಿಯು ಹಾಕುವ ಕೊನೆಯ ಪಾಶ. ಸಂಪತ್ತು ಮತ್ತು ಅಧಿಕಾರಗಳ ಕ್ರೋಢೀಕರಣದಿಂದ ಐಹಿಕ ಪ್ರಪಂಚದ ಒಡೆಯನಾಗ ಬಯಸುವುದು ಮೊದಲ ಮಾಯೆ. ಈ ಪ್ರಯತ್ನದಲ್ಲಿ ವಿಫಲನಾದಾಗ ವ್ಯಕ್ತಿ ಭಗವಂತನಲ್ಲಿ ಒಂದಾಗ ಬಯಸುತ್ತಾನೆ. ಹೀಗೆ ಐಹಿಕ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠನಾಗುವುದು ಹಾಗೂ ಭಗವಂತನಲ್ಲಿ ಒಂದಾಗ ಬಯಸುವುದು ಇವೆರಡೂ ಭಿನ್ನ ಭಿನ್ನ ಮಾಯಾಪಾಶಗಳು. ಆದರೆ ಭಗವಂತ ಪರಿಶುದ್ಧ ಭಕ್ತರು ಶರಣಾಗತ ಆತ್ಮರಾದ್ದರಿಂದ ಅವರು ಮಾಯಾಪಾಶಗಳನ್ನು ಮೀರಿದವರು.
ಬ್ರಹ್ಮದೇವನು ಪರಿಶುದ್ಧ ಭಕ್ತ. ಅವನು ಐಹಿಕ ಪ್ರಪಂಚದ ಪ್ರಥಮ ಪ್ರಧಾನ ದೇವತೆಯಾಗಿದ್ದು ಅನೇಕ ಅದ್ಭುತಗಳನ್ನು ಸಾಧಿಸುವ ಸಾಮರ್ಥ್ಯವುಳ್ಳವನಾದರೂ ಅಲ್ಪಜ್ಞಾನಿ ಭಕ್ತೇತರರಂತೆ ಎಂದಿಗೂ ಭಗವಂತನೊಂದಿಗೆ ಒಂದಾಗುವ ಉದ್ದಟತನ ಯೋಚನೆಯನ್ನು ಮಾಡಲಾರನು. ಅಲ್ಪಜ್ಞಾನಿಗಳು ದೇವರಲ್ಲಿ ಒಂದಾಗುವ ಮಿಥ್ಯಾಕಲ್ಪನೆಯಿಂದ ಗರ್ವಿತರಾದಾಗ ಬ್ರಹ್ಮದೇವನಿಂದ ಪಾಠ ಕಲಿಯಬೇಕು. ಸೊ ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದರ ಭಾವಾರ್ಥ. ಸೊ ಹೇಳ್ತಾ ಇರೋದು ಇದು ಬ್ರಹ್ಮದೇವರ ಮನಸ್ಥಿತಿ. ಸೊ ಬ್ರಹ್ಮದೇವರು ಭಗವಂತನಿಗೆ ಹೇಗೆ ಯಾಚಿಸ್ತಾ ಇದ್ದಾರೆ ಅವರು, ನಾನೊಂದು ನಾನೊಂದು ಸಾಧನ ನಿಮಿತ್ತ ಅಷ್ಟೇ ನಾನು, ಆದರೆ ಕಾರಣ ಮೂಲ ಕಾರಣಕರ್ತ ನೀನೇ ಅಂತ. ಸೊ ಇದು ನಾವು ಭಕ್ತಿ, ನಾವು ಸಾಧನೆಯಲ್ಲಿದ್ದೇವೆ, ಆದರೆ ನಮಗೂ ಈ ತರ ಬರುತ್ತೆ. ಏನೋ ಒಂದು ಚಟುವಟಿಕೆ ಆದ್ರೆ ನನ್ನಿಂದ ಆಯ್ತು, ಸೊ ನಾನು ಅದಕ್ಕೆ ಕಾರಣ ಅಂತ ಅನ್ಸುತ್ತೆ. ಆದರೆ ಇದು ಅಲ್ಲ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಹನುಮಾನ್ ಆಂಜನೇಯ ಭಗವಂತನಿಗಿಂತ ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸಿದ. ಸೊ ಹಾಗೆ ಹೇಳಿದ ಮಾತ್ರಕ್ಕೆ ಹನುಮಂತನು ರಾಮಚಂದ್ರನಿಗಿಂತ ದೊಡ್ಡವನು ಆಗಲು ಸಾಧ್ಯ. ಸೊ ಶ್ರೀ ರಾಮಚಂದ್ರನ ಕೃಪೆಯಿಂದ ಹನುಮಂತನು ಅದನ್ನು ತೋರಿಸಿದ. ಸೊ ಹನುಮಂತನಿಗೆ ಗೊತ್ತದು, ಆಂಜನೇಯರಿಗೆ ಅವ್ರಿಗೆ ಯಾವಾಗಲೂ ಗೊತ್ತು. ಆದರೆ ನಾವು ಮಾಯ ಇದರಲ್ಲಿ ಹಿಡಿತದಲ್ಲಿ ಇರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಸಂಪತ್ತು ಮತ್ತು ಅಧಿಕಾರ, ಮೊದಲಿಗೆ ನಾವು ಸಂಪತ್ತನ್ನು ಯಾಚಿಸ್ತೇವೆ. ಸೊ ಜನರು ಸಾಮಾನ್ಯವಾಗಿ ಕೇಳ್ತೇವೆ, ಓಕೆ ಅವರು ಸಾಹುಕಾರರಾಗಲಿಕ್ಕೆ ಪ್ರಯತ್ನ ಪಡ್ತಾರೆ, ಮತ್ತೆ ಅವರು ಒಂದು ರಾಜಕೀಯವಾಗಿ ಪ್ರವೇಶ ಮಾಡುತ್ತೆ, ಅಧಿಕಾರ ಬೇಕು, ಪವರ್ ಬೇಕು. ಸೊ ನಮಗೂ ಅದೇ ತರ, ನಮಗೆ ಒಂದು ಕಡೆ ಹಣ ಬೇಕು, ಈ ಶ್ರೀಮಂತಿಕೆ, ಇನ್ನೊಂದು ಕಡೆ ಅಧಿಕಾರ ಬೇಕು. ಸೊ ಹೇಳ್ತಾರೆ ಇದೆಲ್ಲವೂ ಕೂಡ ನಮ್ಮ ಭೌತಿಕ ಇಚ್ಛೆಗಳು. ಈ ಭೌತಿಕ ಇಚ್ಛೆಗಳಾದ್ಮೇಲೆ ಇದು ಬೇಡ ಅಂದ್ರೆ ವ್ಯಕ್ತಿ ಏನ್ ಮಾಡ್ತಾರೆ, ನಾನು ಭಗವಂತನೊಟ್ಟಿಗೆ ಒಂದಾಗ್ಬಿಡ್ಬೇಕು. ಸೊ ಇದಕ್ಕೆ ಪ್ರಯತ್ನ ಪಡ್ತಾರೆ, ಪಡ್ಮೇಲೆ ಇದ್ರಲ್ಲಿ ಆನಂದ ಇಲ್ಲ, ಈ ಹಣದಲ್ಲೂ ಆನಂದ ಇಲ್ಲ, ಈ ಅಧಿಕಾರದಲ್ಲೂ ಆನಂದ ಇಲ್ಲ. ಸೊ ಅದು ಕರ್ಮಿಗಳು. ಸೊ ಅವ್ರು ಮಾಡ್ತಾ ಮಾಡ್ತಾ ಆಮೇಲೆ ಜ್ಞಾನಿಗಳಾಗ್ತಾರೆ. ಈ ಒಂದು ವ್ಯಕ್ತಿ, ಈ ಒಂದು ಸ್ಥಿತಿಯಲ್ಲಿ ಆನಂದ ಇಲ್ಲ, ಎಷ್ಟೇ ಭೌತಿಕವಾಗಿ ಪಡೆದ್ರು ಅದ್ರಲ್ಲಿ ಆನಂದ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾನು ಇದನ್ನೆಲ್ಲ ತ್ಯಜಿಸಿ ನಾನು ಬ್ರಹ್ಮನ್ ಒಟ್ಟಿಗೆ ಲೀನನಾಗ್ಬೇಕು, ಅಂದ್ರೆ ನಾನು ಭಗವಂತನಾಗ್ಬೇಕು. ಸೊ ಹೇಳ್ತಾರೆ ಅದು ಕೂಡ ಒಂದು ಮಾಯಾಪಾಶೆ, ಅದು ಕೊನೆಯ ಮಾಯಾಪಾಶ. ಸೊ ಇಲ್ಲಿವರೆಗೂ ಇದು ಮಾಯಾಪಾಶ, ಇದು ಕರೆಕ್ಟ್ ಇದು, ಯಾಕಂದ್ರೆ ಇದು ಯಾವುದು ನಮ್ಮದಲ್ಲ, ಈ ಅಧಿಕಾರ ನಮ್ಮದಲ್ಲ, ಈ ಶ್ರೀಮಂತಿಕೆ ನಮ್ಮದಲ್ಲ, ಅದು ನಮಗೆ ಅರ್ಥ ಆಗುತ್ತೆ. ಸೊ ಈ ಮಾಯಾಪಾಶವನ್ನು ಬಿಡ್ಬೋದು. ಆದ್ರೆ ಇನ್ನೊಂದು ಮಾಯಾಪಾಶ ಇದೆ. ಇನ್ನೊಂದು ಮಾಯಾಪಾಶ ಅಂದ್ರೆ ನಾನೇ ಆ ಭಗವಂತನು, ನಾನು ಭಗವಂತನು ಒಂದೇ. ಸೊ ಅದು ಕೂಡ ಒಂದು ಮಾಯಾಪಾಶ. ಸೊ ಹೇಳ್ತಾರೆ ಸೊ ನಿಜವಾದ ಭಕ್ತನಾದವರು ಎರಡರಿಂದ ಹೊರಗಿದ್ದಾರೆ, ಶುದ್ಧ ಭಕ್ತರು ಎರಡರಿಂದ ಹೊರಗಿದ್ದಾರೆ. ಬ್ರಹ್ಮದೇವರು ಕೂಡ ಈ ಎರಡರಿಂದ ಹೊರಗಿದ್ದಾರೆ. ಅವರು ಈ ಕರ್ಮಿ ಜ್ಞಾನಿ ಎರಡು ಸ್ಥಿತಿಯಿಂದ ಹೊರಗಿದ್ದಾರೆ ಅವರು. ಅಲ್ಪಜ್ಞಾನಿಗಳು ದೇವರಲ್ಲಿ ಒಂದಾಗುವ ಮಿಥ್ಯಾಕಲ್ಪನೆಯಿಂದ ಗರ್ವಿತರಾದಾಗ ಬ್ರಹ್ಮದೇವನಿಂದ ಪಾಠ ಕಲಿಯಬೇಕು. ಸೊ ಬ್ರಹ್ಮದೇವರು ಅಷ್ಟು ಶಕ್ತಿ ಇದೆ, ಅಷ್ಟು ಶ್ರೀಮಂತಿಕೆ ಇದೆ, ಅಷ್ಟು ಅಧಿಕಾರ ಇದೆ, ಎಲ್ಲ ಇದೆ ಬ್ರಹ್ಮದೇವರು, ಆದರೆ ಅವರಿಗೆ ಗರ್ವ ಇಲ್ಲ. ಅವರಿಗೆ ವಾಸ್ತವವಾಗಿ ಬ್ರಹ್ಮನು ಜೀವಿಗಳನ್ನು ಸೃಷ್ಟಿಸುವುದಿಲ್ಲ. ಇದು ಬಹಳ ಚೆನ್ನಾಗಿದೆ ಈ ಭಾವಾರ್ಥ. ಪ್ರಭುಪಾದರು ಹೇಳೋದು, ಸೃಷ್ಟಿಯ ಪ್ರಾರಂಭದಲ್ಲಿ ಜೀವಿಗಳಿಗೆ ಪೂರ್ವಕಲ್ಪದಲ್ಲಿನ ಅವರ ಕರ್ಮಾನುಸಾರ ಬೇರೆ ಬೇರೆ ದೇಹರೂಪಗಳನ್ನು ನೀಡಲು ಬ್ರಹ್ಮನಿಗೆ ಶಕ್ತಿ ನೀಡಲಾಗಿದೆ. ಜೀವಿಗಳನ್ನು ನಿದ್ರಾವಸ್ಥೆಯಿಂದ ಎಬ್ಬಿಸಿ ಅವರನ್ನು ಯೋಗ್ಯ ಕಾರ್ಯಗಳಲ್ಲಿ ತೊಡಗಿಸುವುದು ಬ್ರಹ್ಮದೇವನ ಕರ್ತವ್ಯ. ಜೀವಿಗಳ ವಿವಿಧ ವರ್ಗಗಳು ಬ್ರಹ್ಮನು ಮನಸ್ಸೋ ಇಚ್ಛೆ ಸೃಷ್ಟಿಸಿದ್ದಲ್ಲ. ಜೀವಿಗಳಿಗೆ ಕಾಯಕ ಮಾಡಲು ಅನುಗುಣವಾಗುವಂತೆ ವಿವಿಧ ವರ್ಗದ ದೇಹಗಳನ್ನು ನೀಡುವ ಕೆಲಸವನ್ನು ಅವನಿಗೆ ವಹಿಸಲಾಗಿದೆ. ಇಷ್ಟಿದ್ದರೂ ತಾನೊಂದು ಸಾಧನ ಮಾತ್ರ ಎಂಬುದನ್ನು ಅವನು ಪ್ರಜ್ಞಾಪೂರ್ವಕವಾಗಿ ಅರಿತಿದ್ದಾನೆ. ಆದ್ದರಿಂದಲೇ ತಾನು ಪರಮಪ್ರಭು ಭಗವಂತ ಎಂದು ಯೋಚಿಸಲಾಗದು. ಸೊ ಇಲ್ಲಿ ಹೇಳ್ತಾ ಇರೋದು ಪ್ರಭುಪಾದರು ಸ್ಪಷ್ಟವಾಗಿ ಬ್ರಹ್ಮನ ಇದು ಕಾರ್ಯಗಳು, ಅವರ ಕಾಂಟ್ರಿಬ್ಯೂಷನ್. ಬ್ರಹ್ಮ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ನಮಗೆ ಹಿಂದೆ ಪೂರ್ವ ಸೃಷ್ಟಿ ಪೂರ್ವ ಇದರ ಕರ್ಮದ ಅನುಸಾರವಾಗಿ ನಮಗೆ ದೇಹವನ್ನು ಕೊಡ್ತಾರೆ. ಒಬ್ಬರಿಗೆ ಮನುಷ್ಯ ದೇಹ ಕೊಡ್ತಾರೆ, ಒಬ್ಬರಿಗೆ ಪ್ರಾಣಿಗಳ ದೇಹ, ಒಬ್ಬರಿಗೆ ದೇವತೆಗಳ ದೇಹ, ಒಬ್ಬರಿಗೆ ಗಿಡಮರಗಳ ದೇಹ. ಸೊ ಬೇರೆ ಬೇರೆ ದೇಹಗಳು ಎಲ್ಲ ಜೀವಿಗಳಿಗೆ ಸಿಗತ್ತೆ. ಸೊ ಅದು ಬ್ರಹ್ಮದೇವರು ಕೊಡ್ತಾ ಇದ್ದಾರೆ, ಆತರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದರ ಮೇಲೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ? ನಮ್ಮದೇ ಹಿಂದೆ ಕರ್ಮಾನುಸಾರ, ಪ್ರತಿ ಜೀವಿಗಳ ಕರ್ಮಾನುಸಾರ, ಮತ್ತೆ ಭಗವಂತನ ಇಚ್ಛೆ ಇದೆ, ಆ ಕರ್ಮಾನುಸಾರವಾಗಿ ನಮ್ಗೆ ಅದನ್ನು ಪೂರೈಕೆ ಮಾಡುವ ಒಂದು ದೇಹ ಬೇಕು ನಮ್ಗೆ.
ಅದನ್ನು ಬ್ರಹ್ಮನ ಮೂಲಕ ಭಗವಂತನು ಕಾರ್ಯಗತಗೊಳಿಸ್ತಾ ಇದ್ದಾರೆ. ಸೊ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಮಹಾವಿಷ್ಣು ಇಲ್ಲಾಂದ್ರೆ ಗರ್ಭೋದಕಶಾಹಿ ವಿಷ್ಣು, ಮಹಾವಿಷ್ಣು ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿಗೆ ಬ್ರಹ್ಮದೇವರು ಹುಟ್ಟಿದಾಗ ಮಹಾವಿಷ್ಣು ಮಾತ್ರ ಇರೋದು. ಸೊ ನಾವೆಲ್ಲರೂ ಅವರ ದೇಹದಲ್ಲಿ ಹೋಗ್ಬಿಟ್ಟಿದ್ದೇವೆ. ನಾವು ಆ ಒಂದು ಮಹಾವಿಷ್ಣುವಿನ ಯೋಗ ನಿದ್ರೆಯಲ್ಲಿ ನಾವು ಕೂಡ ನಿದ್ದೆಯಲ್ಲಿದ್ದೇವೆ. ಮತ್ತೆ ನಮ್ಮನ್ನು ಜಾಗೃತೆಗೊಳಿಸ್ತಾ ಇದೆ ಬ್ರಹ್ಮದೇವರು. ಸೊ ಬ್ರಹ್ಮದೇವರ ಕರ್ತವ್ಯ ಏನು? ಗರ್ಭೋದಕಶಾಹಿ ವಿಷ್ಣು, ಅದು ಗರ್ಭೋದಕಶಾಹಿ ವಿಷ್ಣುವಿಂದ ನಮ್ಮ ಜೀವಗಳನ್ನ ನಮಗೆ ಎಚ್ಚರಿಕೆ, ನಮಗೆ ಜಾಗೃತರಾಗಿ ನಮಗೆ ಇದು ಮಾಡಿ ನಮಗೆ ಭೌತಿಕ ಜಗತ್ತಿನಲ್ಲಿ ಮತ್ತೆ ನಾವು ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ನಮ್ಮ ಚಟುವಟಿಕೆ. ಸೊ ಇದು ಅವರ ಕೆಲಸ. ಯಾರು? ಬ್ರಹ್ಮದೇವರ ಕೆಲಸ. ಸೊ ಆ ಬ್ರಹ್ಮದೇವರಿಗೆ ಇದು ಗೊತ್ತು, ನಾನು ಇಷ್ಟು ಇದರಲ್ಲಿ ಸಾಧನ ಅಷ್ಟೇ ನಾನು. ಸೊ ಅವರು ಇದನ್ನ ಮಾಡ್ತಾ ಇರೋದು, ಇದನ್ನ ನಿರ್ದೇಶಿಸ್ತಾ ಇರೋದು ಇದು ಕೃಷ್ಣನೇ, ನಾರಾಯಣನೇ ಅಂತ ಅವ್ರಿಗೆ ಗೊತ್ತು. ಇದು ಲಾಸ್ಟ್ ಪ್ಯಾರಾ. ಭಗವದ್ ಭಕ್ತರು ಭಗವಂತ ಗೊತ್ತುಪಡಿಸಿದ ವಿಶಿಷ್ಟ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಅಂತಹ ಕರ್ತವ್ಯಗಳು ಭಗವಂತನಿಂದ ಆದೇಶಿತವಾದ್ದರಿಂದ ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗಿ ನೆರವೇರುತ್ತವೆ. ಯಶಸ್ಸಿನ ಕೀರ್ತಿಯು ಕರ್ತೃವಿಗಲ್ಲ, ಭಗವಂತನಿಗೆ ಸಲ್ಲುತ್ತದೆ. ಆದರೆ ಅಲ್ಪಜ್ಞಾನಿಗಳು ಆ ಕೀರ್ತಿಯು ತಮಗೇ ಸೇರಿದ್ದೆಂದು ಭಾವಿಸಿ ಭಗವಂತನಿಗೆ ಕವಡೆ ಕಿಮ್ಮತ್ತನ್ನು ನೀಡುವುದಿಲ್ಲ. ಅದು ಭಕ್ತರಲ್ಲದ ವರ್ಗದವರ ಲಕ್ಷಣ. ಸೊ ನಾವು ಆಕ್ಚುಲಿ ಭಕ್ತರಲ್ಲದ ವರ್ಗದವರಲ್ಲ ಸೇರಿದ್ದೇವೆ. ಹೆಚ್ಚಾಗಿ ನಾವು ಮಾಡಿದ್ದೆಲ್ಲ ನಾವೇ ಮಾಡಿದ್ದು ಅನ್ಕೊಳ್ತೇವೆ. ಸೊ ಹೀಗೆ ಪ್ರಭುಪಾದರು ಹೇಳೋ ಇದರ ಪ್ರಕಾರ ನಾವು ಭಕ್ತರಲ್ಲ. ನಾವು ಭಕ್ತರಲ್ಲದ ವರ್ಗದವರ ಲಕ್ಷಣ ಏನು ಅಂದ್ರೆ ಅವರು ಕ್ರೆಡಿಟ್ ತಗೊಳ್ತಾರೆ. ನಾವು ಕೂಡ ಪ್ರತಿಯೊಂದು ಮಾಡೋದು, ಪ್ರತಿನಿತ್ಯ ಪ್ರತಿ ಹೆಜ್ಜೆಯಲ್ಲೂ ನಮ್ಮದೇ ಕ್ರೆಡಿಟ್ ತಗೊಳ್ತೇವೆ. ಅಂದ್ರೆ ನಾವು ಇನ್ನ ಆಕ್ಚುಲಿ ಭಕ್ತರಾಗಿಲ್ಲ. ಶಿಲ ಪ್ರಭುಪಾದರು ನೋಡಿ, ಶುದ್ಧ ಭಕ್ತರು ಬ್ರಹ್ಮದೇವರ ಪದವಿ ಇದರಲ್ಲಿ ಹೆಜ್ಜೆಗಳಲ್ಲಿ ಅವ್ರು ಯಾವತ್ತು ಕ್ರೆಡಿಟ್ ತಗೊಳ್ಳೋದಿಲ್ಲ. ಅವ್ರ ಪುಸ್ತಕ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನದೇನು ಸೇರ್ಲಿಲ್ಲ, ನನಗೆ ಅಂತ ಏನು ಇದು ಕ್ರೆಡಿಟ್ ಇಲ್ಲ. ಇದು ಕ್ರೆಡಿಟ್ ಅಂದ್ರೆ ನಾನು ನನ್ನ ಗುರುವಿನ ಆದೇಶವನ್ನು ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಅದು ನನ್ನ ಕ್ರೆಡಿಟ್ ಅಂತ ಆ ರೀತಿ ಹೇಳ್ತಾರೆ. ಓಕೆ. ಸೊ ಯಾರಾದ್ರೂ ಏನಾದ್ರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ಡಿಸ್ಕಸ್ ಮಾಡಿ. ಬಹಳ ಚೆನ್ನಾಗಿದೆ ಬ್ರಹ್ಮದೇವರ ಇದು. ಭಗವಂತನು ಕೇಳಿದ್ದು ಏನು, ನಿನ್ನ ಇಚ್ಛೆ ಏನು, ಇನ್ನು ಅಪೇಕ್ಷೆ ನಿನ್ನದು ಅಂತ. ಸೊ ಅಪೇಕ್ಷೆ ಅವರು ಸ್ವಲ್ಪ ಪ್ರಶ್ನೆಗಳು ಕೇಳಿದ್ದಾರೆ. ಆ ಪ್ರಶ್ನೆಗಳ ಜೊತೆಗೆ ಅವರು ನನಗೆ ನಿಮ್ಮ ರಕ್ಷಣೆ ಬೇಕು, ನಿಮಗೆ ಮಾಯಾ ಇದು ಮತ್ತೆ ನಾನೇ ಕಾರಣಕರ್ತ ಅಂತ ನನಗೆ ಬರೋ ಒಂದು ಅಹಂಕಾರ ಜಂಬ ನನಗೆ ಬರಬಾರ್ದು ಅಂತ ಅವರು ನನಗೆ ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದಾರೆ ಬ್ರಹ್ಮದೇವರು. ಇವತ್ತು ಬ್ರಹ್ಮದೇವರ ಪ್ರಾರ್ಥನೆಗಳು ಕೇಳಿದ್ವಿ ನಾವು. ನೆಕ್ಸ್ಟ್ ಭಗವಂತನ ಇದು ಉತ್ತರ, ಇದು ನೆಕ್ಸ್ಟ್ ಅಲ್ಲಿ ಕೇಳೋಣ. ಯಾರಾದ್ರೂ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಡಿಸ್ಕಸ್ ಮಾಡ್ಬೇಕಾ ಡಿಸ್ಕಸ್ ಮಾಡಿ. ಪೂಜೆ, ಈ ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ರೂಪ ಕೊಡ್ತಾರಲ್ಲ ಎಲ್ಲ ಜೀವಿಗಳಿಗೂ, ಒಂದೊಂದು ಶರೀರ ಕೊಡ್ತಾರಲ್ಲ ಪ್ರಭುಜಿ, ಅವರವರ ಪೂರ್ವ ಕರ್ಮಾನುಸಾರ. ಅಂದ್ರೆ ಅವರು ತಗೊಳ್ತಕ್ಕಂತ ವಸ್ತುಗಳು ಈ ಬಹಿರಂಗ ಶಕ್ತಿಯಿಂದ ಬರ್ತದೆ ಅಲ್ವಾ? ಈ ಬ್ರಹ್ಮ ಎಲ್ಲ ಪಂಚಮಹಾಭೂತಗಳು ಮತ್ತೆ ಎಲ್ಲ ಮನಸ್ಸು ಬುದ್ಧಿ ಅಹಂಕಾರ ಅದೆಲ್ಲ ಅಲ್ಲಿಂದ ಬರ್ತದೆಯಲ್ವಾ? ಆದ್ರೆ ಅದನ್ನ ಅವರು ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿ ಒಂದು ಶರೀರ ಕೊಡ್ತಾರೆ ಅಲ್ವಾ ಪ್ರಭುಜಿ? ಅವರು ಆತರ ತಿಳ್ಕೊಳ್ಳಿಕ್ಕೆ ಕುತೂಹಲ ಅಷ್ಟೇ. ಅಲ್ಲ, ಅವ್ರು ನಮ್ಮಲ್ಲಿ ಏನ್ ಮಾಡ್ತಾರೆ ವಿಜ್ಞಾನಿಗಳು, ಇವಾಗ ನಿಮ್ಮ ಇದ್ರಲ್ಲಿ ನೀವು ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಇದೆ ನಿಮ್ದು, ಏನಾದ್ರು ಮೆಡಿಸಿನ್ ತಯಾರು ಮಾಡ್ಬೇಕಂದ್ರೆ ಅಲ್ಲೇನೋ ಎಲ್ಲ ಸೇರಿಸ್ತೀರಾ, ಒಂದು ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಇದಾಗುತ್ತೆ. ಸೊ ಬ್ರಹ್ಮದೇವ್ರಿಗೆ ಈ ತರ ಎಲ್ಲ ಅಗತ್ಯ ಇಲ್ಲ. ಅವ್ರಿಗೆ ಈ ರೀತಿ ಲ್ಯಾಬೊರೇಟರಿಯಲ್ಲಿ ಮಾಡ್ತಾರೋ ಇಲ್ಲ ಅಂದ್ರೆ ಇಂಡಸ್ಟ್ರಿಯಲ್ಲಿ ಮಾಡ್ತಾರೋ, ಇಂಡಸ್ಟ್ರಿಯಲ್ ಎಲ್ಲ ಒಂದೊಂದು ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಎಷ್ಟೋ ಇರುತ್ತೆ. ಅದಕ್ಕೆ ಅದರ ಟೈರ್ಸ್ ಬೇಕು, ಮತ್ತೆ ಇಂಜಿನ್ ಬೇಕು, ಮತ್ತೆ ಅದರ ಬಾಡಿ, ಅದಕ್ಕೆ ಹೊರಗಿನ ಇದು ಬೇಕು, ಅದು ಬೇರೆ ಬೇರೆ ಎಷ್ಟೋ ಸಬ್ ಇಂಡಸ್ಟ್ರಿಗಳಿರುತ್ತೆ, ಒಂದೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅದೆಲ್ಲ ಸೇರಿಸಿ ಮತ್ತೆ ಎಲ್ಲ ಅಸೆಂಬ್ಲಿ ಮಾಡಿ ಮತ್ತೆ ನಮಗೆ ಕೊನೆಗೆ ಒಂದು ಶೋರೂಮ್ ಅಲ್ಲಿ ಒಂದು ಕಾರ್ ಸಿಗುತ್ತೆ ನಮಗೆ. ಸೊ ಬ್ರಹ್ಮದೇವರು ಇಷ್ಟು ದೊಡ್ಡ ಇದು ಈ ತರ ಮಾಡೋ ಅಗತ್ಯ ಇಲ್ಲ. ಅವರು ಯಾವ ತರ ಮಾಡ್ತಾರೆ ಅಂತ ಹೇಗೆ ಮಾಡ್ತಾರೆ ಅವರು. ಸೊ ಬ್ರಹ್ಮಲೋಕಕ್ಕೆ ಹೋದ್ರೆ ಗೊತ್ತಾಗತ್ತೆ ನಮಗೂ ಕೂಡ. ಈ ಬ್ರಹ್ಮನ ಈ ದಿವಸ ಆಗತ್ತೆ, ನಂತರ ಮರು ದಿವಸ ಬ್ರಹ್ಮದೇವರು ಬೆಳಿಗ್ಗೆ ತಿರ್ಗಾ ಮತ್ತೆ ಎಲ್ಲ ಸೃಷ್ಟಿ ಮಾಡ್ತಾರೆ ನೋಡ್ಬೋದು. ಇಲ್ಲ ಬೇಡ, ಕೃಷ್ಣ ಹತ್ರ ಹೋದ್ರೆ ಎಲ್ಲ ಗೊತ್ತಾಗತ್ತೆ ಇನ್ನ ಹೆಚ್ಚು. ಇಲ್ಲ ಬ್ರಹ್ಮನಾಗಿ ಕೆಲಸ ಮಾಡ್ಬೇಕಾದ್ರೆ ಬ್ರಹ್ಮನು ಅದು ಕೂಡ ಹುಟ್ಟು ಬರ್ಬೋದು. ನೀವು ಕೃಷ್ಣ ನಿಮಗೆ ಆ ರೀತಿ ಅಲ್ಲ ಪ್ರಭುಜಿ, ಕುತೂಹಲಕ್ಕೆ ಕೇಳಿದ್ದು ಪ್ರಭುಜಿ ಅಷ್ಟೇ, ಕುತೂಹಲಕ್ಕೆ ಕೇಳಿದ್ದಷ್ಟೇ.
ಅಷ್ಟು ಪುಣ್ಯ ನೀವು ಗಳಿಸಿದ್ಮೇಲೆ ಬ್ರಹ್ಮನ ಪದವಿ ಸಿಗುತ್ತೆ. ಆಮೇಲೆ ಅನಂತ ಕೋಟಿ ಬೇಡ ಬ್ರಹ್ಮಾಂಡಗಳಿವೆ, ಪ್ರಭುಜಿ, ಅನಂತ ಕೋಟಿ ಬ್ರಹ್ಮ ಬ್ರಹ್ಮರಿದ್ದಾರೆ. ಪದವಿ ಬೇಡ ಪ್ರಭುಜಿ. ಏನು ಹೇಳಿದ್ರು ನೋಡಿ, ಇಲ್ಲಿ ಪ್ರತಿಯೊಂದು ವಸ್ತುಗೂ ಧಾತು ಶಕ್ತಿ, ಜ್ಞಾನ ಶಕ್ತಿ ಮತ್ತು ಕ್ರಿಯಾ ಮತ್ತು ಪ್ರತಿಕ್ರಿಯಾ ಶಕ್ತಿ ಏನೋ ಇದೆ ಅಂತ ಹೇಳಿದ್ರಲ್ಲ ಮಾತಾಜಿ ಒಂದು ಭಾವಾರ್ಥದಲ್ಲಿ. ಪ್ರತಿ ವಸ್ತುಗೆ ಏನೋ ಇದೆ, ಪ್ರತಿಯೊಂದು ಮೂಲ ವಸ್ತುಗೂ ಆತರ ಇದೆ ಅಂತ ಒಂದು ಭಾವಾರ್ಥ ಇತ್ತು ನೋಡಿ. 28ನೇ ಭಾವಾರ್ಥದಲ್ಲಿ ಹೇಳಿದ್ದಾರೆ. ನೋಡಿ ಧಾತು ಶಕ್ತಿ, ಜ್ಞಾನ ಶಕ್ತಿ ಮತ್ತು ವಿವಿಧ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಶಕ್ತಿ ಏನೋ ಇದೆ ಅಂತ ನೋಡಿ. ಧಾತು ಶಕ್ತಿ ಅಂದ್ರೆ ಏನು ಪ್ರಭುಜಿ? ಅದೇ ನನ್ಗೆ ಗೊತ್ತಿಲ್ಲ ಮತ್ತೆ ಏನ್ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್. ಧಾತು ಶಕ್ತಿ ಅಂದ್ರೆ ಪ್ರಭುಜಿ ಅದು ಪಂಚಮಹಾಭೂತಗಳೆಲ್ಲ ಬರ್ತದೆ ಅಲ್ಲ, ಅದು ಪ್ರತಿಯೊಂದಕ್ಕೂ ಏನೋ ಶಕ್ತಿಗಳಿದೆ ಅಂತ ಹೇಳ್ತಾರೆ ನೋಡಿ. ಆಗ್ಲೇ ಆ ವಸ್ತುಗಳ ಮೂಲ ಇದಕ್ಕೆ ಭೂಮಿಗೆ, ನೀರಿಗೆ, ಗಾಳಿಗೆ ಆ ಶಕ್ತಿಗಳಿದೆ ಅದಕ್ಕೆ. ಪ್ರಭುಜಿ ಎಲ್ಲ ಘಟಕಗಳು ಅದಕ್ಕೆ ರೂಪ ಕೊಡೋ ಒಂದು ಹೇಳ್ಬೋದು, ಇಲ್ಲ ಅಂದ್ರೆ ಒಂದು ಶಬ್ದ ಅದ್ರಲ್ಲಿ ಇದು ಮಾಡೋದು, ಅದು ಕೂಡ ಶಕ್ತಿಗಳೇ ಅಂತ ಹೇಳ್ಬೋದಾ ಅಂತ ನಾವು. ಅದೇ ಪ್ರಭುಜಿ ಘಟಕಗಳು ಎಲ್ಲ ಹಾ ಅದು ಅಂತ ಕೊಟ್ಟಿದ್ದಾರೆ. ಹಾ ಅದೇ ನಾವು ಪಂಚಭೂತಗಳು ಇದೆಲ್ಲ ಹೇಳ್ತೀವಲ್ಲ ಪ್ರಭುಜಿ, 16, 21 ಘಟಕಗಳು ಅದೆಲ್ಲ ಸೇರ್ಕೊಂಡು ಧಾತು ಅಂದ್ರೆ ಘಟಕಗಳು. ಅಂದ್ರೆ ಸೂಕ್ಷ್ಮದಿಂದ ಸ್ಥೂಲ ಇದು ಅಸ್ತಿತ್ವ ಬರೋದು ಅಂತ ಕೇಳ್ತೇವೆ, ಸೂಕ್ಷ್ಮದಿಂದ ಸ್ಥೂಲ. ಆಮೇಲೆ ಒಂದೊಂದ್ರಲ್ಲೂ ಹೆಚ್ಚೆಚ್ಚು ಗುಣಗಳು ಬರುತ್ತೆ ಅಂತ ಕೇಳಿ ಪ್ರಭುಜಿ ಅಂದ್ರೆ ಪೊಟೆನ್ಸಿ ಆಫ್ ದ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೊಟೆನ್ಸಿ ಆಫ್ ದ ಎಲಿಮೆಂಟ್ ಅಂದ್ರೆ 26 ಎಲಿಮೆಂಟ್ ಇದೆ, 24 ಎಲಿಮೆಂಟ್ ಇದೆಯಲ್ಲ, 16 ಮುಖ್ಯವಾದದ್ದು, ಆಮೇಲೆ ಮತ್ತೆ 24 ಎಲಿಮೆಂಟ್ ಇದೆಯಲ್ಲ, ಅದರಲ್ಲಿ ಈ 16 ಎಲಿಮೆಂಟ್ಸ್ ಪ್ರೈಮರಿ ಎಲಿಮೆಂಟ್ಸ್ ಅದು ಪೊಟೆನ್ಸಿ ಇದೆ, ದಟ್ ಈಸ್ ಧಾತು ಶಕ್ತಿ. ಹೌದು, ಅವ್ರು ಇಂಗ್ಲಿಷ್ ಅಲ್ಲಿ ಪೊಟೆನ್ಸಿ ಆಫ್ ದ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಅದೇ ಅದ್ರದ್ದು ಟ್ರಾನ್ಸ್ಲೇಷನ್ ತಗೊಂಡ್ರೆ ಘಟಕಗಳು ಬರುತ್ತೆ ಮಾತಾಜಿ. ಪ್ರಭುಜಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಓದ್ಲಾ ಪ್ರಭುಜಿ, ಒಂದು ಇಂಗ್ಲಿಷ್ ಒಂದು ಸೆಂಟೆನ್ಸ್ ಇದೆ ಪರ್ಪಟ್ ಅಲ್ಲಿ. ಬೈ ದ ಇನ್ಕನ್ಸೀವೇಬಲ್ ಎನರ್ಜಿ ಆಫ್ ದ ಲಾರ್ಡ್ ಎವ್ರಿ ಕ್ರಿಯೇಟಿವ್ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಓನ್ ಪೊಟೆನ್ಸೀಸ್ known as the potency of the element, potency of knowledge, and potency of different actions and reactions. By a combination of such potencies of the Lord, there is the manifestation of creation, maintenance, and annihilation in due course of time, and by different agents like Brahma, Vishnu, and Maheshwara. Brahma creates, Vishnu maintains, and Lord Shiva destroys. ಹಾಗಂತ ಕೊಟ್ಟಿದ್ದಾರೆ ಸರ್ ಪ್ರಭುಜಿ. ಸೊ ಧಾತು ಶಕ್ತಿ ಅಂದ್ರೆ ಪೊಟೆನ್ಸಿ ಆಫ್ ಎಲಿಮೆಂಟ್. ಆಮೇಲೆ ಒಂದ್ ರೀತಿ ಇವಾಗ ಸೈನ್ಸ್ ನೋಡೋ ರೀತಿಯಲ್ಲಿ ಆಟಮ್ ತರ ನೋಡ್ತಾರೆ, ಅಣು ಅನ್ನೋ ತರ ನೋಡ್ತಾರೆ ಇವರು ವಿಜ್ಞಾನಿಗಳಿಗೆ ನೋಡೋದೀಗ. ಅಣು ಅದ್ರಲ್ಲಿ ನೋಡಿ ಅವ್ರು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಆ ಥರ ಎಲ್ಲ ನೋಡ್ತಾರೆ. ಮತ್ತೆ ಆಕ್ಚುಲಿ ಬಹಳಷ್ಟು ಅವ್ರಿಗೆ ಕಾಣೋದು ಆ ರೀತಿಯಲ್ಲಿ ಖಾಲಿ ಆಗಿದೆ ಅಂತ ಕಾಣುತ್ತೆ. ಅದು ಹೆಚ್ಚಾಗಿ ಎಲ್ಲ ವ್ಯಾಕ್ಯೂಮ್ ಒಂದು ರೀತಿಯ ಕಾಣುತ್ತೆ ಇವರಿಗೆ ಇವಾಗ ಈ ರೀತಿಯ ಶೋಧನೆಯಲ್ಲಿ. ಸೊ ಭಗವಂತನ ಇದು ಶಕ್ತಿಗಳು, ಏನೋ ಶಕ್ತಿ ಇದೆ ಅದರಲ್ಲಿ ಭಗವಂತನ ಇದು. ಸೊ ಹೆಚ್ಚಾಗಿ ಒಂದ್ ರೀತಿ ನೋಡಿದ್ರೆ ನಮ್ಗೆಲ್ಲ ಒಂದು ರೀತಿ ನಮ್ಗೆ ಯಾವ್ದು ಖಾಲಿ ಆಗೋ ಕಾಣೋದಿಲ್ಲ, ಬರೀ ಗಾಳಿ ಹತ್ರ ಕಾಣಬಹುದು, ಆತರ ಒಂಥರ ಅನುಭವ ಆಗ್ಬೋದು. ಇಲ್ಲ ನೀರು, ಇಲ್ಲಾಂದ್ರೆ ಇನ್ನು ಗಟ್ಟಿ ಪದಾರ್ಥ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಇದೆಲ್ಲ ಬೇರೆ ರೀತಿನೇ ಇರುತ್ತೆ. ಸೊ ನಾನು ನನ್ನ ಇದರಲ್ಲಿ ಚಿಂತನೆ ಮಾಡಕ್ ಪ್ರಯತ್ನ ಪಡ್ತೇನೆ ಅಷ್ಟೇ. ಸೊ ಎನಿವೆ, ಸೊ ನಮ್ಗೆ ಆಚಾರ್ಯರು ಮತ್ತೆ ವಿವರಣೆ ಕೊಟ್ಟರೆ ಎಷ್ಟು ಅವ್ರು ಕೊಟ್ಟಿದ್ದಾರೆ ಅಷ್ಟು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಮತ್ತೆ ಇಲ್ಲಿ ಆಕ್ಚುಲಿ ಭಗವಂತನು ಈಗ ಬ್ರಹ್ಮದೇವ್ರಿಗೆ ಹೇಳ್ತಾರೆ, ಇದೆಲ್ಲವೂ ನಾನು ನಿಂಗೆ ಸಾಕ್ಷಾತ್ಕಾರವಾಗಿ ಕೊಡ್ತೇನೆ, ನನ್ನ ಕೃಪೆಯಿಂದ ನಿನಗೆ ಇದು ಸಾಕ್ಷಾತ್ಕಾರವಾಗಿ. ನಾನು ಈ ಬ್ರಹ್ಮದೇವರು ಪ್ರಶ್ನೆ ಕೇಳಿದ್ರು, ಮತ್ತೆ
ಭಗವಂತನ ಇದಕ್ಕೆ ಆ ಉತ್ತರ ಕೊಡ್ತಾರೆ. ಅದ್ರ ಉತ್ತರ ಕೊಡ್ತಾ ಕೊಡ್ತಾ ಅವರು ಹೇಳ್ತಾರೆ, ಇದು ನನ್ನ ಕೃಪೆಯಿಂದ, ನನ್ನ ಅವ್ಯಾಜ ಕರುಣೆಯಿಂದ. ಸೊ ಇದು ಮುಖ್ಯವಾಗಿ ನಮಗೆ ಭಗವಂತನ ಕರುಣೆಯಿಂದ, ಭಗವಂತನ ಕೃಪೆಯಿಂದ ಇದು ಸಿಗ್ಬೇಕಷ್ಟೇ. ಈ ಜ್ಞಾನ, ಇದರ ಅನುಭವ, ಇದರ ಇದು ಹೇಗೆ ಕೃಷ್ಣನ ಶಕ್ತಿ, ಹೇಗೆ ಕೃಷ್ಣನ ಈ ರೂಪಗಳು, ಇದು ಹೇಗೆ ಕೃಷ್ಣನ ಇದು ಅಂತ ನಮಗೆ ವಾಸ್ತವಿಕ ಅನುಭವ, ಅದು ಕೃಷ್ಣನ ಕೃಪೆಯಿಂದ ಸಿಗ್ಬೇಕು. ಥಿಯರಿಟಿಕಲ್ ಓಕೆ, ಒಂದು ಮಟ್ಟಿಗೆ ನಮಗೆ ತಿಳಿಯುತ್ತೆ ನಮಗೆ, ಆದರೆ ಅದರ ವಾಸ್ತವಿಕ ಅನುಭವ ಆತರ. ಯಾಕಂದ್ರೆ ಆತರ ವಾಸ್ತವಿಕ ಅನುಭವ ಬಂದ್ರೆ ನಮಗೆ ಈ ಮಾಯೆಯ ಇದಿರೋದಿಲ್ಲ. ಈ ಬ್ರಹ್ಮದೇವರೆಲ್ಲ ಯಾಕೆ ಅವ್ರಿಗೆ ಮಾಯೆಯವ್ರಿಗೆ ಇದಾಗೋದ್ರಿಂದ ಅವ್ರಿಗೆ ಅನುಭವ ಇದೆ. ಆತರ ವಾಸ್ತವ ಅನುಭವ ಇದು ಕೃಷ್ಣನದೇ ಇದೆಲ್ಲ ಶಕ್ತಿಗಳು, ಮತ್ತೆ ಇದೆಲ್ಲವೂ ಕೂಡ ಕೃಷ್ಣನ ಇದರಿಂದಲೇ ನಡೀತಾ ಇರೋದು ಇದೆಲ್ಲ ಅಂತ ಒಂದು ವಾಸ್ತವಿಕ ಅನುಭವ ಅವ್ರಿಗೆ, ಆ ದರ್ಶನ ಇದೆ ಅವ್ರಿಗೆ, ಆ ಸಾಕ್ಷಾತ್ಕಾರ ಇದೆ ಅವ್ರಿಗೆ. ಸೊ ಯಾಕಂದ್ರೆ ಅವರು ಆ ರೀತಿ ಕೃಷ್ಣನನ್ನು ತೃಪ್ತಿಪಡಿಸಿ ಭಗವಂತನ ಆ ಶಕ್ತಿಯನ್ನು ಪಡೆದಿದ್ದಾರೆ, ಆ ರೀತಿ ನೋಡುವ ಒಂದು ಶಕ್ತಿಯನ್ನು ಪಡೆದಿದ್ದಾರೆ. ಸೊ ಅವರು ಸಾಧು ಭಗವಂತನ ಅನುಗ್ರಹಿಸಿದಾಗಲೇ ಮೋಸ್ಟ್ಲಿ ನಮಗೆ ಅವಾಗ ಅದು ಪರಿಪೂರ್ಣತೆ ಮತ್ತೆ ನಿಜವಾದ ಜ್ಞಾನ, ನಿಜವಾದ ನಮ್ಮ ನೆಲೆ, ಅದು ನಮ್ಮ ಸ್ವರೂಪ. ಓಕೆ, ಸೊ ಇನ್ನು ಯಾರಿಗೆ ಇನ್ನೇನು ಇಲ್ಲ ಅಂದ್ರೆ ಇವತ್ತು ನಾನು ನಿಲ್ಲಿಸ್ತೇನೆ ಇವತ್ತಿಗೆ.